ಮಂಡಿಸಿದ್ದು ಹಲವು ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿದೆ. ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯು ವಿಜಯಪುರ ಜಿಲ್ಲೆಯ ರೈತರ ಜಮೀನು ಒಡೆತನಕ್ಕೆ ಹಕ್ಕು ಮಂಡಿಸಿದ ನಂತರ ಬಿಜೆಪಿ ಮತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಗಳ ನಡುವೆ ಮಾತಿನ ಸಮರವೇ ನಡೆಯುತ್ತಿದೆ. ಹೊನವಾಡ ಗ್ರಾಮದ ರೈತರಿಗೆ ಅಕ್ಟೋಬರ್ 4ರಂದು ತಹಶೀಲ್ದಾರ್ ಅವರಿಂದ ತಮ್ಮ ಪೂರ್ವಜರ ಭೂಮಿಯನ್ನ ವಕ್ಫ್ ಮಂಡಳಿಗೆ ಮರು ಹಂಚಿಕೆ ಮಾಡಲಾಗುತ್ತಿದೆ ಎಂದು ಪತ್ರ ಬಂದಿದೆ. ಇದೇ ಸಂದರ್ಭದಲ್ಲಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರು ವಕ್ಫ್ ಅದಾಲತ್ ನಡೆಸಿ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ವಕ್ಫ್ ಆಸ್ತಿಯ ಭೂಮಿ ಸರ್ವೆ ಮತ್ತು ಪ್ಲಾಂಗಿಂಗ್ ಕಾರ್ಯ ಮಾಡಿ ನಂತರ ಖಾತೆ ಬದಲಾವಣೆಗೆ ಮಾಡಬೇಕೆಂದು ಕಟ್ಟುನಿಟ್ಟಾಗಿ ಆದೇಶ ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಆಯಾ ತಾಲೂಕುಗಳ ತಹಶೀಲ್ದಾರರು ರೈತರಿಗೆ ನಿಮ್ಮ ಜಮೀನನ್ನ ವಕ್ಫ್ ಆಸ್ತಿ ಕರ್ನಾಟಕ ಸರ್ಕಾರ ಅಂತ ನಮೂದು ಮಾಡುವ ಕುರಿತು ನೋಟಿಸ್ ಜಾರಿ ಮಾಡಿದ್ದಾರೆ. ಏನಿದು ವಿವಾದ? ವಿಜಯಪುರ ಜಿಲ್ಲಾ ವಕ್ಫ್ ಬೋರ್ಡ್ ನೀಡಿರುವ ಮಾಹಿತಿ ಪ್ರಕಾರ ಜಿಲ್ಲೆಯಲ್ಲಿ 14,201 ಎಕರೆ ಜಮೀನು ವಕ್ಫ್ಗೆ ಸೇರಿದೆ. ಈ ಪೈಕಿ 1,354 ಎಕರೆ ಒತ್ತುವರಿಯಾಗಿದೆ. ಉಳಿದ ಜಮೀನು ವಕ್ಫ್ ಇನ್ಸ್ಟಿಟ್ಯೂಷನ್, ಇನಾಮ್ ಅಬ್ಲಿಷನ್ಸ್, ಲ್ಯಾಂಡ್ ಲಿಫಾರ್ಮ್ ಹಾಗೂ ವಕ್ಫ್ ಆಕ್ಟ್ ವಶದಲ್ಲಿದೆ ಎಂದು ತಿಳಿಸಿದೆ. ಆದರೆ ಜಿಲ್ಲಾ ವಕ್ಫ್ ಬೋರ್ಡ್ ಆಸ್ತಿಯಲ್ಲಿ ತಿಕೋಟಾ ತಾಲೂಕಿನ ಹೊನವಾಡ ಗ್ರಾಮದಲ್ಲಿನ 1,200 ಎಕರೆ ಜಮೀನು ಶಾ ಅಮೀನುದ್ದೀನ್ ದರ್ಗಾಕ್ಕೆ ಸೇರಿದ್ದು ಎಂದು ಹಲವು ತಾಲೂಕಿನ ರೈತರಿಗೆ ತಹಶೀಲ್ದಾರ್ ನೋಟಿಸ್ ನೀಡಿದ್ದಾರೆ. ಆದರೆ ಹೊನವಾಡ ಗ್ರಾಮದಲ್ಲಿ ಶಾ ಅಮೀನುದ್ದೀನ್ ದರ್ಗಾವೇ ಇಲ್ಲ. ಆದ್ರೂ 13 ತಾಲೂಕಿನ ರೈತರಿಗೆ ನಿಮ್ಮ ಜಮೀನುಗಳು ವಕ್ಫ್ ಬೋರ್ಡ್ ಆಸ್ತಿ ಎಂದು ಆಯಾ ತಹಶೀಲ್ದಾರ್ ಕಚೇರಿಯಿಂದ ತಿಳುವಳಿಕೆ ಪತ್ರ ನೀಡಲಾಗಿದೆ. ಇದಲ್ಲದೆ ಇನ್ನೂ 100 ರೈತರಿಗೆ ನೋಟಿಸ್ ಜಾರಿ ಮಾಡಲು ತಹಶೀಲ್ದಾರರು ಸಿದ್ಧತೆ ನಡೆಸಿದ್ದಾರೆ ಎನ್ನಲಾಗಿದೆ. ಇದರ ನಡುವೆ ಬಿಜೆಪಿ ಒಂದು ಸಮುದಾಯದ ತುಷ್ಟೀಕರಣ ಮಾಡಲು ನಾಡಿನ ಅನ್ನದಾತರನ್ನ ಒಕ್ಕಲೆಬ್ಬಿಸಲು ಹೊರಟಿದೆ ಎಂದು ಆರೋಪಿಸುತ್ತಿದ್ದು, ಸಿಟಿ ರವಿ, ತೇಜಸ್ವಿ ಸೂರ್ಯ, ಬಸನಗೌಡ ಯತ್ನಾಳ್ ಹೀಗೆ ಅನೇಕ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಸರ್ಕಾರದ ಈ ನಡೆಯನ್ನ ಸಮರ್ಥಿಸಿಕೊಳ್ಳುತ್ತಾ ಒಂದೇ 1 ಇಂಚು ರೈತರ ಜಾಗವನ್ನೂ ಕೂಡ ದಾಖಲೆಗಳಿಲ್ಲದೆ ವಕ್ಫ್ ಆಸ್ತಿ ಎಂದು ಸೇರಿಸಲ್ಲ, ಈ ಬಗ್ಗೆ ಸಭೆ ನಡೆಸಿ ಎಲ್ಲಾ ಗೊಂದಲಗಳಿಗೆ ಉತ್ತರ ಕೊಡ್ತೀವಿ ಎಂದು ಸಚಿವರಾದ ಜಮೀರ್ ಅಹಮದ್ ಖಾನ್, ಎಂಬಿ ಪಾಟೀಲ್ ಹಾಗೂ ಇನ್ನಿತರ ನಾಯಕರು ಹೇಳುತ್ತಿದ್ದಾರೆ. ಏನಿದು ವಕ್ಫ್ ಮಂಡಳಿ? ದೇಶದಲ್ಲಿ ಭಾರತೀಯ ರೈಲ್ವೆ ಮತ್ತು ಭಾರತೀಯ ಸೇನೆಯ ನಂತರ ವಕ್ಫ್ ಬೋರ್ಡ್ ಭಾರತದ 3ನೇ ಅತಿದೊಡ್ಡ ಭೂಮಾಲೀಕನಾಗಿದ್ದು, ವಕ್ಫ್ ಬೋರ್ಡ್ಗಳ ಸರ್ವಾಧಿಕಾರದ ಆಚರಣೆಗಳಿಂದಾಗಿ ಅದರ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗುತ್ತಿದೆ. ಹಾಗಾದ್ರೆ ವಕ್ಫ್ ಮಂಡಳಿಗೆ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು ಎಂದು ನೋಡುವುದಾದರೆ 1954ರಲ್ಲಿ ಮೊದಲ ಬಾರಿಗೆ ದೇಶದಲ್ಲಿ ವಕ್ಫ್ ಕಾಯ್ದೆಯನ್ನ ಜಾರಿಗೆ ತರಲಾಗಿತ್ತು. ಅದರಲ್ಲಿ ಮುಸ್ಲಿಂ ಧರ್ಮದ ಪ್ರಕಾರ ವಾಕೀಫ್ ಅಂದ್ರೆ ದೇವರ ಕಾರ್ಯಕ್ಕಾಗಿ ಗುರುತಿಸಲ್ಪಡುವ ಯಾವುದೇ ಉದ್ದೇಶಕ್ಕಾಗಿ ತನ್ನ ಸಂಪತ್ತನ್ನ ಅರ್ಪಿಸುವ ವ್ಯಕ್ತಿ ಎಂದು ಅರ್ಥ. ಇದೇ ಮುಂದೆ ವಕ್ಫ್ ಆಯಿತು. ನಂತರ ಪಿವಿ ನರಸಿಂಹರಾವ್ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ವಕ್ಫ್ ಎಂದು ಗುರುತಿಸಲಾದ ದಾನ ಮಾಡಲಾದ ಔಕಾಫ್ ಆಸ್ತಿಗಳ ನಿಯಂತ್ರಣಕ್ಕೆ ಜಾರಿಗೊಳಿಸಲಾಗಿದ್ದೇ ಈ ವಕ್ಫ್ ಕಾಯ್ದೆ. ಅಷ್ಟೇ ಅಲ್ಲದೆ ಯಾವುದೇ ಆಸ್ತಿಯನ್ನು ತನ್ನದು ಎಂದು ಘೋಷಿಸಿ ವಶಕ್ಕೆ ಪಡೆಯುವ ಸರ್ವೋಚ್ಚ ಅಧಿಕಾರವನ್ನ ವಕ್ಫ್ ಮಂಡಳಿ ಹೊಂದಿದೆ. ನಂತರ ಮನಮೋಹನ್ ಸಿಂಗ್ ಅವರ ಸರ್ಕಾರ 2013ರಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತಂದಿತ್ತು. ಪ್ರಸ್ತುತ ಕಾನೂನಿನ ಅಡಿಯಲ್ಲಿ ಭಾರತದಲ್ಲಿನ ಪ್ರತಿ ರಾಜ್ಯವೂ ಅಧ್ಯಕ್ಷರ ನೇತೃತ್ವದ ವಕ್ಫ್ ಮಂಡಳಿಯನ್ನ ಹೊಂದಿದೆ. ರಾಜ್ಯ ಸರ್ಕಾರದಿಂದ ಒಬ್ಬರು ಅಥವಾ ಇಬ್ಬರು ನಾಮನಿರ್ದೇಶಿತರು, ಮುಸ್ಲಿಂ ಶಾಸಕರು ಮತ್ತು ಸಂಸದರು, ರಾಜ್ಯ ಬಾರ್ ಕೌನ್ಸಿಲ್ನ ಮುಸ್ಲಿಂ ಸದಸ್ಯರು, ಮಾನ್ಯತೆ ಪಡೆದ ಇಸ್ಲಾಮಿಕ್ ಧರ್ಮಶಾಸ್ತ್ರದ ವಿದ್ವಾಂಸರುಗಳು ಇದರ ಸದಸ್ಯರಾಗುತ್ತಾರೆ. ಇನ್ನು ವಕ್ಫ್ ಕಾಯ್ದೆ 1954ರ ಸೆಕ್ಷನ್ 40ರ ಅಡಿ ವಕ್ಫ್ ಬೋರ್ಡ್ಗಳಿಗೆ ಆಸ್ತಿಯನ್ನ ವಕ್ಫ್ ಆಸ್ತಿ ಎಂದು ಪರಿಗಣಿಸಿದ್ರೆ ಅದನ್ನ ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳುವ ಅಧಿಕಾರವನ್ನ ಒದಗಿಸುತ್ತದೆ. ಈ ಅಧಿಕಾರವನ್ನ ವಕ್ಫ್ ಮಂಡಳಿಯ ಸದಸ್ಯರುಗಳು ಭೂ ಕಬಳಿಕೆಗೆ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂಬ ದೂರುಗಳು ಸಾಕಷ್ಟು ಬಂದಿವೆ. ದೇಶದಲ್ಲಿ ವಕ್ಫ್ ಆಸ್ತಿ ಎಷ್ಟಿದೆ? ಅದರ ಮೌಲ್ಯ ಎಷ್ಟು? ದೇಶಾದ್ಯಂತ 9.40 ಲಕ್ಷ ಎಕರೆ ಪ್ರದೇಶದಲ್ಲಿ ದೇಶಾದ್ಯಂತ ವಕ್ಫ್ ಆಸ್ತಿ ಇದ್ದು, ಈ ಆಸ್ತಿಗಳ ಮೌಲ್ಯವು ಲಕ್ಷಾಂತರ ಕೋಟಿ ರೂಪಾಯಿಯಾಗಿದೆ. ಅದರ ಅಂದಾಜು ಮೌಲ್ಯ 8,70,000 ವಕ್ಫ್ ಆಸ್ತಿ ಇದೆ ಎನ್ನಲಾಗಿದೆ. 9 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ್ದು ಎನ್ನಲಾಗಿದೆ. ಇದರೊಂದಿಗೆ ಸಾಕಷ್ಟು ವಕ್ಫ್ ಆಸ್ತಿಗಳು ಪ್ರಮುಖ ಸ್ಥಳಗಳ ಆಯಕಟ್ಟಿನ ಪ್ರದೇಶಗಳಲ್ಲೇ ಇವೆ.
ಜೊತೆಗೆ ಇವುಗಳಲ್ಲಿ ವಿವಾದಿತ ಭೂಮಿಗಳೇ ಹೆಚ್ಚಾಗಿದ್ದು ಕೆಲವು ಆಸ್ತಿಗಳಿಗೆ ಐತಿಹಾಸಿಕ ನಂಟಿದೆ. ಇದರೊಂದಿಗೆ ವಕ್ಫ್ ಮಂಡಳಿಯ ಕುರಿತಾಗಿ ಮುಸ್ಲಿಮರ ಸುನ್ನಿ ಜಾತಿ ಹೊರತಾದ ಉಳಿದ ಉಪ ಪಂಗಡಗಳಾದ ಶಿಯಾ, ಅಹ್ಮದಿಯಾಸ್, ಪಸ್ಮಂದಾಸ್ ಮತ್ತು ಬೋಹ್ರಾ ಸೇರಿದಂತೆ ಹಲವರು ಸಮುದಾಯಗಳು ವಿರೋಧಿಸುತ್ತಾ ಮುಸ್ಲಿಂ ರಾಷ್ಟ್ರಗಳಲ್ಲೇ ಇಲ್ಲದ ಕಾನೂನು ಜಾತ್ಯತೀತ ರಾಷ್ಟ್ರವಾದ ಭಾರತದಲ್ಲಿ ಇದೆ ಎನ್ನುತ್ತಾರೆ. ಈಗಾಗಲೇ ಟರ್ಕಿ ಮತ್ತು ಟುನೀಷಿಯಾದಂತಹ ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳು ವಕ್ಫ್ ಮಂಡಳಿಗಳನ್ನ ಸಂಪೂರ್ಣವಾಗಿ ರದ್ದುಗೊಳಿಸಿದ್ದಾರೆ. ಇದರ ನಡುವೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ವಕ್ಫ್ ಆಸ್ತಿಗಳ ಮೇಲೆ ಮಂಡಳಿ ಹೊಂದಿರುವ ಅಧಿಕಾರಕ್ಕೆ ನಿಯಂತ್ರಣ ಹೇರುವ ಉದ್ದೇಶದಿಂದ ನರೇಂದ್ರ ಮೋದಿ ಸರ್ಕಾರ ವಕ್ಫ್ ಕಾಯ್ದೆಗೆ 40 ತಿದ್ದುಪಡಿಗಳನ್ನ ಅಂಗೀಕರಿಸಲು ಮುಂದಾಗಿದೆ. ಯಾವುದೇ ಆಸ್ತಿಯನ್ನ ವಕ್ಫ್ ಮಂಡಳಿ ವಶಪಡಿಸಿಕೊಳ್ಳಬಹುದಾ? ಇಲ್ಲ. ವಕ್ಫ್ ಮಂಡಳಿಯು ಯಾವುದೇ ಭೂಮಿಯನ್ನ ಬೇಕಾಬಿಟ್ಟಿಯಾಗಿ ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ವಕ್ಫ್ ಮಂಡಳಿಯು ಕೇವಲ ಭಾರತ ಹಾಗೂ ಪಾಕಿಸ್ತಾನದ ವಿಭಜನೆಯ ಮೊದಲು ಕಂದಾಯ ಇಲಾಖೆಯ ದಾಖಲೆಗಳಲ್ಲಿ ದಾಖಲಾಗಿರುವ ಭೂಮಿಯನ್ನ ಮಾತ್ರ ವಶಪಡಿಸಿಕೊಳ್ಳಬಹುದು. ನಂತರ ಆ ಜಮೀನುಗಳನ್ನ ವಾಸ್ತವಿಕವಾಗಿ ವಕ್ಫ್ ಆಸ್ತಿ ಎಂಬುದನ್ನ ಮಂಡಳಿ ಸಾಬೀತುಪಡಿಸಬೇಕು. ಇದರೊಂದಿಗೆ ಮಂಡಳಿಯು ಅಸ್ತಿತ್ವದಲ್ಲಿರುವ ವಕ್ಫ್ ಆಸ್ತಿಗಳನ್ನ ನಿರ್ವಹಿಸುವುದರ ಜೊತೆಗೆ ಸಮಯ ಕಳೆದಂತೆ ಯಾವುದೇ ವಕ್ಫ್ ಆಸ್ತಿಗಳನ್ನ ಮರುಪಡೆಯಲು ಮಂಡಳಿಗಳು ಕ್ರಮಗಳನ್ನ ತೆಗೆದುಕೊಳ್ಳುತ್ತವೆ. ಇವು ವಕ್ಫ್ ಮಂಡಳಿ ಕಾಯ್ದೆಯ ವಿವಾದಾತ್ಮಕ 40 ಷರತ್ತುಗಳನ್ನ ಅನ್ವಯಿಸುವ ಮೂಲಕ ಮಂಡಳಿಯು ಇದನ್ನ ಮಾಡಬಹುದಾಗಿದೆ. ವಕ್ಫ್ ಮಂಡಳಿಯ ನಿರ್ಧಾರವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಬಹುದೇ? ವಕ್ಫ್ ಮಂಡಳಿ ವಶಪಡಿಸಿಕೊಂಡ ಆಸ್ತಿಯ ಕುರಿತು ಮೊದಲಿಗೆ ವಕ್ಫ್ ಮಂಡಳಿಯನ್ನ ಸಂಪರ್ಕಿಸಿ ಅವರಿಂದ ಪಡೆದ ಸ್ಪಷ್ಟೀಕರಣ ಸರಿ ಎನಿಸದಿದ್ರೆ ನೇರ ರಾಜ್ಯ ವಕ್ಫ್ ನ್ಯಾಯಮಂಡಳಿಯಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಅಲ್ಲೂ ನಿಮಗೆ ನ್ಯಾಯ ಸಿಗದೇ ಇದ್ರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಬೇಕು. ಆದ್ರೆ ಕೇಂದ್ರ ಸರ್ಕಾರದ ಹೊಸ ಕಾಯ್ದೆಯಲ್ಲಿ ವಕ್ಫ್ ಮಂಡಳಿಯು ಬೇಕಾಬಿಟ್ಟಿಯಾಗಿ ಆಸ್ತಿ ವಶಪಡಿಸಿಕೊಳ್ಳುವ ವಕ್ಫ್ ಮಂಡಳಿಯ ಅಧಿಕಾರಕ್ಕೆ ಬ್ರೇಕ್ ಬೀಳಲಿದೆ. ಇದರಲ್ಲಿ ವಕ್ಫ್ ಮಂಡಳಿಗಳು ತಮ್ಮ ಆಸ್ತಿಯನ್ನ ಜಿಲ್ಲಾಧಿಕಾರಿಗಳೊಂದಿಗೆ ತಮ್ಮ ವಾಸ್ತವಿಕ ಮೌಲ್ಯಮಾಪನವನ್ನ ಖಚಿತಪಡಿಸಿಕೊಳ್ಳಲು ನೋಂದಣಿ ಮಾಡುವುದನ್ನ ಕಡ್ಡಾಯಗೊಳಿಸುತ್ತದೆ. ಜೊತೆಗೆ ವಕ್ಫ್ ಮಂಡಳಿ ಸ್ವೀಕರಿಸುವ ಹಣವನ್ನ ಸರ್ಕಾರ ಸೂಚಿಸಿರುವ ರೀತಿಯಲ್ಲಿ ವಿಧವೆಯರು, ವಿಚ್ಛೇದಿತರು ಹಾಗೂ ಅನಾಥರ ಕಲ್ಯಾಣಕ್ಕೆ ಬಳಸಬೇಕು ಎಂದು ಹೇಳಿದೆ. ಮಹಿಳೆಯರ ಉತ್ತರಾಧಿಕಾರವನ್ನ ಕಾಪಾಡಬೇಕು ಎಂದು ವಿಧೇಯಕ ತಿಳಿಸಿದೆ. ಹೊಸ ಕಾಯ್ದೆಗೆ ಭಾರೀ ವಿರೋಧ. ವಕ್ಫ್ ಆಸ್ತಿಗಳ ಮೇಲೆ ನಿಯಂತ್ರಣ ಹೇರುವ ಪ್ರಸ್ತಾವಿತ ವಕ್ಫ್ ಮಸೂದೆಗೆ ವಿರೋಧ ತೀವ್ರಗೊಳಿಸಿರುವ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿಯು ಏನೇ ಎದುರಾದರೂ ಮಸೂದೆ ಜಾರಿಯನ್ನ ತಡೆಯುವುದಾಗಿ ಹೇಳಿದೆ. ಈ ಸಲುವಾಗಿ ತಮ್ಮ ಪ್ರಾಣ ಅರ್ಪಿಸಲು ತನ್ನ ಸದಸ್ಯರು ಹಿಂದೇಟು ಹಾಕಬಾರದು ಎಂದು ಮಂಡಳಿಯ ಅಧ್ಯಕ್ಷರು ಕರೆ ನೀಡಿದ್ದಾರೆ. ಇದರೊಂದಿಗೆ ಸರ್ಕಾರವು ಸಂಸತ್ತಿನ ಸ್ಥಾಯಿ ಸಮಿತಿಯನ್ನ ರಚಿಸಿದ್ದು ಅಲ್ಲಿ ಸಂಸದರು ಕಾಯ್ದೆಯ ಕುರಿತು ಪರಿಶೀಲನೆಯ ಬದಲು ಅಲ್ಲಿಯೂ ಗದ್ದಲ ನಡೆಯುತ್ತಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪ್ರತಿಭಟನೆ ರಾಜ್ಯ ಸರ್ಕಾರದ ಸಿದ್ದರಾಮಯ್ಯ ಮತ್ತು ಜಮೀರ್ ಖಾನ್ ವಿರುದ್ಧ ಅಲ್ಲ. ಇವತ್ತು ಇಡೀ ಹಿಂದೂಗಳಿಗೆ ಅನ್ಯಾಯ ಮಾಡ್ತಿರುವಂತ ಈ ಕಾಂಗ್ರೆಸ್ನ ಮಾನಸಿಕತೆ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರು ನಾನು ರೈತರ ಕುಟುಂಬದಿಂದ ಬಂದೆ ಅಂತ ಹೇಳುವಂತ ವ್ಯಕ್ತಿ ರೈತರ ಜಾಗವನ್ನ ಈ ರೀತಿ ಮೋಸವಾಗಿ ಕೊಳ್ಳೆ ಹೊಡಿಲಿಕ್ಕೆ ಹೊರಟಿದ್ದೀರಲ್ಲ. ಸಿದ್ದರಾಮಯ್ಯ ಅವರಿಗೆ ಸಹಕಾರವನ್ನು ಕೊಡ್ತಾ ಇರುವಂತ ಜಮೀರ್ ಅಹಮದ್ ಇವರು ಈ ವಕ್ಫ್ ಅಂತ ಹೇಳುವಂತ ಹೆಸರಿನಲ್ಲಿ ಸಾವಿರ ಗಟ್ಟಲೆ ಭೂಮಿಯನ್ನ, ಎಕರೆ ಭೂಮಿಯನ್ನ ಇವತ್ತು ಕಬಳಿಸುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ. ಇವತ್ತು ನಾನು ಸಂಸದರು ಹೇಳಿದಂತ ಮಾತನ್ನ ಉಲ್ಲೇಖ ಮಾಡಲ್ಲ. ನನ್ನದೇ ಕ್ಷೇತ್ರದಲ್ಲಿ ಆದಂತಹ ಅನುಭವಗಳನ್ನು ಹೇಳ್ತೀನಿ. ಈ ಹಿಂದೆ ಕಳೆದ ಸರ್ಕಾರ ನಮ್ಮ ಇರುವಾಗ ಮಂಗಳೂರಿನ ಪ್ರಮುಖ 2 ಮಸೀದಿಯ ಆಡಳಿತ ಮಂಡಳಿಯವರು ನನ್ನ ಹತ್ರ ಬಂದ್ರು. ಆ ಆಡಳಿತ ಮಂಡಳಿಯವರು ಕೇಳ್ತಾರೆ, ನಮ್ಮ ಮಸೀದಿ ವಕ್ಫ್ ಆಡಳಿತದ ವ್ಯವಸ್ಥೆ ಅಡಿಯಲ್ಲಿ ಇರುವಂತಹ ಮಸೀದಿ, ನಮ್ಮ ಮಸೀದಿಯ ಹೊರಗಡೆ ಇರುವಂತಹ ಅಂಗಡಿ ಮುಗ್ಗಟ್ಟುಗಳ ಬಾಡಿಗೆಯನ್ನ ಯಾರ್ಯಾರೋ ತಿಂತಾ ಇದ್ದಾರೆ, ಅದನ್ನ ಸರಿಪಡಿಸ್ಕೊಡಿ ಅಂತ ಹೇಳಿ ಶಾಸಕನಾಗಿ ನನ್ನ ಹತ್ರ ಬರ್ತಾರೆ. ನಾನು ಹೇಳಿದೆ ವಕ್ಫ್ ಅಂತ ಹೇಳಿದೆ ಸರ್ಕಾರಿ ವ್ಯವಸ್ಥೆ. ಹೌದು, ನಮ್ಮ ವಕ್ಫ್ ಅಂತ ಹೇಳಿದೆ ಸರ್ಕಾರಿ ವ್ಯವಸ್ಥೆ. ಆದ್ರೆ ಯಾರೋ ಈ ಹಿಂದೆ ಇದ್ದ ಕಮಿಟಿಯವರು ಆ ಹಣವನ್ನ ಬಾಡಿಗೆಯನ್ನ ತಿಂತಾ ಇದ್ದಾರೆ, ಪುನರಪ್ಪಿ ನಮ್ಮ ಮಸೀದಿಯ ಸಮಿತಿಗೆ ತರಿಸ್ಕೊಡಿ ಅಂತೇಳಿ ಮನವಿ ಮಾಡ್ತಾರೆ. ಖಾಲಿ ಭಾಷಣ ಪ್ರತಿಭಟನೆಯ ವಿಷಯ ಇಂದ ಜಾಸ್ತಿಯಾಗಿ
ನಿಮ್ಮ ಜಾಗ ನಿಮ್ಮ ಹೆಸರಲ್ಲಿ ಇನ್ನು ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೀವು ನೋಡ್ಕೊಳ್ಳೋದು ಒಂದು ಒಳ್ಳೇದು. ನೀವು ಯಾವುದೇ ತಾಲೂಕ್ ಪಂಚಾಯತ್ ಅಥವಾ VA ಆಫೀಸಿಗೆ ಹೋಗಿ ಎಲ್ಲಾ ಹಿಂದೂಗಳು ನಮ್ಮ ಪಹಣಿಯನ್ನ RTCಯನ್ನ ಚೆಕ್ ಮಾಡಲಿಕ್ಕೆ 1-2 ವಾರದಿಂದ ಬೇರೆ ಯಾವುದೇ ಕೆಲಸ ಮಾಡ್ಲಿಕ್ಕೂ ಆಗದೆ ಎಲ್ಲರೂ ಹೋಗಿ ತಮ್ಮ RTCಯನ್ನ ಚೆಕ್ ಮಾಡುವಂತ ಭಯದ ವಾತಾವರಣ ಕರ್ನಾಟಕದಲ್ಲಿ ಮೂಡಿದೆ. ಈ ಭಯದ ವಾತಾವರಣ ಯಾಕಂತ ಹೇಳಿದ್ರೆ ನಮ್ಮ ಪೂರ್ವಜರು ನಮಗೆ ಕೆಲವು ಆಸ್ತಿಯನ್ನ ಮಾಡಿಟ್ಟಿರ್ಬೋದು, ಕೆಲವು ಆಸ್ತಿಯನ್ನ ನಾವು ದುಡ್ಡುಗೊಟ್ಟು ಕೊಂಡ್ಕೊಂಡಿರ್ತೇವೆ. ವಕ್ಫ್ನ ಆರ್ಡರ್ ಹೇಗಿರ್ತದೆ ಅಂತ ಹೇಳಿದ್ರೆ ಅದು ನನ್ನ ಆಸ್ತಿ ವಕ್ಫ್ ಅಂತ ಹೇಳಿಬಿಡ್ತಾರೆ. ಅದು ವಕ್ಫಿದ ಅಲ್ಲ, ಅದು ನನ್ನಂತ ಪ್ರೂವ್ ಮಾಡಬೇಕಾದಂತ ಅವಶ್ಯಕತೆ ನಮ್ಮ ಮೇಲೆ ಬಿಡ್ತದೆ. ವಕ್ಫ್ನವರು ಹೇಳಬೇಕಾಗಂತಿಲ್ಲ, ಅದು ವಕ್ಫ್ನವರು ಅವರ ಆಸ್ತಿ ಅದು ಹೇಗೆ ಅನ್ನುವಂತ ಹೇಳಬೇಕಂತ ಅವಶ್ಯಕತೆ ಖಂಡಿತ ಇಲ್ಲ. ವಕ್ಫ್ನವರು ಹೇಳಿಬಿಡ್ತಾರೆ, ಟಿಪ್ಪು ಸುಲ್ತಾನ ಕುದುರೆಯಲ್ಲಿ ಹೋಗ್ತಾ ಇದ್ದ, ನಿಮ್ಮ ಗದ್ದೆಯಲ್ಲಿ ಹೋಗುವಾಗ ಮಧ್ಯಾಹ್ನ ಆಗಿತ್ತು, ಕುದುರೆಯನ್ನು ಇಳಿದು ನಮಾಜ್ ಮಾಡ್ದ, ಅಲ್ಲ ಮತ್ತೇನೋ ಮಾಡ್ದ ಅಲ್ಲಿ ಅಂತ ಹೇಳ್ತಾರೆ. ಆ ಆಸ್ತಿ ಟಿಪ್ಪು ಸುಲ್ತಾನ ನಮಾಜ್ ಮಾಡಿದ ಅನ್ನುವಂತ ಕಾರಣಕ್ಕೆ ಅದು ನಿಮ್ಮ ಆಸ್ತಿ ಅಲ್ಲ, ಅದು ವಕ್ಫಿದ ಆಸ್ತಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಇದು ಸದ್ಯ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಕ್ಫ್ ವಿವಾದ. ಸಂಪೂರ್ಣವಾಗಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ಕೊಟ್ಟಿದ್ದೀವಿ. ಕಾರಣ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ವಕ್ಫ್ ವಿವಾದ ಆಗ್ತಾ ಇದೆ, ಏನಿದು ಕಾಂಟ್ರವರ್ಸಿ, ಏನ್ ಕತೆ ಅನ್ನುವಂಥದ್ದು. ಹಾಗಾಗಿ ಎಲ್ಲಾ ವಿಚಾರದ ಬಗ್ಗೆ ಸಂಕ್ಷಿಪ್ತವಾಗಿರುವಂತಹ ವರದಿಯನ್ನ ನಿಮ್ಮ ಮುಂದೆ ಕೊಟ್ಟಿದ್ದೀವಿ. ತದನಂತರ ನಾವು ಚರ್ಚೆಯನ್ನ ಪ್ರಾರಂಭ ಮಾಡ್ತೀವಿ. ಯಾಕಂದ್ರೆ ನಮಗೆ ಒಂದು ಕ್ಲಿಯರ್ ಕಟ್ ಆಗಿರುವಂತಹ ಪಿಕ್ಚರೈಸೇಷನ್ ಸಿಗ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಏನ್ ವಿವಾದ, ಏನ್ ಕತೆ ಅನ್ನುವಂಥದ್ದು. ಚರ್ಚೆನ ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಡಳಿತ ಪಕ್ಷದ ವಿರೋಧವಾಗಿ ನಡೆದಿರುವಂಥದ್ದು ಇವತ್ತಿನ ದಿನ. ಸೊ ಹಾಗಿದ್ದಾಗ ನಮ್ಮ ಜೊತೆ ಭಾರತೀಯ ಜನತಾ ಪಾರ್ಟಿ ಇದರ ವಕ್ತಾರರಾಗಿರುವಂತಹ ಸಂಜಯ್ ಪ್ರಭು ಅವರು ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸಂಜಯ್ ಪ್ರಭು ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ನಿಂದ, ಯಾಕಂದರೆ ಕಾಂಗ್ರೆಸ್ನವರ ಮೇಲೆ ಈ ಒಂದು ಆಪಾದನೆ ಆರೋಪ ಇರುವಂಥದ್ದು, ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದ್ದರಿಂದ ಇಂತಹ ವಿಚಾರಗಳು ನಡೀತಾ ಇದೆ. ಯಾಕಂತ ಬಂದಾಗ ಹಿರಿಯರ ಕಾಲದಿಂದ, ನಮ್ಮ ಪೂರ್ವಜರ ಕಾಲದಿಂದ ನಾವುಗಳು ಈ ಭೂಮಿಯಲ್ಲಿ ವಾಸವಾಗಿದ್ದೇವೆ, ಈ ಭೂಮಿಯನ್ನು ನೋಡಿಕೊಂಡು ಇದಕ್ಕೆ ಕೈ ಮುಗಿದುಕೊಂಡು ನಾವು ಬದುಕ್ತಾ ಇದ್ದೀವಿ, ಬದುಕನ್ನು ಕಟ್ಟಿಕೊಂಡಿದ್ದೀವಿ. ಆದರೆ ಈಗ ಏಕಾಏಕಿ ಈ ಭೂಮಿಯಿಂದ ತಮ್ಗಳಿಗೆ ಜವಾಬ್ದಾರಿ ಇಲ್ಲ, ತಮ್ಗಳಿಗೆ ಇಲ್ಲಿ ಇರುವಂತಹ ಒಂದು ಅವಶ್ಯಕತೆಗಳಿಲ್ಲ, ಇದು ಬೇರೆಯವರ ಭೂಮಿ ಅನ್ನುವಂಥದ್ದು ಈಗಾಗಲೇ ನೋಟಿಸ್ ಕೂಡ ಕೆಲವು ಕಡೆಗಳಲ್ಲಿ ಕೊಡಲಾಗಿದೆ, ಜೊತೆಗೆ ಕೆಲವು ಕಡೆಗಳಲ್ಲಿ ಭೂಮಿಯನ್ನು ಬಿಟ್ಟು ಕೊಡಲಾಗಿದೆ ಅಂತ ಬಂದಾಗ ಮುಂದೊಂದು ದಿನ ಎಲ್ಲ ಆಸ್ತಿಗಳು, ಎಲ್ಲ ಜಾಗಗಳು ವಕ್ಫ್ಗೆ ಸೇರಿದ ಅನ್ನುವಂತಹ ಪ್ರಶ್ನೆಯನ್ನ ಈ ಒಂದು ವಿವಾದ ಹುಟ್ಟು ಹಾಕಿಕೊಂಡಿರುವಂಥದ್ದು. ಸೊ ಹಾಗಿದ್ದಾಗ ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತಾರರು ಉದಯ್ ಆಚಾರ್ಯ ಅವರು ಇದ್ದಾರೆ. ಆತ್ಮೀಯವಾದಂಥ ಸ್ವಾಗತ ಉದಯ್ ಆಚಾರ್ಯ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾಗಿರುವಂತಹ ಜಿತೇಂದ್ರ ಕುಂದೇಶ್ ಅವರು ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಆತ್ಮೀಯವಾದಂಥ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಈ ಒಂದು ವಿಚಾರದ ಬಗ್ಗೆ, ವಕ್ಫ್ ವಿವಾದದ ಬಗ್ಗೆ ತಮ್ಮಲ್ಲೂ ಕೂಡ ಕೆಲವು ಪ್ರಶ್ನೆಗಳಿದ್ರೆ ತಮ್ಮ ಪ್ರಶ್ನೆಗಳಿಗೆ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಮ ಒಂದು ವಿಚಾರ, ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಿ, ಈ ಒಂದು ವಿವಾದದ ಬಗ್ಗೆ, ಅದಕ್ಕೂ ಕೂಡ ಮುಕ್ತವಾಗಿರುವಂತಹ ಅವಕಾಶ ಇದೆ. ನಾನು ನೇರವಾಗಿ ಫಸ್ಟ್ ಆಕ್ಷನ್ ಹೋಗ್ತಾ ಇರುವಂತದ್ದು ಬಿಜೆಪಿಯ ವಕ್ತಾರರ ಜೊತೆ, ಯಾಕಂದ್ರೆ ಇವತ್ತಿನ ಪ್ರತಿಭಟನೆ. ಸೊ ಹಾಗಿದ್ದಾಗ ಫಸ್ಟ್ ರಿಯಾಕ್ಷನ್ ಸಂಜಯ್ ಪ್ರಭು ಅವರು. ಸರ್, ಏನ್ ಹೇಳ್ತಾರೆ? ಹೇಳಲಿಕ್ಕೆ ಎಲ್ಲ ಬಂತು, ನಿಮ್ಮದು ವಿಷಯ ಎಲ್ಲ ಬಂತು. ಓಕೆ, ಜನರಿಗೆ ಇದ್ರದ್ದು ಅರ್ಥ ಆಗುದೇನೆಂದ್ರೆ, ಒಂದು ನೋಟಿಸ್ ಸಿದ್ದರಾಮಯ್ಯರದೊಂದು ಈ ಬಾರಿ ಒಂದು ಹೊಸ ಸರ್ಕಾರ ಅಂದ್ರೆ ಫಸ್ಟ್ ಕದಿಯುದು, ಕದ್ದದನ್ನು ವಾಪಸ್ ಕೊಡುದು, ಅಂದ್ರೆ ಕಳ್ಳ ಅಲ್ಲ ಹೇಳಬೇಕು ಅಂತ ಇದೊಂದು ಹೊಸ ಒಂದು, ಅದನ್ನು ಈಗ ಕೋರ್ಟಿನಲ್ಲೆಲ್ಲ ಅಂತದೊಂದು ಶುರುವಾಗ್ಬೋದು ಜಿತೇಂದ್ರ ಅವರೇ. ಅಂದ್ರೆ ಒಂದು ಕದಿಯುವುದು, ಕದ್ದ ಮೇಲೆ ವಾಪಸ್ ಕೊಟ್ಟು ನಾನು ಕಳ್ಳ ಅಲ್ಲ ಅಂತ ಹೇಳುದು. ನೋಡಿ ಇರ್ಬೋದು ನೀವು, ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿದ್ದು ಬರುವಾಗ ಅಲ್ಲ 97 crore ಅಂದ್ರೆ 97 crore ಅಂದ್ರೆ ಅವರಿಗೆಲ್ಲ ಅದು ಕಾಂಗ್ರೆಸ್ಗೆಲ್ಲ ಬರೀ ಸಣ್ಣ ವಿಷಯ. ಅಂದ್ರೆ 5-6 ಸಾವಿರ ಕೋಟಿದ್ದೆಲ್ಲ ಮಾತಾಡುವರು ಅವರು, ಇದೆಲ್ಲ ಲೆಕ್ಕಕ್ಕೆ ಅಲ್ಲ. ಅದರ ನಂತರ ಮೂಡದ್ದು ಬರುವಾಗ ಸೈಟ್ಗಳನ್ನು ವಾಪಸ್ ಕೊಟ್ಟೆ ಅಂತ ಹೇಳುದು. ಈಗ ಜಮೀರ್ ಅಹಮದ್ದಿಗೊಂದು ಕೆಲಸ ಕೊಟ್ಟರು ಅವರು, ಎಲ್ಲೆಲ್ಲಿ ಜಾಗ ಎಲ್ಲ ಉಂಟು ನೋಡಿ ಮಾರೆ, ಅದನ್ನೊಂದು ನೋಡಿಬಿಡು, ಯಾಕಂದ್ರೆ ನಮ್ಗೆಲ್ಲ ಬೇಕು, ಎಲ್ಲ ಕಡೆ ಒಂದು ನೋಟಿಸ್ ಎಲ್ಲ ಕೊಟ್ಟು ವ್ಯವಸ್ಥೆ ಮಾಡಿ ಅಂತ ಅವರಿಗೆ. ಜಮೀರ್ ಅಹಮದ್ ಹೇಗೆಂದ್ರೆ ಬಾಬರಿಗೆಲ್ಲ, ಬಾಬರ್ ಮೊಹಮ್ಮದ್ ಗೋರಿ ಎಲ್ಲ ಇದ್ರಲ್ಲ, ಅವರಿಗೆಲ್ಲ ಒಂದು ಜನ ಇದ್ದಾಗಿ ಇವರು ಸಹ ಏನಂತ ಕೇಳಿದ್ರು ನೋಡಿ ಅಂತ ನೀವ್ ಹೇಳಿದ್ರಿ, ತಹಶೀಲ್ದಾರ್ನವ್ರ ಹತ್ರ ಹೇಳಿದ್ರು, ನೋಟಿಸ್ ಕೊಟ್ಟು ಬಿಟ್ರು. ನೋಟಿಸ್ ಕೊಟ್ಟದ್ದು ಎಲ್ಲಿ? ಎಲ್ಲ ಹಿಂದೂಗಳ ಜಾಗ ಸ್ವಾಮಿ, ಯಾವುದೇ ಒಂದು ಮುಸ್ಲಿಂನವರ ಜಾಗಕ್ಕೆ ನೋಟಿಸ್ ಕೊಡ್ಲಿಲ್ಲ. ಎಷ್ಟು ಜನ ನಮ್ಮ ರೈತರಿದ್ರು ನೋಡಿ, ಕೇಳಿದ್ರೆ ನಾವು ರೈತರ ಪರ ಅಂತ ಹೇಳ್ತಾರೆ, ರೈತರ ಪರ ಅಂತ ಹೇಳ್ತಾರೆ. ನೋಟಿಸ್ ಕೊಟ್ಟ ಮೇಲೆ ಏನಾಯ್ತಂದ್ರೆ ಇಲ್ಲಿ ಈಗ ಉಪಚುನಾವಣೆ ಬಂದಿದೆ, ಒಂದು ಕನ್ಫ್ಯೂಷನ್ ಆಯ್ತು. ಅವರು ಸ್ವಲ್ಪ ಫಾಸ್ಟ್ ಮಾಡಿದ್ರು. ಉಪಚುನಾವಣೆ ಆದ ಮೇಲೆ ಆದ್ರೆ ಅದನ್ನೊಂದು ಸುಮಾರು ಮಾಡ್ತಿದ್ರು. ಈಗ ಉಪಚುನಾವಣೆ ಆದ ನಿಮಿತ್ತ ಕೂಡಲೇ ಆ ನೋಟಿಸ್ ಅನ್ನೋದು ಹಿಂದೆ ತೆಗೆದುಕೊಳ್ಳಿ ಅಂತೆ
ಹೇಳಲಿಕ್ಕೆ ಶುರು ಮಾಡಿದ್ರು. ಯಾಕಂದ್ರೆ ಅವರದ್ದೊಂದು ಮರ್ಜಿಯೇ ಹಾಗೆ, ಅದಕ್ಕಿನ್ನು ನಾಚಿಕೆ ಮರ್ಯಾದೆ ಎಲ್ಲ ಇಲ್ಲ ಅವರಿಗೆ. ಯಾಕಂತ ಕೇಳಿದ್ರೆ ಇಂಥದ್ದೇ ಮಾಡ್ತಾ ಇರುದು, ಒನ್ ಬೈ ಮಾಡುದು. ಯಾಕಂದ್ರೆ ಹೇಗೂ ದಾನ ಧರ್ಮ ಎಲ್ಲ, ಈಗ ಇವರು ಮಾತಾಡೋ ದಾನ ಧರ್ಮ ಎಲ್ಲ ಕೊಟ್ಟು ಎಲ್ಲ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟು ಖಜಾನೆ ಖಾಲಿಯಾಗಿದೆ. ಈಚೆ ಹಿಂದಿನಿಂದ ಒಂದು ಖಜಾನೆ ಬರಬೇಕಲ್ಲ, ಅವರ ಜೀವನಕ್ಕೊಂದು ಬರಬೇಕಲ್ಲ. ಅದಕ್ಕೆಲ್ಲ ಜಮೀರ್ ಅಹ್ಮದ್ ಅನ್ನು ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ಇದು ಮಾಡಿ ಇದು ನೀವು ಈಗ ಮಾತಾಡಿದಾಗೆ ಲವ್ ಜಿಯಾದ್ ಇದ್ದಾಗೆ ಲ್ಯಾಂಡ್ ಜಿಯಾದ್ ಶುರು ಮಾಡಿ ಆಯ್ತು. ಅವರು ನಮ್ಮ ಸೆಂಟ್ರಲ್ ಇವತ್ತು ತಮ್ಮ ಹೌದೌದು ನಮ್ಮ ಪ್ರತಿಭಟನೆಯಲ್ಲಿ ಹೇಳಿದ್ದು. ಮತ್ತೆ ನಮ್ಮ ಕೇಂದ್ರ ಸರ್ಕಾರ ಇದಕ್ಕೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತೇನಂತ ಹೇಳುವಾಗ ಆ ಸಂಸದೀಯ ಮಂಡಳಿ ಒಂದು ಕಮಿಟಿ ಮಾಡಿದ್ದಾರಲ್ಲ, ಆ ಕಮಿಟಿಯಲ್ಲಿ ಸಹ ಇವರು ಗಲಾಟೆ ಮಾಡುದು. ಕಾಂಗ್ರೆಸ್ನವ್ರು ಕೂತ್ಕೊಂಡು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳುದು. ಯಾಕೆ ಕಬಳಿಸುದು ಹೇಗೆ ಅಂತ ಕೂಡಲೇ ಅವ್ರಿಗೆ ಗೊತ್ತಾಯ್ತು. ಇಲ್ಲಿದ್ದೆಲ್ಲ ಹೋಗ್ತದಂತ ಹೇಳಿದ್ರು, ಜಮೀರ್ ಅಹ್ಮದ್ ಹತ್ರ ಹೇಳಿದ್ರು, ಎಲ್ಲ ಕಡೆ ನೋಟಿಸ್ ಕೊಟ್ಟು ಬಿಟ್ರು. ಯಾಕಂದ್ರೆ ಸೆಂಟ್ರಲ್ ಇಂದ ಶುರು ಆಯ್ತಲ್ಲ, ಕೆಲಸ ಶುರು ಆಯ್ತಲ್ಲ. ಆಕ್ಚುಲಿ ಇದನ್ನು ಏನಂತ ಕೇಳಿದ್ರೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ಅವರದ್ದು RTC ಹೋಗಿ ನೋಡುವಾಗ RTC ಯಲ್ಲಿ ಹೆಸರಿಲ್ಲದಿದ್ದದ್ದೇ ಗೊತ್ತು. ಶಾಕ್ ಆಗಿದೆ ಅಲ್ಲ, ಶಾಕ್ ಅಂದ್ರೆ ಯಾರು RTC ಎಲ್ಲ ನೋಡ್ತಾ ಇರ್ತಾರೆ? ಒಂದೇ ಅವನು ಮಾರುವಾಗ ಹೋಗ್ಬೇಕು, ರೈತರೆಲ್ಲ ಮಾರುವ ವಿಷಯಕ್ಕೆ ಹೋಗುದಿಲ್ಲ. ಈಗ ಸ್ವಲ್ಪ ಗೊತ್ತಾಗುದೇನಂದ್ರೆ ಒಂದು ಲೋನ್ ತೆಗಿಬೇಕಾದ್ರೆ ಒಂದು RTC ಕೇಳ್ತಾರೆ ಈ ಬ್ಯಾಂಕಿನಲ್ಲೆಲ್ಲ. ಈ RTC ಕೇಳುವಾಗ ವರ್ಕ್ ಬೋರ್ಡ್ ಮತ್ತೆ ಅವರೇ ತಲೆ ಬಿಸಿಯಲ್ಲಿ ಏನ್ ಮಾಡುದು ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಇವತ್ತು ನಮ್ಮ ವೇದವ್ಯಾಸ್ ಕಾಮತ್ ಹೇಳಿದ್ರು ಮೀಡಿಯಾದವರಿಗೆ ಮತ್ತೆ ಪೊಲೀಸರಿಗೆಲ್ಲ ಹೇಳಿದ್ರು, ಫಸ್ಟ್ ನಿಮ್ಮದೊಂದು RTC ಯಲ್ಲಿ ಒಂದು ಹೋಗಿ ನೋಡಿ ಮಾರ್ರೆ, ಇಲ್ಲಿ ಎಲ್ಲ ಕೆಲಸ ಮಾಡ್ತಿರಲ್ಲ, ನಿಮ್ಮನ್ನು ಸಹ ಅವ್ರು ಬಿಡುದಿಲ್ಲ ಹೇಳಿದ್ರು. ಅಂದ್ರೆ ಮೀಡಿಯಾದವರಿಗೆ ಸಹ ಹೇಳಿದ್ರು, ಸ್ವಲ್ಪ ಎಲ್ಲ ಕೆಲಸ ಮಾಡುದಲ್ಲ, ನಿಮ್ಮ ಜಾಗದೊಂದು RTC ಈಗ ಎವ್ರಿ 6 ಮಂತ್ಗೆ ನೋಡ್ತಾ ಇರ್ಬೇಕು. ಅದು ಫ್ಲೋಟಿಂಗ್ ಅಲ್ಲಿ ಎಲ್ಲಿ ಹೋಗ್ತದೆ ಅಂತ ಗೊತ್ತಿರುವುದಿಲ್ಲ. ಇಂಥದ್ದೆಲ್ಲ ನಡೆದಿದೆ. ಇದನ್ನು ಹೋರಾಟವನ್ನು ನಾವು ಬಿಡುದಿಲ್ಲ. ಇದನ್ನು ನಾವು ದಡ ಸೇರಿಸಿಯೇ ಸಿದ್ಧ ಅಂತ ಹೇಳುವುದು ಭಾರತೀಯ ಜನತಾ ಪಾರ್ಟಿಯ ಇದು ಇವತ್ತು ಸ್ಟಾರ್ಟಿಂಗ್ ಮಾತ್ರ ಆದದ್ದು ನಮ್ಮದು ಹೋರಾಟ. ಇದು ಇನ್ನು ಸಿದ್ದರಾಮಯ್ಯನವರು ಮತ್ತೆ ಜಮೀರ್ ಅಹ್ಮದ್ ರಿಸೈನ್ ಕೊಡುವವರೆಗೂ ನಾವು ಬಿಡುದಿಲ್ಲ ಇದು. ಓಕೆ, ಎಸ್ ಸರ್. ಇಲ್ಲಿ ಒಂದು ಮೆನ್ಷನ್ ಮಾಡಬೇಕಾಗಿರುವಂತಹ ವಿಷಯ ಇದು. ಫಸ್ಟ್ ರಿಯಾಕ್ಷನ್ ಭಾರತೀಯ ಜನತಾ ಪಾರ್ಟಿ ವಕ್ತಾರರು, ದೇಶದಲ್ಲಿ ಭಾರತೀಯ ರೈಲ್ವೆ ಜೊತೆಗೆ ಭಾರತೀಯ ಸೇನೆಯ ನಂತರ ವಕ್ಫ್ ಬೋರ್ಡ್ ಭಾರತದ 3ನೇ ಅತಿ ದೊಡ್ಡ ಭೂ ಮಾಲೀಕನಾಗಿದ್ದಾನೆ ಅಂತ ಬಂದಾಗ ಇಷ್ಟು ಆಸ್ತಿ ವಕ್ಫ್ ಬೋರ್ಡ್ಗೆ ಎಲ್ಲಿಂದ ಬಂತು? ವಕ್ಫ್ ಮಂಡಳಿ ಯಾವಾಗ ರಚನೆ ಆಯಿತು? 1954ರಿಂದ. ಅಂದ್ರೆ ಪ್ರಧಾನಿ. ಸೊ ಹಾಗಿದ್ದಾಗ ಈ ಒಂದು ವಿಚಾರ ಇಷ್ಟು ಆಸ್ತಿ ಎಲ್ಲಿಗೆ ಬಂತು? ಹಾಗಾದ್ರೆ ಎಲ್ಲೆಲ್ಲ ಸರ್ವೆ ಮಾಡ್ಕೊಂಡು ಹೋಗ್ಬೇಕು? ಅಂದ್ರೆ ಎಷ್ಟು ಆಸ್ತಿಗಳು ಇದೆ ಹಾಗಾದ್ರೆ? ಸೊ ಆ ರೀತಿ ಆಸ್ತಿಗಳು ಕಾಣ್ತಾ ಬಂದಾಗ ಬಿಟ್ಟುಕೊಡ್ಬೇಕಾ ಅನ್ನುವಂಥದ್ದೇ ಭಯ, ಆತಂಕ ಸೃಷ್ಟಿಯಾಗಿರುವಂಥದ್ದು ಈಗ. ಸೊ ಹಾಗಿದ್ದಾಗ ನಾನು ಫಸ್ಟ್ ರಿಯಾಕ್ಷನ್, ಎಸ್ ಸರ್, ಕಾಂಗ್ರೆಸ್ ವಕ್ತಾರರು ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ಬಿಜೆಪಿ ಅವರಿಗೆ ಮಾಡ್ಲಿಕ್ಕೆ ಏನು ಕೆಲಸ ಇರಲಿಲ್ಲ. ಅದಕ್ಕೆ ಇವತ್ತೊಂದು ಪ್ರತಿಭಟನೆ ಮಾಡಿದ್ರು. ಅಂದ್ರೆ ಜನರಲ್ಲಿ ತೋರಿಸ್ಬೇಕಲ್ಲ, ನಾವು ಒಂದು ಇದ್ದವೆ, ಏನೋ ಒಂದು ಮಾಡ್ತಿದ್ದವೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವರ ಒಳಗಡೆನೆ ಸರಿ ಇಲ್ಲ. ಸರಿ, ಈ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರು ಯಾರಿದ್ದಾರೆ, ಅವರ ವಿರುದ್ಧವಾಗಿ ಅಲ್ಲಿ ಒಂದು 8-10 ಬಣಗಳಿವೆ. ಸೊ ಇವಾಗ ಏನಂತ ಹೇಳಿದ್ರೆ, ಸರಿ ಸರ್, ಈಗ ವಕ್ಫ್ಗೆ ಬರೋಣ ಸರ್. ಅಲ್ಲ ಅದಕ್ಕೆ ಹೇಳಿದ್ದಾನೆ. ಸೊ ಇವರಿಗೆ ಹೇಗೆ ಅಂತ ಹೇಳಿದ್ರೆ, ಈಗ ಏನೋ ಒಂದು ನಮ್ಮಲ್ಲಿ ಒಂದು ಪ್ರೊಜೆಕ್ಷನ್ ಕೊಡ್ಲಿಕ್ಕಿದೆ. ಅದಕ್ಕೋಸ್ಕರ ಈ ತರದ ಕೆಲವೆಲ್ಲ ಒಂದೊಂದು ವಿಚಾರಗಳನ್ನೆಲ್ಲ ಎತ್ತಿ ಆಲ್ರೆಡಿ ಈಗ ಸರ್ಕಾರ ಇದರ ಬಗ್ಗೆ ಕ್ರಮ ತಗೊಂಡಿದೆ. ನೋಡಿ, ಹಲವಾರು ಆಪಾದನೆಗಳು ಸರ್ಕಾರದ ಮೇಲೆ ಹಾಕಲಾಗಿತ್ತು. ರೈತರಿಗೆ ಕಳಿಸಿದ್ದಾರೆ, ಹಿಂದೂಗಳಿಗೆ ಕಳಿಸಿದ್ದಾರೆ, ಹಾಗೆ ಅಂತ ಹೇಳಿ. ನೋಡಿ, ಇದು ಫಸ್ಟ್ ಟೈಮ್ ಕಳಿಸಿರುವಂತಹದ್ದು ಅಲ್ಲ. ಇದಕ್ಕಿಂತ ಮುಂಚೆ ಬಿಜೆಪಿ ಸರ್ಕಾರ ಇರುವಾಗ ಕೂಡ ಕಳಿಸಿದೆ. ಮತ್ತೆ ಈಗ ಚುನಾವಣೆ ಬಂತು, ಎಸ್, ಚುನಾವಣೆ ಬರುವಾಗ ಬಿಜೆಪಿ ಅವರಿಗೆ ಏನಾದ್ರೂ ಒಂದು ಮ್ಯಾಟರ್ ಬೇಕು, ಒಂದು ಸ್ವಲ್ಪ ಕಲ್ಲಡಿಸ್ಲಿಕ್ಕೆಲ್ಲ. ಸೊ ಈ ಸರಿ ಇದೊಂದು ಮ್ಯಾಟರ್ ಸಿಕ್ತು. ಆದ್ರೆ ಪಾಪ ಇದು ಏನೋ ಒಂದು ಅವರಿಗೇನೆ ರಿವರ್ಸ್ ಹೊಡೆಯುವ ತರ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ, ಈಗ ನೀವೊಂದು ಬೊಮ್ಮಾಯಿ ಸಾಹೇಬ್ರ ಒಂದು ವಿಡಿಯೋ ಬಹುಶಃ ನೀವು ನೋಡಿದ್ದಿರ್ಬೋದು. ಅವರು ಹೋಗಿ ಖುದ್ದು ಹೋಗಿ ಇದು ಅಲ್ಲಾಹನ ಆಸ್ತಿ, ಇದನ್ನು ನೀವು ರಕ್ಷಿಸಬೇಕು ಅಂತ ಹೇಳಿ ಅವರು ಹೋಗಿ ಮುಸಲ್ಮಾನರಿಗೆ ಹೇಳ್ತಿದ್ದಾರೆ. ಒಂದು ಸೈಡಲ್ಲಿ ಹಾಗೆ ಹೇಳ್ತಾರೆ, ಮತ್ತೊಂದು ಸೈಡಲ್ಲಿ ಇಲ್ಲಿ ವಾಚಾಮಗೋಚರವಾಗಿ ಮುಸಲ್ಮಾನರಿಗೆ ಬೈತಾ ಇದ್ದಾರೆ. ಸೊ ಈ 2 ತರದ ಒಂದು ದ್ವಂದ್ವ ರೀತಿಯನ್ನು ಅನುಸರಿಸಿದ್ದಾರೆ. ಮತ್ತೆ ಇವರು ಏನೋ ಒಂದು ಕಮಿಟಿ ಕಳಿಸಿದ್ರಂತೆ, ಅದರಲ್ಲಿ ನಮ್ದು ತಕರಾರು ಎಂತದಿರಲಿಲ್ಲ. ತಕರಾರು ಎತ್ತಿದವರು ಯತ್ನಾಳ್ ಸಾಹೇಬ್ರು. ಅವರ ಜಿಲ್ಲೆಯಲ್ಲಿ ನಡೆದಂತ ಒಂದು ಏನೋ ಅವ್ಯವಹಾರಕ್ಕೆ ಅಥವಾ ಏನೋ ಒಂದು ನಡೆದಿದೆ ಅಂತ ಹೇಳಿ ಅವರೇನೋ ಬೊಟ್ಟು ಮಾಡಿ ತೋರಿಸಿದ್ದಕ್ಕೆ ಅಲ್ಲಿ ಜಿಲ್ಲೆಯ ನಾಯಕರನ್ನು ಬಿಟ್ಟು ಬಿಟ್ಟಿದ್ದಾರೆ ಬಿಜೆಪಿಯ. ನಾವು ಹೇಳುವುದಲ್ಲ, ಇದು ಯತ್ನಾಳ್ ಸಾಹೇಬ್ರು ಖುದ್ದು ಅವರೇ ಹೇಳುವಂತದ್ದು. ಸೊ ಹಾಗಿರುವಾಗ ನಮ್ಗೆ ಇದರಲ್ಲಿ ಏನು ತಕರಾರು ಎಂತದೂ ಇಲ್ಲ. ಮತ್ತೆ ಅದು ಅಲ್ಲದೆ ಖಾಲಿ ಬೊಮ್ಮಾಯಿ ಸಾಹೇಬ್ರು ಮಾತ್ರ ಅಲ್ಲ, ಮೋದಿ ಸಾಹೇಬ್ರು ಕೂಡ ಅಥವಾ ಬಿಜೆಪಿ 2014 ಪ್ರಣಾಳಿಕೆಯಲ್ಲೇ ಇತ್ತು
ನಿಮ್ಮ ವಕ್ಫ್ ಬೋರ್ಡಿನ ಏನೇನು ಆಸ್ತಿಗಳಿದೆ ನಿಮ್ಮ ಕೈ ಬಿಟ್ಟು ಹೋಗಿದೆ ಅದನ್ನು ನಾವು ವಾಪಸ್ ನಿಮ್ಗೆ ತೆಗಿಸಿ ಕೊಡ್ತೇವೆ ಅಂತ ಅವರೇ ಹೇಳಿದ್ದಾರೆ. ಸೊ ಹಾಗಿರುವಾಗ ಜನರು ಯೋಚನೆ ಮಾಡಬೇಕು, ಇದರಲ್ಲಿ ಯಾರ ಲಾಭಕ್ಕೋಸ್ಕರ ಏನ್ ಮಾಡ್ತಿದ್ದಾರೆ ಅಂತ ಹೇಳುವಂಥದ್ದು ಅಷ್ಟೇ. ಓಕೆ, ಎಸ್ ಸರ್, ಇದು ಫಸ್ಟ್ ಆಕ್ಷನ್ ಅಲ್ಲಿ ಬರ್ತೀನಿ. ಎಸ್ ಸರ್, ಜಿತೇಂದ್ರ ಕುಂದೇಶ್ ಅವರು ಹಿರಿಯ ಪತ್ರಕರ್ತರು. ಎಸ್ ಸರ್, ಫಸ್ಟ್ ಆಕ್ಷನ್ ಸದ್ಯ ವಕ್ಫ್ ವಿವಾದ ಅನ್ನುವಂಥದ್ದು. ವಕ್ಫ್ ವಿವಾದ ಇಂದು ನಿನ್ನೆ ಅಲ್ಲ, ಮೊನ್ನೆಯಿಂದ ಅಲ್ಲ, ಈ ಹಿಂದಿನಿಂದ ಕೂಡ ಕೇಳಿ ಬರ್ತಾ ಇತ್ತು. ವಕ್ಫ್ ಏನು ಶ್ರೀಮಂತವಾಗಿರುವಂತಹ ಒಂದು ಆಸ್ತಿ ಇದೆ ಅವರುಗಳಿಗೆ ನಮ್ಮ ದೇಶದಲ್ಲಿ, ನಾಟ್ ಓನ್ಲಿ ದೇಶದ ಜಗತ್ತಿನಲ್ಲೂ ಕೂಡ ಕಂಪೇರ್ ಮಾಡಿದೆ ವಕ್ಫ್ ಮಂಡಳಿಗೆ ಅತಿ ಶ್ರೀಮಂತವಾಗಿರುವಂತಹ ಆಸ್ತಿ ಸಂಪತ್ತು ಇದೆ. ಆದ್ರೆ ವಿವಾದ ಹಿಂದಿನಿಂದ ಕೂಡ ಇದೆ, ಆದ್ರೆ ಈಗ ಒಂದು ಮುನ್ನೆಲೆಗೆ ಬಂದು ತೆರೆದುಕೊಂಡಿದೆ. ಫಸ್ಟ್ ಆಕ್ಷನ್ ಸರ್. ವಕ್ಫ್ ವಿವಾದ ಎನ್ನುವಂಥದ್ದು ಅದಕ್ಕೆ ಮೂಲ ಕಾರಣ ಎನ್ನುವಂಥದ್ದು ಅಲ್ಪಸಂಖ್ಯಾತರಿಗೆ ಅಥವಾ ಮುಸ್ಲಿಮರಿಗೆ ಕೊಡಮಾಡಿದಂತಹ ವಿಶೇಷ ಕಾನೂನಿನ ಸವಲತ್ತುಗಳ ಪರಿಣಾಮ ಇದಂಥ ಒಂದು ವಿವಾದ ಕಾರಣ ಆದದ್ದು. 1995ರಲ್ಲಿ ಏನು ವಕ್ಫ್ ಕಾಯ್ದೆ ಬಂತು, ಅದಾದ ಮೇಲೆ ಅದಕ್ಕೆ ಏನು ಎಲ್ಲವೂ ಮಾನ್ಯತೆ, ಕಾನೂನಿನ ಮಾನ್ಯತೆ ಎಲ್ಲ ಬಂತು. ಮತ್ತು ವಕ್ಫ್ ಆಸ್ತಿಯನ್ನು ನಿರ್ಧರಿಸುವಂಥ ಎಲ್ಲ ಅಧಿಕಾರ ಕೂಡ ವಕ್ಫ್ ಮಂಡಳಿಗೆ ಕೊಡ್ತು, ವಕ್ಫ್ ಬೋರ್ಡಿಗೆ ಕೊಡ್ತು. ಇದಾದ ನಂತರ ಈ ಎಲ್ಲ ಒಂದು ಏನು ಯಾವ ಹೆಸರಲ್ಲಿ ಎಲ್ಲಿ ಇದೆ ಎನ್ನುವಂಥದ್ದು ಹುಡುಗಾಟಗಳು ಎಲ್ಲವೂ ಶುರುವಾಯಿತು. ಈಗ ಮುಖ್ಯವಾಗಿ ಕಾರಣ ಏನಂತಾರೆ, ಇಷ್ಟೆಲ್ಲ ಆಗ್ತಾ ಇದೆ ಎಲ್ಲ ಕಡೆ. ಏನು ಇವನ್ ವಿಧಾನಸೌಧ ಕೂಡ ಅಲ್ಲಿ ಪಕ್ಕದ ದರ್ಗಾದ ಆಸ್ತಿ ಅಂತ ಹೇಳ್ತಾರೆ, ತಾಜ್ ಮಹಲ್ ಅಂತ ಹೇಳ್ತಾರೆ. ವಿಜಯಪುರ ಮತ್ತೆ ಆ ಕಡೆ ಆದಿಲ್ ಶಾ ಇವರೆಲ್ಲ ಇದ್ದಾರೆ, ಗೋಲಗುಂಬಸು ಇದ್ದಂಥ ಪ್ರದೇಶಗಳು, ಗುಲ್ಬರ್ಗ, ಅಲ್ಲಿ ಕೂಡ ಯಾಕೆ ಜಾಸ್ತಿ ಈ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಅಂತ ಹೇಳಿದರೆ, ಅಲ್ಲೆಲ್ಲ ಮುಸ್ಲಿಂ ರಾಜರುಗಳು ಇದ್ದರು. ಹೈದರಾಬಾದಿನ ನಿಜಾಮನ ಒಂದು ಪ್ರಭಾವ ಇತ್ತು, ಆದಿಲ್ ಶಾಹಿಗಳು ಸುಲ್ತಾನರ ರಾಜ್ಯ ಇತ್ತು. ಆವಾಗ ಏನು ಹೇಳಿದರೆ, ರಾಜ ಕೊಟ್ಟದ್ದು ಅಥವಾ ಯಾರಾದರೂ ಕೊಟ್ಟದ್ದು ಅವರ ಆಶ್ರಯದಲ್ಲಿ ಇರಬೇಕಿತ್ತಲ್ಲ. ಸೊ ಅವ್ರು ಏನು ಹೇಳ್ತಾರೆ ಹಾಗೆ ಆ ಆಸ್ತಿ ಇದು ವಕ್ಫ್ ಆಸ್ತಿ ಅದು ಇದು ಅಂತ ಹೇಳಿದ್ರೆ ಮುಗೀತು. ಈ ಸಮಸ್ಯೆ ಏನಾಯಿತು, ಸ್ವತಂತ್ರ ಬಂತಲ್ಲ, ಸ್ವತಂತ್ರ ಬಂದಾಗ ಕೆಲವೊಂದು ಗೋವಾ ಅಂತ ಇಂಥ ಕೆಲವೊಂದು ಇನ್ನು ಭಾರತದ ಇದರಲ್ಲಿ ಅಡಿಯಲ್ಲಿ ಬರಲಿಲ್ಲ. ಅದೇ ರೀತಿ ಕೂಡ ಈ ವಕ್ಫ್ ಆಸ್ತಿಗಳು ಏನು ಹೇಳಿದ್ರು, ಒಂದು ವಿಶೇಷ ಕಾಯ್ದೆಯಿಂದಾಗಿ ಅದು ಏನು ಸ್ಪೆಷಲ್ ಆಗಿ ಉಳ್ಕೊಂಡಿತ್ತು. ಈಗ ನೋಡಿ, ಭೂ ಸುಧಾರಣೆ ಬಂದಾಗ ಎಲ್ಲ ನಮ್ಮ ಕೃಷ್ಣಾಪುರ, ಈ ಕಡೆ ಅದಮಾರು, ಪಲಿಮಾರು ಎಲ್ಲ ಮಠಗಳ ಆಸ್ತಿ, ದೇವಸ್ಥಾನಗಳ ಆಸ್ತಿ ಏನೆಲ್ಲ ಇತ್ತು ಅದೆಲ್ಲವನ್ನ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ, ಒಕ್ಕಲು ಮಸೂದೆಯಲ್ಲಿ ಎಲ್ಲವೂ ಕೂಡ ಹಿಂದೂಗಳು ಅಥವಾ ಯಾರೆಲ್ಲ ಅಡಿಯಲ್ಲಿ ಹಿಂದೂ ಮುಸ್ಲಿಂ ಯಾರಿದ್ರು ಅವರ ಪಾಲಿಗೆ ಹೋಯ್ತು. ಅದು ಯಾಕೆ ಹೇಳಿದ್ರೆ, ಆದ್ರೆ ಇದು ವಕ್ಫ್ ಆಸ್ತಿ ಯಾಕೆ ಹೋಗ್ಲಿಲ್ಲ? ಆಕ್ಚುಲಿ ಅಕ್ವೈರ್ ಆಗಿದೆ, ಆದ್ರೆ ವಕ್ಫ್ ಆಸ್ತಿಯನ್ನ ಅವರ ಹೆಸರಿಗೆ ಯಾಕೆ RTC ಆಗ್ಲಿಲ್ಲ ಹೇಳಿದ್ರೆ, ಭೂ ಸುಧಾರಣೆ ಅಥವಾ ಅವರದ್ದು ಇನ್ನೊಂದು ಮುಸ್ಲಿಮರ್ದು ಯಾವುದೋ ಇನಾಮು ರದ್ದತಿ ಅಂತ ಇದೆ, ಆ ಅದೊಂದು ಅಪ್ಲಿಕೇಶನ್ ಇದಕ್ಕೆ ಆಗ್ಲಿಲ್ಲ. ಇವಾಗ ಭೂ ಸುಧಾರಣೆಯು ಅಪ್ಲಿಕೇಶನ್ ಆಗದಿದ್ದರ ಕಾರಣಕ್ಕಾಗಿ ಅದು ಆ ವಕ್ಫ್ ಆಸ್ತಿ ಹಾಗೆ ಉಳ್ಕೊಂಡಿದೆ. ಇಲ್ಲದಿದ್ರೆ ಅದು ಈ ದೇವಸ್ಥಾನಗಳ, ಮಠಗಳ ಅಥವಾ ಏನು ಆಸ್ತಿ ಇದೆ ಇದರಲ್ಲಿ ಯಾರು ಧನಿಗಳ ಆ ಆಸ್ತಿ ಇದ್ದು ಭೂ ಸುಧಾರಣೆಯ ಪ್ರಕಾರ ಉಳುವನೆ ಹೊಲದಡೆ ಅಥವಾ ಇದ್ದವನಿಗೆ ಆಸ್ತಿ ಹೋಗ್ಬೇಕಿತ್ತು. ಇದು ವಕ್ಫ್ ಆಸ್ತಿ ಮಾತ್ರ ಹೋಗ್ಲಿಲ್ಲ, ಉಳಿದ ಹಿಂದೂಗಳದ್ದು ಎಲ್ಲರದ್ದು ಆಸ್ತಿ ಹೋಯ್ತು. ಇದಕ್ಕೆ ಕಾರಣ ಹೇಳಿದ್ರೆ, ವಕ್ಫ್ ಕಾಯ್ದೆಯಲ್ಲಿ ಇರುವಂತಹ 40 ಸೆಕ್ಷನ್, 40ನೇ ಸೆಕ್ಷನ್. ಆ ಸೆಕ್ಷನ್ ಅಲ್ಲಿ ಏನ್ ಹೇಳ್ತಾರೆ ಹೇಳಿದ್ರೆ, ಅವರ ಆಸ್ತಿಯನ್ನು ಅವರೇ ನಿರ್ಧರಿಸಬಹುದು. ಇದು ನಮ್ದು ಆಸ್ತಿ ಹೇಳಿದ್ರೆ ನಿಮ್ದು ಆಸ್ತಿ. ಆದ್ರೆ ಆ ಕಾಯ್ದೆಯನ್ನ ಕೇಂದ್ರ ಸರ್ಕಾರ 2024ರ ಪ್ರಸ್ತಾವಿತ ವಕ್ಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಅದನ್ನ ರದ್ದು ಮಾಡಿದೆ. ಮುಂದಿನ ದಿನಗಳಲ್ಲಿ ನಮ್ದು ಆಸ್ತಿ ಅಂತ ವಕ್ಫ್ ಹೇಳಿದ್ರೆ ಅವರು ಸಿಗುದಿಲ್ಲ. ಅದಕ್ಕೋಸ್ಕರ ನ್ಯಾಯಮಂಡಳಿ ಇದೆ, ಅಲ್ಲಿ ನಿರ್ಧಾರ ಆಗಬೇಕು. ಮತ್ತೆ ಸರ್ಕಾರದ ಸುಪರ್ದಿಗೆ ಬರುವಂತ ಎಲ್ಲ ಒಂದು ಕಲಂಗಳನ್ನೆಲ್ಲ ಸೇರಿಸಿದೆ. ಅಂದ್ರೆ ಸಹಜವಾಗಿ ಉಳಿದ ಎಲ್ಲ ಹಿಂದೂ ಧರ್ಮ ಇರ್ಬೋದು, ಎಲ್ಲ ಧರ್ಮವು ಯಾವ ಕಾನೂನಿನಡಿಯಲ್ಲಿ ಬರ್ತದೋ ಅದೇ ಕಾನೂನಿನಡಿಯಲ್ಲಿ ವಕ್ಫ್ ಅದನ್ನು ಕೂಡ ಅದರೊಳಗೆ ಸೇರಿಸುವಂತ ಒಂದು ಪ್ರಸ್ತಾವಿತ ಮಸೂದೆ ಇದೆಯಲ್ಲ 2024, ಅದಕ್ಕೆ ಜಂಟಿ ಸದನ ಸಮಿತಿ ಇದರಲ್ಲಿ ಹೋಗಿದೆ, ಅದು ಇನ್ನೂ ಪಾಸ್ ಆಗಲಿಲ್ಲ. ಅಷ್ಟರಲ್ಲಿ ಇವರು ಹೇಳಿದಾಗೆ, ಅಷ್ಟರಲ್ಲಿ ಏನು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಆ ವಿಷಯದ ಬಗ್ಗೆ ಜಾಗೃತಿ ಮೂಡಬೇಕಲ್ಲ, ಅಲ್ಪಸಂಖ್ಯಾತರಲ್ಲೋ ಮುಸ್ಲಿಮರಲ್ಲೋ ಅಥವಾ ಯಾರಲ್ಲಿ ಉಂಟು, ಅದಕ್ಕೋಸ್ಕರ ಇವರಿಗೆಲ್ಲ ಮಾಹಿತಿ ಬರ್ತದೆ. ಜಮೀರ್ ಖಾನ್ ಮುಂದಾಳುಗಳಲ್ಲ, ನನ್ನ ಲೆಕ್ಕಾಚಾರ ಪ್ರಕಾರ.
ಸೊ ಅದೆಲ್ಲ ಜಾಗೃತಿ ಮೂಡಿಸಬೇಕಾದ ಅಲ್ಲಲ್ಲಿ ಮೀಡಿಯಾದಲ್ಲಿ ಬರ್ತಾ ಇದ್ರು. ಆದರೆ ಈ ರೀತಿ ಬಿಜೆಪಿ ಕಾಂಗ್ರೆಸ್ ಎಲ್ಲವೂ ಪ್ರತಿಭಟನೆ ಅಥವಾ ಗಲಾಟೆಯಲ್ಲಿ ಇನ್ವಾಲ್ವ್ ಆದರೆ ಇಡೀ ಕರ್ನಾಟಕಕ್ಕೆ ಈಗ ವಕ್ಫ್ ಏನು ಸಮಸ್ಯೆ ಅಂತ ಗೊತ್ತಾಯ್ತು. ಸೊ ಜಮೀರ್ ಖಾನ್ರ ಉದ್ದೇಶವೂ ಅದೇ ಆಗಿರ್ಬೋದು. ಯಾಕೆ ಹೇಳಿದ್ರೆ ಇದರ ಬಗ್ಗೆ ಅವರ ಯಾರು ವಕ್ಫ್ ಜಾಗ ಇದೆಯೋ ವಕ್ಫ್ ಮಂಡಳಿ ಇದೆಯೋ ಮುಸ್ಲಿಮರಲ್ಲಿಯೋ ಒಂದು ರೀತಿಯಾದಂಥ ಜಾಗೃತಿ, ನಿಮ್ಮ ಜಾಗವನ್ನ ಬೇರೆಯವರು ಇದ್ದಾರೆ, ಆ ಜಾಗವನ್ನ ಉಳಿಸ್ಕೊಳ್ಬೇಕು, ಅದಕ್ಕೆ ಹೋರಾಟಕ್ಕೆ ರೆಡಿ ಆಗಬೇಕು ಅನ್ನೊಂದು ಜಮೀರ್ ಖಾನ್ರ ಆಶಯ. ಆದ್ರೆ ಈ ಕಡೆಯಿಂದ ಬಿಜೆಪಿ ಅವರದು ನೋಡಿ ಭೂ ಸುಧಾರಣೆಯಿಂದ ಆಗ್ಲಿಲ್ಲ, ಯಾವುದರಿಂದ ಆಗ್ಲಿಲ್ಲ. ಈಗ ನಮ್ಮ ಕೇಂದ್ರ ಸರ್ಕಾರ ಈ ಹೊಸ ಕಾಯ್ದೆನ ತರ್ತಾ ಇದೆ. ಆ ಕಾಯ್ದೆಯಲ್ಲಿ ಎಲ್ರಿಗೂ ಸಮಾನವಾದ ಕಾನೂನಿನಂತೆ ಆಸ್ತಿಯನ್ನು ಕೂಡ ಯಾರೆಲ್ಲ ಅನುಭವಿಸ್ತಾ ಇದ್ರು ಅವರ ಹೆಸರಿಗೆ ಆಗುವ ಹಾಗೆ ಒಂದು ಆಗ್ತದೆ ಅಂತಲ್ಲ, ಸರಳೀಕರಣ ಆಗುವಂತ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟ ಪರಿಣಾಮ ಬಿಜೆಪಿಯವರು ಗಲಾಟೆ ಮಾಡ್ತಾರೆ. ಆದ್ರೆ ಈಗ ಒಂದು ಸರಿಯಾದ ಸಂದರ್ಭ ಅಲ್ಲ. ಈ ಎಲೆಕ್ಷನ್ ನಡೀತಾ ಇದೆ, ಆ ಕಡೆಯಿಂದ ಇದು ಏನು ಮುಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ಇದೆಲ್ಲ ಒಂದು ತಪ್ಪಿಸ್ಲಿಕ್ಕೆ ಆದ್ರೂ ಕೂಡ ಇದು ಬಿಜೆಪಿಯವರ ಪ್ರಚಾರ ಎಲ್ಲಿವರೆಗೆ ಹೇಳಿದ್ರೆ ನಾಳೆ ನಿಮ್ಮ RTC ಚೆಕ್ ಮಾಡ್ಕೊಳ್ಳಿ, ಅದೆಲ್ಲ ಬಾಲಿಶ. ಅಂದ್ರೆ ಆ ತರ ಆಗುದಿಲ್ಲ. ಯಾಕಂದ್ರೆ ಇದು ಎಷ್ಟೋ ವರ್ಷಗಳಿಂದ ಬಂದಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ನಿರ್ಧರಿಸಲ್ಪಟ್ಟಂತಹ ಒಂದು ಆಸ್ತಿ, ಅದು ಕೆಲವು ಗಜೆಟ್ ನೋಟಿಫಿಕೇಶನ್ ಕೂಡ ಸಾಕಾಗ್ತದೆ ಅಂತ ಹೇಳ್ತಾರೆ ಸರ್ಕಾರದ್ದು. ಅದನ್ನು ಕೂಡ ಮಾಡಿದಂತ ವ್ಯವಸ್ಥೆ, ಅಂದ್ರೆ ಸರ್ಕಾರ ಅದನ್ನು ವಾಪಸ್ ತಗೊಳ್ಬೇಕು ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ. ಅಂದ್ರೆ ಎರ್ರಬೀರಿ ಮಾಡುವಂಥದ್ದು, ಇಲ್ಲದೆ ಇರುವುದು ಮಾಡುವಂಥದ್ದಲ್ಲ. ಇನ್ನು ನೋಡಿ, ಮುಸ್ಲಿಂ ರಾಜ್ಯಗಳು ಎಲ್ಲ ಇದ್ರು ಅಲ್ಲಿ ಮಾತ್ರ ಇದರ ಸಮಸ್ಯೆ ಗಂಭೀರತೆ ಗುಲ್ಬರ್ಗ, ಬಿಜಾಪುರ ಆ ಪ್ರದೇಶದಲ್ಲಿ. ಹಾಗಾಗಿ ಮೊದಲಿಂದ ಇದ್ದ ವಿಷಯ, ಮೊದಲಿನಿಂದಲೂ ಅನುಭವಿಸ್ತಾ ಇದ್ರು. ಆದರೆ ಭೂ ಸುಧಾರಣೆ ಸಂದರ್ಭದಲ್ಲಿ ಎಲ್ಲ ಜನರಿಗೆ ಹಾಕುವುದ್ರು, ಅಲ್ಲಿ ಹೋಗಲಿಲ್ಲ. ಯಾಕಂದ್ರೆ ಕಾನೂನಿನ ಅವರು ಬೇಲಿಯನ್ನು ಕಾನೂನು ಅವರಿಗೆ ಅಪ್ಲೈ ಆಗದಿದ್ದ ಕಾರಣಕ್ಕೆ ಇಷ್ಟೆಲ್ಲ ಸಮಸ್ಯೆ ಆಗಿದೆ. ಅದು ಕಾನೂನಿನ ಒಳಗೆ ತರಲಿಕ್ಕೆ ಒಂದು ಒಳ್ಳೆ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ಎಷ್ಟೋ ಜನ ಇದ್ದಾರೆ ಅದರಲ್ಲಿ, ಎಷ್ಟೋ ಮತ್ತೆ ವಕ್ಫ್ ಅಂತ ಹೇಳಿದ್ರೆ ಯಾರೋ ಸಾರ್ವಜನಿಕ ಉಪಯೋಗಕ್ಕೆ, ಜನರಿಗೆ ಉಪಯೋಗಕ್ಕೆ ಅದನ್ನ ಮಾರಾಟ ಮಾಡಲಿಕ್ಕಿಲ್ಲ. ಬಟ್ ಅದನ್ನು ಭೋಗ್ಯಕ್ಕೆ ಪಡಿಬೋದು ಅಥವಾ ಏನು ಬಾಡಿಗೆ ಪಡಿಬೋದು ಅಂತ ಅದರ ರೂಲ್ಸ್ ಇದೆ. ಬಟ್ ಎಷ್ಟೋ ವರ್ಷಗಳಿಂದ ಒಂದು ಯಾರೋ ಹಿಂದೂಗಳು, ಯಾರೋ ಇನ್ನೋ ಮುಸ್ಲಿಮರು, ಯಾರೋ ಪಾಪದವರು ಇದ್ದರೆ ಅವರಿಗೆ ಅದನ್ನು ಇನ್ನು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ಈ ವಕ್ಫಿನಿಂದಾಗಿ. ಹಾಗಾಗಿ ಅದನ್ನೆಲ್ಲ ಏನಾದರೂ ಸರಳೀಕೃತಗೊಳಿಸಲಿಕ್ಕೆ ಬಹುಶಃ ಕಾಂಗ್ರೆಸ್ಸಿನ ದೇವರಾಜ ಅರಸುರ ಅವರ ಒಂದು ಭೂ ಸುಧಾರಣಾ ಕಾಯ್ದೆಯಂತೆ ಕೇಂದ್ರ ಸರ್ಕಾರದ ಒಂದು ದಿಸೆಯಲ್ಲಿ ಅಥವಾ ನರೇಂದ್ರ ಮೋದಿಯವರ ಒಂದು ಅನುಗ್ರಹದಲ್ಲಿ ಒಂದು ವೇಳೆ ಪಾಸಾದರೆ ಎಷ್ಟೋ ಜನರಿಗೆ ಸ್ವಂತ ಸೂರಾಗ್ತದೆ. ಅದನ್ನು ಸ್ವಂತ ಮಾರಾಟ ವಿಕ್ರಯ ಮಾಡುವಂಥದ್ದು, ತಗೊಳ್ಳುವಂಥದ್ದು ಒಂದು ಒಳ್ಳೆಯ ಅವಕಾಶ ಸಿಗ್ತದೆ. ಅಂದರೆ ಅರಸರಾಗಿ ಉಳುವವನಿಗೆ ಒಳ್ಳೆದೊಡೆಯಾಗಿಲ್ಲ, ಇದ್ದ ಸೂರಿನಲ್ಲಿ ಅವನಿಗೆ RTC ಅವನ ಹೆಸರಲ್ಲಿ ಆಗುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಬಡವರಿಗೆ ಒಂದು ಹೆಲ್ಪ್ ಆಗ್ತದೆ. ಎಷ್ಟೋ ವರ್ಷಗಳಿಂದ ಆ ಜಾಗದಲ್ಲಿ ವಾಸಿಸ್ತಾ ಇದ್ದವರಿಗೆ ಅವರಿಗೆ ಒಂದು RTC ಸಿಗುವಂತ ಕೆಲಸ ಒಂದು ವೇಳೆ ಆದರೆ ಅದಕ್ಕೆ ನಾವು ಇದನ್ನೊಂದು ಕ್ರಾಂತಿಕಾರಿಕ ಹೆಜ್ಜೆ ಅಂತ ಹೇಳ್ಬೋದು. ಅದರ ನಡುವೆ ಏನು ಅಲ್ಪಸಂಖ್ಯಾತರಿಗೆ ಒಂದು ಸ್ವಲ್ಪ ಹೆದರಿಕೆ ಶುರುವಾಗಿದೆ. ನಮ್ಮ ಆಸ್ತಿಯನ್ನು ವಶಪಡಿಸಿಕೊಳ್ತಾರೆ ಅಂತ. ಸತ್ಯ ಹೇಳ್ಬೇಕಂತ ಹೇಳಿದ್ರೆ ಇಲ್ಲಿ ಬಡವರು ಅವರು ತಮ್ಮ ಸ್ವಲ್ಪ ಜಾಗಕ್ಕೋಸ್ಕರ ಜಾಗವನ್ನು ಕೂರ್ಲಿಕ್ಕೆ ವಾಸ್ತವ್ಯಕ್ಕೆ, ಅಂದರೆ ಶ್ರೀಮಂತರು ಎಷ್ಟೋ ದೊಡ್ಡ ಜಾಗಗಳನ್ನು ವಕ್ಫಾಸ್ತಿಗಳನ್ನು ಲೂಟಿ ಮಾಡಿದ್ದಾರೆ. ಖಂಡಿತ ಇದು ಹೊರಗೆ ಬರಬೇಕು. ಈ ಸಂದರ್ಭದಲ್ಲಿ ನಾವು ಹೇಳುದು ಬಡವರಿಗೆ ಅವರಿಗೆ ಇಟ್ಕೊಳ್ಳಿ, ಆದರೆ ಇದರಿಂದ ಶ್ರೀಮಂತರು ಏನೆಲ್ಲ ವಸೂಲಿ ಮಾಡಿ ಲೂಟಿ ಮಾಡಿದ್ದಾರೆ, ಈ ಜಾಗವನ್ನ ಅತಿಕ್ರಮಣ ಮಾಡಿದ್ದಾರೆ, ಅದು ನಿಜವಾಗಿ ಅದಕ್ಕೆ ಸೇರ್ಕೊಳ್ಳಿ. ಆಸ್ತಿಯನ್ನ ಅವರಿಗೆ ಸೇರಿಕೊಂಡ್ರೆ ಆಗ ಅಲ್ಲಿಗೆ ಬಡವರಿಗೆ ನ್ಯಾಯ ಸಿಕ್ಕಿದಾಗ್ತದೆ. ಆ ಕಾನೂನಿನ ಅಥವಾ ಆ ಧರ್ಮದ ವಕ್ಫ್ ಎನ್ನುವಂಥ ಅರ್ಥಕ್ಕೂ ಒಂದು ಏನು ಅರ್ಥ ಸಿಗ್ತದೆ, ಅಂದರೆ ಅದರ ಒಂದು ಆಶಯಕ್ಕೂ ಒಂದು ಏನು ಸಾರ್ಥಕತೆ ಆಗ್ತದೆ. ನಿಜವಾಗಿ ಸಾರ್ವಜನಿಕಕ್ಕೂ ಉಪಯೋಗ ಆಗ್ತದೆ, ಬಡವರಿಗೂ ಉಪಯೋಗ ಆಗ್ತದೆ. ಹಾಗಾಗಿ ಮತ್ತೆ ಶ್ರೀಮಂತರ ಕಪಿಮುಷ್ಟಿಯಿಂದ ಅದು ಆ ವ್ಯಾಪಾರದ ಕಮಿಷನ್ ಹೊರಗೆ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಇದನ್ನು ನಾವು ಒಂದು ಓಪನ್ ಮೈಂಡೆಡ್, ಯಾವುದೇ ರಾಜಕೀಯ ಪಕ್ಷ ಇಲ್ಲದೆ ಆಲೋಚನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದು ಒಂದು ಸುಧಾರಣೆಗೆ, ಕ್ರಾಂತಿಗೆ ಇದೊಂದು ಮೊದಲು ಕಂಡು ಬರುವಂತ ಒಂದು ಜಂಜಾಟಗಳು ಅಂತ ನನಗೆ ಅನಿಸ್ತದೆ. ಓಕೆ, ಭೂ ಸುಧಾರಣೆ ವಿಚಾರವಾಗಿಯೂ ಕೂಡ ನಾವು ಇದನ್ನ ಪರಿಗಣಿಸಬಹುದು ಅಂತ ತಾವು ಹೇಳುವಂತ ಅಲ್ಲ. ಭೂ ಸುಧಾರಣೆ ಹಿಂದೂಗಳಿಗೆ ಎಲ್ರಿಗೂ ಅಪ್ಲೈ ಆಗಿತ್ತು, ಈ ವಕ್ಫ್ ಆಸ್ತಿಗೆ ಮಾತ್ರ ಅಪ್ಲೈ ಆಗುದಿಲ್ಲ. ಅದಕ್ಕೂ ಅಪ್ಲೈ ಆಗ್ತಿದ್ರೆ ಇಷ್ಟವರೆಗೆ ಅವರ ಹೆಸರಿಗೆ RTC ಆಗ್ತಿತ್ತು. ಅದೇ ಆಗದ ಕಾರಣಕ್ಕಾಗಿ ಈಗ ಹೊಸ ತಿದ್ದುಪಡಿಯನ್ನ ತರ್ತಾ ಇದೆ ಆ ಕಾಯ್ದೆಗೆ. ಹೊಸ ತಿದ್ದುಪಡಿ ಬರಬಾರ್ದು, ಅದೇನೇ ಆಗ್ಲಿ ಅದನ್ನ ನಾವು ತಡೆ ಹಿಡಿತೀವಿ ಅನ್ನುವಂತ ನಿಟ್ಟಿನಲ್ಲಿ
ಈಗಾಗಲೇ ವಕ್ಫ್ ಮಂಡಳಿ ಅಧ್ಯಕ್ಷರು ಕೂಡ ಕರೆಯನ್ನು ಕೊಟ್ಟಿದ್ದಾರೆ, ನಾವು ಪ್ರಾಣ ತ್ಯಾಗ ಕೂಡ ಸಿದ್ಧರಾಗಬೇಕು ಅನ್ನುವಂಥದ್ದು. ಈ ವಿಚಾರದಲ್ಲಿ ಮಾತಾಡ್ತೀನಿ. ಬಹಳ ಜನರು ಕರೆಗಳು ಬರ್ತಾ ಇದೆ, ತಮ್ಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ, ತಮ್ಗಳ ಅಭಿಪ್ರಾಯಗಳು ಈ ವಕ್ಫ್ ವಿವಾದದ ಬಗ್ಗೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಉದಯ್ ಪ್ರಭು ಅಂತ. ನಮಸ್ತೆ ಉದಯ್ ಪ್ರಭು ಅವರೇ, ನಮಸ್ತೆ ಸರ್, ಮಾತಾಡಿ ಸರ್, ಏನ್ ಹೇಳ್ತೀರಾ ಸರ್? ಸರ್, ಮೊಘಲರು ಆಳಿದ ಮಾತ್ರಕ್ಕೆ ಎಲ್ಲಾ ಪ್ರಾಪರ್ಟಿಗಳು ವಕ್ಫ್ ಆಗ್ಲಿಕ್ಕೆ ಹೋದ್ರೆ ಹಾಗಾದ್ರೆ ನಮ್ಮ ಹಿಂದೂ ಧರ್ಮ ಗಾಂಧಾರದಲ್ಲಿತ್ತು, ಅಫ್ಘಾನಿಸ್ತಾನದಲ್ಲಿತ್ತು, ಪಾಕಿಸ್ತಾನ ಗಂಧಾರ ಆಗಿದೆ, ಅದೆಲ್ಲ ನಮ್ಗೆ ಹಿಂದೂಸ್ತಾನಕ್ಕೆ ಬರ್ಬೇಕಲ್ಲ, ಜಾಗ ಎಲ್ಲ ನಮ್ದ ಬೋರ್ಡ್ ಆಗ್ಬೇಕಲ್ಲ. ಹಿಂದೆ ಇವರ ವಕ್ಫ್ ಬೋರ್ಡ್ ಆಸ್ತಿಯನ್ನ ಸೇಮ್ ಇಬ್ರಾಹಿಂ ಮತ್ತೆ ರೋಷನ್ ಬೇಗ್ ಇವರೆಲ್ಲ ತಿಳಿದಾರೆ ಅಂತೇಳಿ ರಹೀಂ ಮುಚ್ಚಿದ ಅವರು ಕೋರ್ಟಿಗೆ ಹೋಗಿದ್ರು. ರಹೀಂ ಮುಚ್ಚಿದ ಅವರು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು, ಮನೆಗೆ ಬಂದ್ರು, ಗೊತ್ತಿರ್ಬೇಕು. ನಿಮ್ಮ ಹಿಜಾಬ್ ಡಿಬೇಟ್ ನಲ್ಲಿ ಇದನ್ನು ಉಲ್ಲೇಖಿಸಿದ್ರು ಅವರು. ನಾನು ಆವಾಗ ಡಿಬೇಟ್ ನಲ್ಲಿ ಮಾತಾಡಿದ್ದೆ. ಹೌದು ಸರಿ, ಹೌದು ಉಲ್ಲೇಖಿಸಿದ್ರು. ನಂಗೆ ಈ ರೀತಿ ಮಾರಣಾಂತಿಕ ಹಲ್ಲೆ ಮಾಡಿ ಬೆರಳುಗಳನ್ನೆಲ್ಲ ಕಡ್ದು ಹಾಕಿದ್ದಾರೆ ಮತ್ತು ನಮ್ಮ ವಕ್ಫ್ ಆಸ್ತಿಯನ್ನು ನಮ್ಮ ಜನರಿಗೆ ತಿಂದಿದ್ದಾರೆ ಅಂತ. ಈಗ ಮೊನ್ನೆ ಮೊಹಮ್ಮದ್ ಮೈಪಾಡಿ ಅವರು, ನಮ್ಮ ಖರ್ಗೆ ಅವರು ನಮ್ಮ ವಕ್ಫ್ ಆಸ್ತಿಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ, ಈಗ ಖರ್ಗೆ ಅವರಿಗೆ ಅವರ ಆ ಒಂದು ಆಸ್ತಿಯ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ನಮೂದಿ ಆಗಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಎಲ್ಲ ರೈತರಿಗೆಲ್ಲ ಪಹಣಿಯಲ್ಲಿ ವಕ್ಫ್ ಆಸ್ತಿ ಅಂತ ಕಳಿಸಿದಾರಲ್ಲ, ಖರ್ಗೆ ಅವರ ಜಮೀನಲ್ಲೂ ಇದಾಗಿದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಎಸ್ ಸರ್, ಓಕೆ, ಥ್ಯಾಂಕ್ ಯು ಸರ್. ಇದು ತಮ್ಮ ಪ್ರಶ್ನೆ. ಓಕೆ ಸರ್, ಎಸ್ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಯಾಕಂದ್ರೆ ಈ ಒಂದು ವಿಚಾರದ ಬಗ್ಗೆ ನಮ್ಮ ಮಂಗಳೂರಿನವರೇ ಆಗಿರುವಂತಹ ಒಂದ್ ಕಡೆ ರಹೀಂ ಮುಚ್ಚಿಲ್ ಅವರ ಜೊತೆಗೆ ಅನ್ವರ್ ಮಣಿಪಾಡಿ ಅವರು ಕೂಡ ಈ ಒಂದು ವಿಚಾರದ ಬಗ್ಗೆ ಧ್ವನಿಯನ್ನ ಎತ್ತಿದ್ರು. ಯಾಕಂದ್ರೆ ಈ ವಕ್ಫ್ ನಲ್ಲಿ ಬಹಳಷ್ಟು ಶ್ರೀಮಂತರ ಕೈವಾಡ ಇದೆ, ಇದು ಆಸ್ತಿ ದುರ್ಬಳಕೆ ಆಗ್ತಾ ಇದೆ ಅಂತ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗ ಇದು ಹಿಂದೂ ನಿನ್ನೆಯದಲ್ಲ, ಈ ಹಿಂದಿನಲ್ಲೂ ಕೂಡ ಬಹಳಷ್ಟು ಈ ಒಂದು ವಿಚಾರದಲ್ಲಿ ಕಾಂಟ್ರವರ್ಸಿಗಳಿತ್ತು. ಸೊ ಹಾಗಿದ್ದಾಗ ಈಗ ಕೇಳ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ಸಾಮಾನ್ಯ ಜ್ಞಾನಕ್ಕೋಸ್ಕರ ಕೇಳ್ತಾ ಇರುವಂತದ್ದು. ಈಗ ಕೇಳಿದಂತಹ ವಿಚಾರವಾಗಿ ಒಬ್ರು ಕರೆ ಮಾಡಿರುವಂತಹ ವಿಚಾರವಾಗಿ ನಾವು ನೋಡಿದಾಗ ಬರ್ತೇನೆ ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಪುತ್ತೂರಿಂದ ಮಾತಾಡ್ತಾ ಇರೋದು, ಸತ್ಯನಾರಾಯಣ ಮಠ ಅಂತ. ನಮಸ್ತೆ ಸತ್ಯನಾರಾಯಣ ಸರ್, ಮಾತಾಡಿ ಸರ್. ಏನಿದೆ ಇವತ್ತೇನು ಪಾಸಿಟಿವ್ ಕುರಿತು ಏನು ಇವತ್ತು ಚರ್ಚೆ ಎಲ್ಲ ನಡೆದ ನೋಡ್ತಾ ಇದೀವಿ ನಾವು. ಬಹುಶಃ ಸರ್ಕಾರ ಇದು ಎಡವಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಪಹಣಿಯಲ್ಲಿ ನಂಬರ್ 11 ಕಾಲಮ್ ಅಲ್ಲಿ ಸಡನ್ ಆಗಿ ಒಂದು ವಕ್ಫ್ ಆಸ್ತಿ ಕಾಯ್ದೆ ಏನನ್ನು ವಕ್ಫ್ ಆಸ್ತಿ ಅಂತ ಏನು ನಮೂದಾಗ್ತಾ ಇದೆ, ಬಹುಶಃ ಎಲ್ಲರಿಗೂ ಆತಂಕಕ್ಕೆ ಕಾರಣವಾಗ್ತಾ ಇರುವಂತದ್ದು ಒಂದೇದು. ಜೊತೆಗೆ ಏನಾಗಿದೆ ಅಂದ್ರೆ ಬಹುಶಃ ಈ ರಾಜಕಾರಣಿಗಳು ತಮ್ಮ ಸ್ವಾರ್ಥವನ್ನು ಬೇಯಿಸಿಕೊಳ್ಳಲು ಜನರಲ್ ಗೊಂದಲ ಮಾಡ್ತಾ ಇದ್ದಾರೆ ನನಗನ್ಸಿದ ಮಟ್ಟಿಗೆ. ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ, ಮಾತಾಡಿ ಸರ್. ಅದೇ, ಯಾಕೆಂದ್ರೆ ವಕ್ಫ್ ಅನ್ನುವುದು ಏನಿದೆ, ವಕ್ಫ್ ಅನ್ನುವಂಥದ್ದು ಯಾವುದೇ ಒಬ್ಬ ಮುಸ್ಲಿಂ ವ್ಯಕ್ತಿ 5 ವರ್ಷಕ್ಕಿಂತ ಅಂದ್ರೆ ಹೆಚ್ಚು ಕಾಲ ಆ ಧರ್ಮವನ್ನು ಅನುಸರಿಸುವ ವ್ಯಕ್ತಿ ತನ್ನ ಧರ್ಮಕ್ಕೋಸ್ಕರ ಬಿಟ್ಟುಕೊಟ್ಟಂತ ಆಸ್ತಿಯೇ ವಕ್ಫ್ ಆಸ್ತಿ. ಅದ್ರ ಮೇಲೆ ಆತನಿಗೆ ಯಾವ್ದು ಹಕ್ಕಿರುವುದಿಲ್ಲ. ಒಂದರ ರೀತಿ ದೇಶ ಬಿಟ್ಟುಕೊಟ್ಟ ಹಾಗೆ. ಹೇಗೆ ನಾವು ಹಿಂದೂ ಧರ್ಮಕ್ಕೆ ದೇವಸ್ಥಾನಕ್ಕೆ ದಾನ ಕೊಡ್ತಿದ್ವಲ್ಲ, ಆ ರೀತಿಯಾಗಿ ಅಂತ ಆಸ್ತಿಗಳು ಆ ರೀತಿಗೆ ಇನಾಮ್ ಕಾಯ್ದೆ ರದ್ದತಿ ಅಂತ ಟೆನೆನ್ಸಿ ಆಕ್ಟ್ ಬಂದ ಮೇಲೆ ಬಹುತೇಕ ವಕ್ಫ್ ಆಸ್ತಿಗಳು ರೈತರ ಹೆಸರಿಗೆ ಬದಲಾವಣೆ ಆಗಿದ್ದಾವೆ ಇಲ್ಲಿ. ಹೌದಾ? ಯಾಕಂದ್ರೆ ಕೆಲವೊಂದು ರೈತರಿಗೆ ಕೊಟ್ಟಿರ್ತಾರೆ ವಕ್ಫ್ನವರು, ಅದನ್ನ ಉಳಿವೆ ಮಾಡ್ಲಿಕ್ಕೆ ವಕ್ಫ್ ಬೋರ್ಡ್ನವರು ಅದನ್ನ ಕೊಟ್ಟಿರ್ತಾರೆ. ಅದೇನಾಗಿದೆ ರೈತರ ಹೆಸರಿಗೆ ಬಂದಿದೆ. ಅದನ್ನ ಯಾವುದೇ ಕಾರಣ ಸರ್ಕಾರ ವಾಪಸ್ ಕೊಡ್ಲಿಕ್ಕೆ ಆಗೋದೂ ಇಲ್ಲ ಕೂಡ. ಯಾಕಂದ್ರೆ ಒಂದ್ಸಲ ಕಾಯ್ದೆನ ಪಾಸ್ ಮಾಡಿದ್ವಿ. ಇವತ್ತು ಸರ್ಕಾರ ಅದನ್ನ ಏನಾಗಿದೆ ಆಸ್ತಿಯನ್ನು ರೆಕಾರ್ಡ್ ಮೇಲೆ ಅಥವಾ RTC ಮೇಲೆ ಕೂತ್ಕೊಳ್ತಾ ಇದೆ ಹೆಸರು, ಅದ್ರ ಬಗ್ಗೆ ಕ್ರಮವನ್ನು ವಹಿಸಬೇಕಾಗಿದೆ. ಮತ್ತೊಂದು ಏನಾಗಿದೆ ಅಂದ್ರೆ ಇವತ್ತು ಮುಸ್ಲಿಂ ಧರ್ಮದಲ್ಲಿ ವಕ್ಫ್ ಆಸ್ತಿ ಕುರಿತು ಏನು ಹೊಸ ಕಾಯ್ದೆ ತಂದಿದ್ದಾರೆ ಕೇಂದ್ರ ಸರ್ಕಾರ ಬರ್ತಾ ಇದೆಯಲ್ಲ, ಅದರಲ್ಲಿ ಏನಾಗಿದೆ ಅಂದ್ರೆ ಮುಸ್ಲಿಮರಲ್ಲಿ ಕೆಲವೊಂದು ತಪ್ಪು ಭಾವನೆಗಳು ಹುಟ್ಟುಕೊಳ್ತಿದಾವೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಕೇಂದ್ರ ಸರ್ಕಾರ ತರ್ತಾ ಇರುವಂತದ್ದು ಮುಸ್ಲಿಮರಲ್ಲಿ ಕೆಲವೊಂದು ಆಗಾ ಖಾನ್ ಅಥವಾ ಬೊಹರಾ ಸಮುದಾಯ ಅಂತ ಕೆಲವೊಂದು ಸಮುದಾಯಗಳು ಬರ್ತವೆ. ಅವರಿಗೆ ಪ್ರಾತಿನಿಧ್ಯ ಇಲ್ಲ ವಕ್ಫ್ ಇನ್ನುವರೆಗೂ ಕೂಡ. ಅವರಿಗೆ ಪ್ರತ್ಯೇಕವಾದ ಬೋರ್ಡಿಗೆ ಏನೋ ಪ್ರಾತಿನಿಧ್ಯವನ್ನು ಕಲ್ಪಿಸುವಂತದ್ದು ಈ ಕಾಯ್ದೆಯ ಉದ್ದೇಶ. ಆದ್ರೆ ನನಗನ್ಸಿದ ಮಟ್ಟಿಗೆ ಬಿಜೆಪಿ ಪ್ರತಿಭಟನೆ ಮಾಡಬೇಕಾಗಿತ್ತು. ಇದರ ಜೊತೆಗೆ ಮುಜರಾಯಿ ದೇವಸ್ಥಾನ ಅಂದ್ರೆ ಇವತ್ತು ಮುಜರಾಯಿ ಇಲಾಖೆ ಮತ್ತೆ ನಮ್ಮ ದೇವಸ್ಥಾನದ ಆಸ್ತಿಗಳು ಎಷ್ಟು ಅತಿಕ್ರಮಣಕ್ಕೆ ತುತ್ತಾಗಿದ್ದಾವೆ.
ಎಷ್ಟೋ ಜನ ತಮ್ಮ ಏನು ಹೆಸರಿಗೆ ಮಾಡ್ಕೊಂಡಿರುವಂತದ್ದು, ಅಕ್ರಮ ವರ್ಗಾವಣೆ ಮಾಡ್ಕೊಂಡಿರುವಂತದ್ದು ಬಹಳಷ್ಟು ಇದಾವೆ. ಹಿಂದೂ ದೇವಸ್ಥಾನಗಳು ಸಾವಿರಾರು ಎಕರೆ ಇದೆ, ಅದ್ರಕ್ಕೋಸ್ಕರ ಸ್ಟ್ರೈಕ್ ಮಾಡ್ಬೇಕಾಗಿ. ಇಲ್ಲಿ ಏನಂದ್ರೆ ತಮ್ಮ ಓಟ್ ಸಿಗತ್ತೆ ಅಂದ ಕೂಡಲೇ ಯಾವ್ದೋ ಒಂದು ಇದನ್ನ ರೈಸ್ ಮಾಡ್ಕೊಂಡು ಅದ್ರ ಹೋರಾಟ ಮಾಡುವ ಜೊತೆಗೆ ಇದನ್ನು ಕೂಡ ಮಾಡ್ಬೇಕಲ್ಲ. ಈಗ ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಒಬ್ರು ಏನು ಒಂದು ಮಂತ್ರಿ ಸ್ಥಾನದಲ್ಲಿ ಇದ್ದಂತವ್ರು, ಅವರು ಕೂಡ ಹೇಳಿಕೆ ಕೊಡಬೇಕಾದ್ರೆ ಸ್ವಲ್ಪ ಹಿಂದೂ ಮುಂದೆ ಯೋಚನೆ ಮಾಡ್ಬೇಕು. ಜೊತೆಗೆ ಇವತ್ತು ಏನೋ ಬಿಜೆಪಿ ಸ್ಟ್ರೈಕ್ ಮಾಡ್ತಾ ಇದಾರೆ, ಏನು ನಾವು ಹಿಂದೂ ರಕ್ಷಣೆ ಮಾಡ್ತೀವಿ ಅದ್ರ ಮಾಡ್ತೀವಿ ಅಂತ ಮಾಡಿ ದೇವಸ್ಥಾನದ ಸಾವಿರಾರು ಎಕರೆ ಆಸ್ತಿಗಳು ಇವತ್ತು ಅಕ್ರಮ ವರ್ಗಾವಣೆ ಆಗುತ್ತೆ, ಅದಕ್ಕೆ ಹಿಂದೆ ಪಡ್ಕೊಳ್ಳಲು ಹೋರಾಟ ಮಾಡಿ. ಓಕೆ 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 ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು. ಎಸ್ ಅಂದ್ರೆ ಭಾರತ ಅಂತ ಬಂದಾಗ ಜಾತ್ಯತೀತವಾಗಿರುವಂತ ನಿಲುವನ್ನು ಹೊಂದಿರುವಂತಹ ದೇಶ ಅಂತ ಹೇಳ್ತೀವಿ. ಅಂದ್ರೆ ಎಲ್ಲೂ ಕೂಡ ಏನ್ ಸರ್ ಸೆಕ್ಯುಲರ್ ಎಸ್ ಜಾತ್ಯತೀತ ನಿಲುವು ಎಲ್ಲೂ ಕೂಡ ಅಂದ್ರೆ ವಿಶ್ವದ ಯಾವುದೇ ರಾಷ್ಟ್ರಗಳಲ್ಲೂ ಇಲ್ಲದಂತಹ ಈ ಒಂದು ವಕ್ಫ್ ಆಸ್ತಿ ಅಷ್ಟು ಶ್ರೀಮಂತವಾಗಿ ಭಾರತ ದೇಶದಲ್ಲಿದೆ. ಇದು ಬಹುಶಃ ಕೆಲವು ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಶಾಕ್ ಆಗಿಬಿಟ್ಟಿದೆ, ಇಷ್ಟು ಆಸ್ತಿ ಇದೆಯಾ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ಪ್ರಶ್ನೆ ಇದು ಏನ್ ಸರ್ ಅಂದ್ರೆ ಹೇಗ್ ಬಂತು ಅನ್ನುವಂಥದ್ದು, ಅಷ್ಟು ಆಸ್ತಿ ವಕ್ಫ್ ಮಂಡಳಿಗೆ ಏನ್ ಬಂತು, ಏನ್ ಇದರ ಹಿನ್ನೆಲೆ ಏನು ಅನ್ನುವಂಥದ್ದು. ನೋಡಿ, ಅವರಿಗೆ ಆಸ್ತಿ ಹೇಗೆ ಬಂತು ಅಂತ ಹೇಳಿ ನೀವು ಬಹುಶಃ ಒಂದು ಯಾರಾದ್ರೂ ವಕ್ಫ್ ಮಂಡಳಿಯವರನ್ನು ಕರೆದು ಕೂರಿಸಿ ಅವರ ಹತ್ರ ಕೇಳಿದ್ರೆ ನನ್ನ ಪ್ರಕಾರ ಒಂದು ಉತ್ತಮವಾದ ನಾನು ಜನಸಾಮಾನ್ಯನ ವಿಚಾರವಾಗಿ ಮಾತಾಡಿದಾಗ ಅಲ್ಲ ಇನ್ಫಾರ್ಮೇಶನ್ ಇದೆ, ಜಾತ್ಯತೀತವಾಗಿರುವಂತಹ ಒಂದು ಖಂಡಿತ 1947 ನಮಗೆ ಸ್ವಾತಂತ್ರ್ಯ ಬರುತ್ತೆ. ಸೊ ಹಾಗಿದ್ದಾಗ ಇದು 54ರಲ್ಲಿ ಆಗುತ್ತೆ. ಸೊ ಯಾವ ಮಾನದಂಡದ ಮೇಲೆ ಈ ಒಂದು ಆಸ್ತಿಯನ್ನ ನಿಗದಿ ಮಾಡಲಾಗಿದೆ ಅಂದ್ರೆ ಈಗ ಮೊಘಲರು ಆಳಿದ್ದಾರೆ, ಅದೇ ಕಮೆಂಟ್ಸ್ ಗಳು ಬರ್ತಾ ಇದೆ. ಅಂದ್ರೆ ಮೊಘಲರು ದಾನ ಕೊಟ್ಟಂತಹ ಭೂಮಿಯನ್ನ ವಕ್ಫ್ ಮಂಡಳಿ ಆಸ್ತಿ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಆದ್ರೆ ಏನ್ ಕಥೆ, ಟಿಪ್ಪು ಸುಲ್ತಾನ್ ಇದ್ದ ಕಡೆ, ಹೈದರಾಲಿ ಇದ್ದ ಕಡೆ, ನಿಜಾಮರ್ ಇದ್ದ ಕಡೆ ಅದೆಲ್ಲವೂ ಕೂಡ ಈಗ ವಿಧಾನಸೌಧವು ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ, ತಾಜ್ ಮಹಲ್ ಕೂಡ ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ. ನಾಳೆ ಬಿಟ್ಟು ಕೊಡ್ಬೇಕಾ ಹೇಳಿರುವಂತದ್ದು. ಯಾಕಂತ ಹೇಳಿದ್ರೆ ಈಗ ನಾನು ಇಲ್ಲಿ ಬಂದಿರುವಂತದ್ದು ಕಾಂಗ್ರೆಸ್ನ ವಕ್ತಾರನಾಗಿ ಈಗ ನಡೆಯುವಂತಹ ನಾ ಹೇಳ್ತೀನಿ, ನಿಮ್ ಪ್ರಶ್ನೆ ನಮ್ಗೆ ಗೊತ್ತಾಯ್ತು. ನಾನು ಇಲ್ಲಿ ಯಾವ್ದನ್ನು ಸಮರ್ಥನೆ ಮಾಡ್ಲಿಕ್ಕೆ ಬಂದವಲ್ಲ, ತಪ್ಪು ನಡೆದಿದೆ. ಜಮೀರ್ ಅಹಮದ್ ಖಾನ್ ಅಷ್ಟು ತಪ್ಪು ನಡೆದಿದೆ ನೋಡಿ. ಜಮೀರ್ ಅಹಮದ್ ಖಾನ್ ನಾನು ಒಂದು ವಿಚಾರ ಹೇಳ್ತೇನೆ, ತಪ್ಪು ಎಲ್ಲೋ ಒಂದು ಕಡೆ ನಡೆದಿದೆ. ಓಕೆ, ರೈತರಿಗೆ RTC ಯಲ್ಲಿ ಚೇಂಜಸ್ ಬಂದಿದೆ, ಇಷ್ಟು ಸಮಯ ಬರದದ್ದು ಈಗ ಬಂದಿದೆ ಅಂತ ಹೇಳುವಂತ ಕೆಲವೊಂದೊಂದು ವಿಚಾರಗಳು ಕಂಡು ಬಂದಿದೆ. ನೋಡಿ, ಆಸ್ ಅ ಸಮಾಜದ ಮುಖಂಡ ಜಮೀರ್ ಅಹಮದ್ ಖಾನ್ ಅಥವಾ ನಮ್ಮ ಒಂದು ಹಿಂದೂ ಸಮಾಜದ ಮುಖಂಡರು ಯಾರೇ ಆಗಿದ್ದಿರ್ಬೋದು, ಹಿಂದೂ ಸಮಾಜದ ಒಳಿತಿಗೆ ಒಂದು ಯಾವುದೊಂದು ಡಿಸಿಷನ್ ತಗೊಳ್ತಾರೆ. ಅದೇ ರೀತಿಯಾದಂತಹ ಒಂದು ಡಿಸಿಷನ್ ಜಮೀರ್ ಅಹಮದ್ ಖಾನ್ ಅವರು ಅವರ ಒಂದು ಸಮಾಜದ ಒಳಿತಿಗೋಸ್ಕರ ಒಂದು ಮಾಡಿದ್ರಲ್ಲಿ ಆಸ್ ಅ ಸಮಾಜದ ಮುಖಂಡರಾಗಿ ಅವರು ಮಾಡಿರುವಂತದ್ದು ಅವರ ಸಮಾಜಕ್ಕೆ ಸರಿಯೇ. ಅಂದ್ರೆ ನಮ್ಗೆ ಬಂದಿರ್ಬೇಕಂತ ವಕ್ಫ್ ಅಲ್ಲಿ ಬಹಳಷ್ಟು ಶ್ರೀಮಂತರ ಬಹಳಷ್ಟು ದುರ್ಬಳಕೆ ಮಾಡಿ ಅದು ಗೊತ್ತಿದೆ. ಅದರ ಬಗ್ಗೆ ಯಾವುದೇ ರೀತಿಯ ಚಕಾರ ಇತ್ತಲ್ಲ, ಒಂದೇ ಒಂದು ಸಣ್ಣ ವಿಚಾರ ಕೂಡ ಎತ್ತಿದವರ ಕತೆ ಗೊತ್ತಿದೆ. ಸೊ ಹಾಗಿದ್ದಾಗ ನೋಡಿ, ದುರ್ಬಳಕೆ ಆಗಿದೆ ಅಂತ ಹೇಳಿ ನಾನು ಈ ವಿಚಾರ ಅಂದ್ರೆ ಈಗ ಕಳೆದ ಒಂದು ವಾರದಿಂದ ಈ ತರದೆಲ್ಲ ಕೆಲವು ಗಡಿಬಿಡಿಯಲ್ಲಿ ನಡೆದಿರೋದ್ರಿಂದ ನಾನು ಕೂಡ ಸ್ವಲ್ಪ ಇದರದ್ದು ಸ್ವಲ್ಪ ಸ್ಟಡಿ ಮಾಡಿದೆ, ಏನ್ ನಡೆದಿರಬಹುದು. ರೈ ಮುಚ್ಚಿಲ್ ಅವರು ಮಾತಾಡಿದಾಗ, ಅನ್ವರ್ ಮಣಿಪಾಡಿ ಅವರು ಮಾತಾಡಿದಾಗ ಕೆಲವು ವಿಚಾರ ಅಲ್ಲ ಅದೇ ಹೇಳಿದಲ್ಲ. ನೋಡಿ, ಇದು ಏನಂತ ಹೇಳಿದ್ರೆ, ಇದು ನಾವು ಖಾಲಿ ಒಂದು ನಾನು ಫಸ್ಟ್ ಹೇಳಿದೆ, ನಾನು ವಕ್ತಾರ ಅಲ್ಲ, ನಾನು ಪಕ್ಷದ ವಕ್ತಾರ. ನಮ್ಗೆ ಇವಾಗ ಸದ್ಯದ ಮಟ್ಟಿಗೆ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದನ್ನು ನಾವು ಸರಿ ಮಾಡಿ ಕೊಡ್ತೇವೆ. ತಪ್ಪು ನಮ್ಮಿಂದ ಆಗಿದೆ, ನಾನು ಇಲ್ಲಿ ಯಾವ್ದನ್ನು ತಪ್ಪನ್ನು ನಾನು ತಪ್ಪಂತವೇ ಹೇಳ್ತಾನೆ, ಒಪ್ಕೊಳ್ತೇವೆ ನಾವು. ಅದು ನಮ್ದು ದೊಡ್ಡತನ. ನಾವು ಗೊತ್ತಾಯ್ತಲ್ಲ, ತಪ್ಪಾಗಿದೆ, ತಪ್ಪನ್ನು ಒಪ್ತೇವೆ ನಾವು, ಅದನ್ನು ನಾವು ಸರಿ ಮಾಡಿ ಸಹ ಕೊಡ್ತೇವೆ. ತಪ್ಪು ಮಾಡಿದವ್ರು ಯಾರಿದ್ದಾರೆ ಹೇಳಿ? ಇಷ್ಟವರೆಗೆ ಇಷ್ಟು ಸರ್ಕಾರ ನಡೆದಿದೆ, ಎಲ್ಲರೂ ಸುಸೂತ್ರವಾಗಿ ನಡೆದಿದ ಇಲ್ಲ, ಅದು ನಾವು ಬೇರೆಯವರು ಬೊಟ್ಟು ಮಾಡುದಿಲ್ಲ. ಸೊ ಇದು ನಾವು ಕರೆಕ್ಟ್ ಮಾಡಿ ಕೊಡ್ತೇವೆ. ಮತ್ತೆ ನೀವು ಹೇಳಿದ ಹಾಗೆ ವಕ್ಫ್ ಬೋರ್ಡಿನಲ್ಲಿ ಏನು ಅವ್ಯವಹಾರಗಳು ನಡೆದಿವೆ, ಅದು ಕಾಲಾಂತರದಿಂದ ನಡ್ಕೊಂಡು ಬಂದಿರುವಂತದ್ದೇ. ಮತ್ತೆ ಇನ್ನೊಂದು ಎಂತ ಅಂತ ಹೇಳಿದ್ರೆ, ಈ ಡಿಕ್ಲರೇಷನ್ ಆಕ್ಟಿನಲ್ಲಿ ನಾನು ಅದರ ಬಗ್ಗೆಯೂ ಕೂಡ ಸ್ವಲ್ಪ ನಾನು ಸ್ಟಡಿ ಮಾಡಿದೆ. 70ರ ಆ ಟೈಮ್ನಲ್ಲಿ ಡಿಕ್ಲರೇಷನ್ ಆದಾಗ ಅವರೇ ಒಂದು ಲೆಕ್ಕ ಹೇಳ್ತಾರೆ, 1,75,000 ಎಕರೆ ಎಷ್ಟು ಜಾಗಿತ್ತು, ಈಗ ರಾಜ್ಯದಲ್ಲಿ ಖಾಲಿ 20,000 ಎಕರೆ ಎಷ್ಟು ಜಾಗ ಉಳಿದಿದೆ. ಅದು ಹೆಚ್ಚು ಕಡಿಮೆ ಎಲ್ಲ ಈ ಲ್ಯಾಂಡ್ ಡಿಕ್ಲರೇಷನ್ ಆಕ್ಟ್ ಅಲ್ಲಿ ಅದರಲ್ಲಿ ಹೋಯ್ತು. ಇನಾಮು ಕಾಯ್ದೆ ಮತ್ತಿನ್ನೊಂದು ಏನೆಲ್ಲ ಕೈ ಬಿಟ್ಟು ಹೋಗಿದೆ ಅವರ ಕೈಯಿಂದ. ಅವರು ಸಹ ಈಗ ಕಂಗಾಲಾಗಿ ಕೂತಿದಾರಂತೆ. ಹೇಳುವಂಥದ್ದು ಅವ್ರು ಹೇಳುವಂಥದ್ದು ನಂಗೆ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಅಲ್ಲ ಅವ್ರು ಹೇಳುವಂಥದ್ದು ಅಂದ್ರೆ ಅದನ್ನು ಕೂಡ ಒತ್ತುವರಿ ಅಂತ ಹೇಳ್ಕೊಳ್ತಾರೆ. ಭೂ ಸುಧಾರಣೆಯಿಂದ ಅವರು ಏನು ತಗೊಂಡಿದ್ದಾರೆ ಹೇಳಿದ್ರು, ಅದು ಕೂಡ ಒತ್ತುವರಿ. 1 ಲಕ್ಷ ಅವ್ರದ್ದು ಆಸ್ತಿ ಇದೆ, ಈಗಿರುವಂತ 20,000 ಅದು ಕೂಡ ಒತ್ತುವರಿಯಲ್ಲಿ ಸೇರಿಸಿದ್ದಾರೆ. ಅಂದ್ರೆ
ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಒಮ್ಮೆ, ಯಾವುದೋ ನ್ಯಾಯಾಧೀಶ, ವಕ್ಫ್ ಆಸ್ತಿ ಅಂದ್ರೆ ಅದು ಯಾವತ್ತು ಕೂಡ ವಕ್ಫ್ ಆಸ್ತಿ ಅಂತ, ಅದನ್ನು ಬದಲಿಕೆ ಆಗುದಿಲ್ಲ. ಆ ಕಾರಣದಿಂದ ನೋಟಿಸ್ ಕೊಡುವುದು ಸರಿ ಅಂತ, ಕಾನೂನು ಪ್ರಕಾರ ತಪ್ಪು ಅಂತ ಆಗುದಿಲ್ಲ. ಆದ್ರೆ ರೈತರಿಗೆ ಕೊಟ್ಟದ್ದು, ಈ ಎಲೆಕ್ಷನ್ ಟೈಮ್ ಅಲ್ಲಿ ಕೊಟ್ಟದ್ದು ತಪ್ಪು ಅಂತ. ಅದು ಒಂದು ಮತ್ತೆ ಇನ್ನೊಂದು ನೋಡಿ, ಇವರಿಗೆ ಒಂದು ವಕ್ ಆಸ್ತಿ ಒನ್ಸ್ ಅ ವಕ್ ಇಸ್ ಆಲ್ವೇಸ್ ಅ ವಕ್ ಅಂತ ಹೇಳಿದ್ರು. ನಾನು ಅದನ್ನು ಕೂಡ ನಾನು ಕೇಳಿದೆ, ಅವರ ಬೇಕಾದಾಗೆಲ್ಲ ರೆಡಿ ಮಾಡಿದ್ದಾರೆ, ಅಷ್ಟೇ ಅವರದ್ದೇ ಆಗ್ಬೇಕು ಅಂತ ಹೇಳಿ. ಅದಕ್ಕೆ ಈ ಸಂವಿಧಾನ ಎಲ್ಲ ಇಲ್ಲ. ಇವರೆಲ್ಲ ರಾಹುಲ್ ಗಾಂಧಿ ಹೇಳ್ತಾರಲ್ಲ, ಸಂವಿಧಾನ ಕದ್ದಿದ್ದಾರೆ, ಸಂವಿಧಾನ ಇದು ಮಾಡಿದ್ದಾರೆ, ಇದಕ್ಕೆಲ್ಲ ಏನೂ ಇಲ್ಲ. ಇವರೇ ಟ್ರಿಬ್ಯುನಲ್ ನವ ಎಸ್ ಹೇಳಿದ್ರೆ ಮತ್ತೆ ಮೇಲೆ ಹೋಗ್ಲಿಕ್ಕೂ ಇಲ್ಲ. ಟ್ರಿಬ್ಯುನಲ್ ಅಲ್ಲಿ ಮಂಡಳಿಗೆ ಅವರದೇ ಆಸ್ತಿ ಹೌದಲ್ವಾ ಅಂತ ಹೇಳಿಕ್ಕೆ ವಕ್ ಮಂಡಳಿಯವರೇ ಹೇಳ್ಬೇಕು, ಬೇರೆ ಯಾವ ನ್ಯಾಯ ಮಂಡಳಿ ಹೇಳುವ ಇದು ಅವರಿಗೆ ರೈಟ್ ಇರೋದು. ಅದನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕಿಲ್ಲ, ನಮ್ದಲ್ಲ ಹೌದಲ್ಲ ಏನಿಲ್ಲ, ಅಲ್ಲ ಅವರದ್ದೇ. ಅವರಿಗೆ ಗೊತ್ತುಂಟ, ನೀವು ಹೇಳಿದಾಗೆ ಪ್ರಪಂಚದಲ್ಲಿ ಯಾವುದು ಇಲ್ಲದಿದ್ದ ಕಾನೂನು ಒಂದು ಭಾರತದಲ್ಲಿ ಉಂಟು. ಯಾಕಂದ್ರೆ ನಾವೊಂದು ಬಾರಿ ಒಂದು ಒಳ್ಳೆ ಇವರಲ್ಲ, ಫಸ್ಟ್ ಅವರದ್ದು ಕಾನೂನು ಸರಿ ಮಾಡಿ ಬಿಡುದು. ನಮ್ದು ನೆಹರು ಅವರೆಲ್ಲ, ಇಂದಿರಾ ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಎಲ್ಲ ಫಸ್ಟ್ ಅವರದ್ದು ಲೋಟದೆ. ಈಗ ಸಿದ್ದರಾಮಯ್ಯ ಪಾಪ ಉಳಿವಿಗೋಸ್ಕರ ಅಂತದ್ದೇ ಮಾಡ್ಲಿಕ್ಕೆ ಹೋಗಿದ್ದಾರೆ ಪಾಪ. ಯಾಕಂದ್ರೆ ಎಲ್ಲ ಕಡೆ ಮೈನಸ್ ಆಗಿದೆ, ಎಲ್ಲ ಕಡೆ ಮೈನಸ್. ನನ್ನ ಲೆಕ್ಕ ಪ್ರಕಾರ ಇದು ಸಿದ್ದರಾಮಯ್ಯನ ಗಮನಕ್ಕೆ ಬಂದಲ್ಲ, ಜಮೀರ್ ಖಾನ್ಗೆ ಅವರಿಗೆ ಬಂದಿರ್ತದೆ ಏನು ಮಾಹಿತಿಗಳು ಅಲ್ಲಿ ಆಗ್ತಾ ಉಂಟು, ನಮ್ಮ ಸಮಾಜ ಜಾಗೃತ ಆಗ್ಬೇಕು ಅಂತ ಅವರಿಗೆ ಬಂದಿರ್ತದೆ. ಜಾಗೃತ ಆಗ್ಬೇಕಾದ್ರೆ ಸೆಂಟ್ರಲ್ ಆಗ್ತಾ ಇದೆ, ನೋಟಿಸ್ ಗಳನ್ನ ಕೊಡೋದು ಕಾನೂನು ತಪ್ಪು ಅಂತ ಅಲ್ಲ, ಅದು ಅವರಿಗೆ ಅವಕಾಶ ಇರುವಂತಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅಧಿಕ ಪ್ರಸಂಗ ಈ ಟೈಮ್ ನಲ್ಲಿ ಕೊಟ್ಟದ್ದು, ಕೊಡದಿದ್ರು ಏನು ಸಮಸ್ಯೆ ಇರ್ತಿರ್ಲಿಲ್ಲ. ಆದ್ರೆ ವಕ್ಫ್ ಸಚಿವನಾಗಿ ಅವರು ನಿರ್ಣಯನ ಕಾನೂನು ಪ್ರಕಾರ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಮ್ಮ ಪಕ್ಷಕ್ಕೆ ಮೇಲೆ ಬಂದಿರುವಂತಹ ಕೆಲವೊಂದೊಂದು ವಿಚಾರಗಳು ನೋಡಿ, ಇವರು ಹೇಳಿದ್ರು ಈ ಟೈಮ್ ನಲ್ಲಿ ಕೊಡಬಾರ್ದಿತ್ತು ಅಂತ ಹೇಳಿದ್ರು. ಅದು ಹೋದದ್ದು ನಮ್ಮ ಗಮನಕ್ಕೆ ಸಹ ಗೊತ್ತಿಲ್ಲ, ಕಂದಾಯ ಇಲಾಖೆಯಿಂದ ಹೋಗಿರುವಂತ 2019 ಕೂಡ ಹೋಗಿದೆ, ಬಿಜೆಪಿ ಗವರ್ಮೆಂಟ್ ಇರುವಾಗ ಕೂಡ ಹೋಗಿದೆ, ಬೊಮ್ಮಾಯಿ ಸರ್ಕಾರ ಇರುವಾಗ ಕೂಡ ಹೋಗಿದೆ. ಬೊಮ್ಮಾಯಿ ಸರ್ಕಾರ ಇರುವಾಗ ಕೇಳಿಕೊಟ್ಟದ ಇಲ್ಲ, ಬೊಮ್ಮಾಯಿ ಸರ್ಕಾರ ಏನ್ ಹೇಳ್ತಾರೆ, ನಿಮ್ಮ ಆಸ್ತಿಯನ್ನ ವಕ್ಫ್ ಆಸ್ತಿಯನ್ನ ನೀವು ರಕ್ಷಣೆ ಮಾಡಿ. ಅಲ್ಲ ಸ್ವಾಮಿ, ಹೇಳಿದ ಟೈಮ್ ಯಾವ್ದಂತ ವರ್ಕ್ಸ್ ಬೋರ್ಡ್ ಇದು ಇನಾಗ್ರೇಷನ್ ಇರುವಾಗ, ವರ್ಕ್ಸ್ ಬೋರ್ಡ್ ಇದು ಇನಾಗ್ರೇಷನ್ ಇರುವಾಗ ಏನು ಮಾತಾಡಿದ್ದಾರೆ, ಆ ಮಾತಾಡಿದ್ದನ್ನು ಇವರು ರೀಲ್ ಬಿಡ್ತಾರೆ. ಯಾಕಂದ್ರೆ ಇವರಿಗೆ ತಿಂದೆಲ್ಲ ಅಭ್ಯಾಸ ಉಂಟು, ಅವಾಗ ಸಪೋರ್ಟ್ ಮಾಡಿದ್ದಾರೆ. ಅಲ್ಲ ಸಪೋರ್ಟ್ ಅಲ್ಲ, ಅಲ್ಲಿ ಅದನ್ನೇ ಮಾತಾಡ್ಬೇಕು. ಅವ್ರದ್ದು ಯಾರಾದ್ರೂ ತೆಗೀರಿ ಅಂತ ಹೇಳುದು. ಈಗ ನೀವೊಂದು ದೇವಸ್ಥಾನ ಅಥವಾ ಒಂದು ಧರ್ಮ ಹೇಗೆ ಹೇಳಿದ್ರೆ, ಈಗ ಇಲ್ಲಿ ಮಿಥುನ್ ರೈ ಇದ್ದು ಪಿಲಿ ಪರ್ಬಕ್ಕೆ ಹೋಗಿ ಮಿಥುನ್ ರೈಯನ್ನ ಹೊಗಳಿ ಮಾತಾಡುವಂತ ಬಿಜೆಪಿ ಅಧ್ಯಕ್ಷರದ್ದು, ಅದು ಆ ಸಂದರ್ಭದಲ್ಲಿ ಸರಿ ಕಾಣ್ತದೆ. ಅದೇ ರೀತಿ ಬೊಮ್ಮಾಯರು ಕೂಡ ವಕ್ಫ್ ಬೋರ್ಡಿನ ಎದುರಲ್ಲಿ ನಿಮ್ಮ ಆಸ್ತಿಯನ್ನ ನೀವು ಕೇಳಿ ಪಡೀರಿ, ಅಲ್ಲ ನಿಮ್ಮನ್ನ ಇದು ಮಾಡಿ ಅಂತ ಹೇಳುದ್ರಲ್ಲಿ ತಪ್ಪು ಅಂತ ಕಾಣುದಿಲ್ಲ. ಆದ್ರೆ ಇವರು ಅದನ್ನ ವಿರೋಧಿಗಳು ರಾಜಕೀಯವಾಗಿ ಬಳಸ್ತಾರೆ. ನಾನು ಹೇಳುವಂತದ್ದು ಒಂದೇ ನೋಡಿ, ಇದರಲ್ಲಿ ತಪ್ಪಿತಸ್ಥರು ಕಾಂಗ್ರೆಸ್ ಕೂಡ ಇದೆ, ಬಿಜೆಪಿ ಕೂಡ ಇದೆ. ಅವರವರನ್ನು ಕಾಂಗ್ರೆಸ್ ಮಾತ್ರ ಮಾಡಿಕೊಂಡು ಬಂದಿದ್ದಾರೆ, ನಮ್ಮನ್ನ ಅಕೌಂಟ್ ಮಾಡಬೇಡಿ ಅದಕ್ಕೆ. ಅಲ್ಲ ಹಾಗೆ ಇದ್ರೆ ಇವರು ಬೊಮ್ಮಾಯಿ ಸರ್ಕಾರದ ಇವರ ಸರ್ಕಾರ ಇರುವಾಗ ಆಗಲೇ ಮುಗಿಸಿ ಬಿಡ್ಬೇಕಿತ್ತಲ್ಲ. ಈಗ ಮುಗಿಸ್ತಾರಂತ ಹೆದರಿಕೆ ಆದ್ದು ನಿಮ್ಗೆ. ಸೆಂಟ್ರಲ್ ಗವರ್ಮೆಂಟ್ ಕೊಟ್ಟಿತ್ತಲ್ಲ, ಸೆಂಟ್ರಲ್ ಗವರ್ಮೆಂಟ್ ವಿಷಯ ಹೇಳ್ತಾರೆ ಸರ್. ಈಗ ಹೇಳಿದಕ್ಕೆ ಇವರಿಗೆ ಹೆದರಿಕೆ ಶುರುವಾದ್ದು. ಇದುವರೆಗೆ ಜಮೀರ್ ಅಹಮದ್ ನೋಟಿಸ್ ಎಲ್ಲ ಕಳಿಸಲಿಲ್ಲ. ಚುನಾವಣೆ ಬರಲಿ, ಕಾಂಗ್ರೆಸ್ 3 ಸೀಟ್ ಹೋದ್ರು ಅವರಿಗೆ ತಲೆ ಬಿಸಿ ಇಲ್ಲ, ಅವರದ್ದು ವರ್ಕ್ ಜಾಸ್ತಿ. ನಿತೀಶ್ ಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನು ದಯವಿಟ್ಟು ನೀವೊಮ್ಮೆ ಕೇಳಬೇಕು ಸರ್. ಇವರ ಒಟ್ಟಿಗೆ ಕೋಲಿಷನ್ ಅಲ್ಲಿ ಇರುವವರು ಈ ಹಿಂದೂ ಮುಸ್ಲಿಂ ನೀವೇನು ನಡೆಸಿದ್ದೀರಿ ಈಗ ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ಹೇಳಿ ನಿತೀಶ್ ಕುಮಾರ್ ಅವರ ಲೇಟೆಸ್ಟ್ ಸ್ಟೇಟ್ಮೆಂಟ್ ದಯವಿಟ್ಟು ಹೇಳ್ಬೇಕು. ಅವರವರೊಟ್ಟಿಗೆ ಇರುವವರು ಒಂದು ಸಣ್ಣ ಮಟ್ಟಿಗೆ ಅಲ್ಲಾಡಿಸಿ ಬಿಟ್ರು. ಓಕೆ, ಈಗ ಏನು ಈಗ ನಾಳೆ ಪುನಃ ಏನು ಜಂಟಿ ಸದನ ಇದಕ್ಕೆ ಕೊಟ್ಟಿದ್ದಾರೆ. ಓಕೆ, ಸೊ ಈ ತರದ್ದೆಲ್ಲ ನಿಮ್ಮದು ಆಟ ನಿಲ್ಲಿಸಿ ಅಂತ ಹೇಳಿ ಸೊ ಒಂದು ಸಣ್ಣ ಇಂಟು ಕೊಟ್ಟಿದ್ದಾರೆ. ಮತ್ತೆ ಇವರದ್ದು ಏನ್ ಹೇಳ್ತಾರೆ, ಇವಾಗ ಬಿಜೆಪಿ ಅವರು ನೋಟಿಸ್ ಕೊಡ್ಲಿಲ್ಲ ಅಂತ ಹೇಳ್ತಾರಲ್ಲ, ಬಿಜೆಪಿ ಅವರು ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಇವರಿಗೆ ಅಷ್ಟು ಒಳ್ಳೆಯವರಿದ್ರೆ ಇವರಿಗೆ ಆವಾಗಲೇ ಇದನ್ನೆಲ್ಲ ಮುಗಿಸ್ಬೋದಿತ್ತಲ್ಲ. ಮತ್ತೆ ಇನ್ನೊಂದು ಹೇಳ್ತೇನೆ, ನೋಟಿಸ್ ಇನ್ನೂ ಕೂಡ ಹೋಗ್ತದೆ. ಕಾಂಗ್ರೆಸ್ ಬರಲಿ ಅಥವಾ ನಾಡಿದ್ದು ಬಿಜೆಪಿ ಬರಲಿ, ಯಾವುದೇ ಸರ್ಕಾರ ಬರಲಿ, ಇನ್ನೂ ಕೂಡ ನೋಟಿಸ್ ಹೋಗ್ತದೆ. ಯಾಕಂದ್ರೆ ಇದು ತಕರಾರು ನಿನ್ನೆ ಮೊನ್ನೆದಲ್ಲ. ಮತ್ತೆ ಇನ್ನೊಂದು ವಿಷಯ ನೋಡಿ, ಕೆಲವೊಂದು ತಪ್ಪು ಕಲ್ಪನೆ ಹೇಗೆ ಜಾಗದಲ್ಲಿದ್ದೀರಿ. ಈಗಾಗಲೇ ನಿನ್ನೆ ಸ್ಪೀಚ್ ಅನ್ನ ಕೇಳಿದಾಗ ನಿಮ್ಮ ಜಾಗ ಕೂಡ ನೋಟಿಸ್ ಬಂತು. ಉಳ್ಳಾಲ ಕಡೆಯ ಆ ಕಡೆ ಉಳ್ಳಾಲ ಕಡೆ ಅಲ್ಲ, ಉಳ್ಳಾಲ ಕಡೆ ಆದ್ರೆ ಬರೋ ಚಾನ್ಸ್ ಇದೆ. ಆ ರೀತಿ ಇದ್ದಾಗ ಉಳ್ಳಾಲ ಕಡೆ ಆಗಿದ್ರೆ ಬಹುಶಃ ನಿಮ್ಮ ಜಾಗ ಮಂಗಳೂರು ಕ್ಷೇತ್ರದಲ್ಲಿ ಬರೋ ಚಾನ್ಸ್. ಬಂದರ್ ಆ ಪ್ರದೇಶ ಅಲ್ಲ, ಮಂಗಳೂರು ಬಂದರಲ್ಲಿ ಇದ್ದದ್ದು ಕ್ಷೇತ್ರ ಇದೆ ಅಲ್ಲ, ಬಜಲಿಕೆರೆಯಲ್ಲಿ ಮಿಜಾರ್ ಕಾಂಪೌಂಡ್ ಅಂತ ಹೇಳಿತ್ತಲ್ಲ, ಅದು ಸಹ ಮುಂಚೆ ಒಕ್ಕನೆ ಇದ್ದದ್ರಿಂದ ಈಗೆಲ್ಲ ಸೆಟಲ್ಮೆಂಟ್ ಅಂದ್ರೆ ಯಾವ ಅವರ ಪವರ್ ಜಾಸ್ತಿ ಇರ್ತದೆ. ನೋಡಿ ಎಂತ ಗೊತ್ತಾ, ಇದು
ವಿಷಯ ಕ್ಲಾರಿಟಿ ಬಿಜೆಪಿ ಅವರಿಗೂ ಸೂಪರ್ ಇದೆ, ನಮ್ಗಿಂತ ಹೆಚ್ಚು ಕ್ಲಾರಿಟಿ ಬಿಜೆಪಿ ಅವರಿಗಿದೆ. ಅಂದ್ರೆ ಇದು ಎಂತದ್ದು ಇಲ್ಲ, ವಕ್ಫ್ ಬೋರ್ಡ್ ಇದ್ದು ಡಬ್ಬ ಕೇಸು. ಆದ್ರೆ ನಾವು ಇದನ್ನು ಬಡ್ಕಾಯಿಸ್ಬೇಕು, ಜನರನ್ನು ಬಡ್ಕಾಯಿಸ್ಬೇಕು. ಇದು ಬಡಕಿದ್ರೆ ಮಾತ್ರ ನಮ್ಗೆ ಇಲ್ಲಿ ಉಳಿಗಾಲ. ಇದನ್ನು ಮಾಡಿದ್ರಲ್ಲ ಅವರು, ನಾವು ಕೂಡ ಅಷ್ಟೇ ಅಲ್ಲ, ನಾವು ಕೂಡ ಆಗಿದ್ದೇವೆ. ಜನರಿಗೆ ಜಮೀರ್ ಅಹಮದ್ ಅದನ್ನು ಬಡ್ಕಿಸುವಾಗಿ ಜಮೀರ್ ಅಹಮದ್ ಖಾನ್ ಆಸ್ ಅ ಸಮಾಜದ ಲೀಡರ್, ಅವರ ಸಮಾಜದ ಲೀಡರ್, ಅವರ ಸಮಾಜವನ್ನು ಸಮಾಜದ ಲೀಡರ್ ಹೇಳೋದು ಮಾತ್ರ ಅವರೇ ತಿನ್ನೋದು, ಸಮಾಜಕ್ಕೆ ಮುಂದಾಳತ್ವ ಮಾಡುವಂತ ಕೆಲಸ ಮಾಡಿ ಧರ್ಮಗುರುಗಳು. ಹೌದು. ಮತ್ತೊಂದು ಕಾಂಗ್ರೆಸ್ ಸರ್ಕಾರ, ರಾಜ್ಯ ಸರ್ಕಾರದ ಸಚಿವರು. ಬರ್ತೇನೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿದೆ ಸರ್? ನಾನು ಸುನಿಲ್ ಬಜಿಲ್ಕೆರೆ ಅಂತ ಹೇಳಿ. ಸುನಿಲ್ ಬಜಿಲ್ಕೆರೆ, ನಮಸ್ತೆ ಸರ್, ಮಾತಾಡಿ ಸರ್. ವಕ್ಫ್ ಬೋರ್ಡಿನ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಮೊನ್ನೆ ಚುನಾವಣೆ ಆದಾಗ ತಿರುಪತಿ ನಾಡಿನ ಬಗ್ಗೆ ಚರ್ಚೆಗಳಾಯಿತು. ಈಗ ಇನ್ನು ಮಹಾರಾಷ್ಟ್ರ ಚುನಾವಣೆ, ನಮ್ಮ ಬೈ ಇಲೆಕ್ಷನ್ ಚುನಾವಣೆ ಅಂತ ಹೇಳುವಾಗ ವಕ್ಫ್ ಬೋರ್ಡ್ ಇದು ಬಂತು. ಸೊ ಇವತ್ತು ನಮ್ಮದೇ ಊರಲ್ಲಿ ಬಜಿಲ್ಕೆರೆಯಲ್ಲಿ ವಕ್ಫ್ ಬೋರ್ಡಿನ ಆಸ್ತಿ ಇತ್ತು. ಅದು ರವಿಶಂಕರ್ ಮಿಜರ್ ಅವರು ಬಿಜೆಪಿ ನಾಯಕರು, ಅವರ ಹಿರಿಯರ ಕಾಲದಿಂದ ಅಲ್ಲಿದ್ದು ಬಿಲ್ಡಿಂಗ್ ಕಟ್ಟುವಾಗ ಸ್ವಲ್ಪ ತಕರಾರಾಯಿತು. ವಕ್ಫ್ ಬೋರ್ಡಿನವರು ಮತ್ತು ಅವರು ಮೀಟಿಂಗ್ ಮಾಡಿ ಸರಿ ಮಾಡ್ಕೊಂಡು ಬಿಟ್ಟು ಆ ಜಾಗ ರವಿಶಂಕರ್ ಮಿಜರ್ನವರಿಗೆ ಸಿಕ್ಕಿದ್ದು ಜಾಯಿಂಟ್ ವೆಂಚರ್ ಅಲ್ಲಿ ಬಿಲ್ಡಿಂಗ್ ಆಯ್ತಂತೆ. ವಕ್ಫ್ ಬೋರ್ಡ್ನವರೇನು ಆಸ್ತಿಯನ್ನು ಕಬಳಿಸಿಲ್ಲ, ನಮ್ಗೆ ಕೊಡಿ ಅಂತ ಹೇಳಿ ತಕೊಳ್ಳಿಲ್ಲ. ಇವತ್ತು ಕೆಲವು ಅಧಿಕಾರಿಗಳ ತಪ್ಪಿನಿಂದಾಗಿ ಅಲ್ಲಿ ಬಂದಿದೆ, ಆದ್ರೆ ಯಾರು ಕೂಡ ಆ ಜಾಗವನ್ನು ಹಿಂದೆ ಕೊಡ್ಲಿಕ್ಕೆ ಆಗುದಿಲ್ಲ. ಅದು ವಕ್ಫ್ ಬೋರ್ಡ್ ತೆಕ್ಕೊಳ್ಳುವುದು ಕೂಡ ಇಲ್ಲ. ಇರುವ ಜಾಗವನ್ನು ಉಳಿಸ್ಲಿಕ್ಕೋಸ್ಕರ ಅವ್ರು ನೋಟಿಸ್ ಬಿಟ್ಟಿರ್ಬೋದು. ನಾನು ಹೇಳೋದು ಮತ್ತೊಂದು ಹೇಳೋದು ಅಂತ ಹೇಳಿದ್ರೆ, ಈ ನಮ್ಮ ದೇಶ ಸ್ವಾತಂತ್ರ್ಯ ಸಿಗುವ ಮೊದಲು 500ಕ್ಕಿಂತ ಹೆಚ್ಚು ಪ್ರಾಂತ್ಯಗಳಿತ್ತು. ಅದರಲ್ಲಿ ನಿಮ್ಗೆ ನಿಜಾಮ್ ಹೈದರಾಬಾದ್ ಅಲ್ಲಿ ನಿಜಾಮರ ಆಳ್ವಿಕೆ ಮಾಡ್ತಿದ್ರು, ಡೆಲ್ಲಿಯಲ್ಲಿ, ಜೂನಾಗಢಲ್ಲಿ, ಆಮೇಲೆ ಬಿಜಾಪುರದಲ್ಲೆಲ್ಲ ಮುಸ್ಲಿಂ ರಾಜರ ಆಳ್ವಿಕೆ ಇತ್ತು. ಸೊ ಇವತ್ತು ಹಿಂದೂಗಳ ಆಳ್ವಿಕೆ ಏನಿದೆ ನೀವು ನೋಡಿರ್ಬೋದು. ಮೈಸೂರಲ್ಲಿ ತುಂಬಾ ದೇವಸ್ಥಾನಗಳು ಮೈಸೂರಿನ ರಾಜ ಕೊಟ್ಟಿರುವಂತ ಜಾಗಗಳು. ಅದೇ ರೀತಿ ಯಾರ್ಯಾರು ರಾಜರು ಆಳ್ವಿಕೆ ಮಾಡಿದ್ರು, ಮೊಘಲರಾಗಿರ್ಬೋದು, ನೀವು ಗೋವಾದಲ್ಲಿ ಹೋದ್ರೆ ಪೋರ್ಚುಗೀಸರು, ಎಷ್ಟು ಕ್ರೈಸ್ತ ಚರ್ಚ್ಗಳಿದೆ. ಇದು ಅವರವರ ಅದೆಲ್ಲ ಸರಿ. ನಮ್ಮದು ಭೂ ಸುಧಾರಣೆಯಲ್ಲಿ ಹೋಗಿದೆ. ಅದಮಾರ ಮಠದ್ದು, ಪೇಜಾವರ ಮಠದ್ದೆಲ್ಲ ಹೇಳಿ ಅವರಿಗೆ ಎಲ್ಲ ಭೂ ಸುಧಾರಣೆಯಲ್ಲಿ ಎಲ್ರಿಗೂ ಹೋಗಿದೆ, ಮಠಕ್ಕೆ ಕೊಡ್ಲಿಲ್ಲ. ಈಗ ಅವರು ವಾಪಸ್ ನೋಟಿಸ್ ಕೊಡ್ಬೋದಾ ಕೇಳಿ ಅವರಿಗೆ. ಉಳುವ ನಡೆ ಕಾನೂನು ಮಾಡಿದ್ರು ಕೂಡ ಯಾಕೆ ಆ ಉಳುವ ನಡೆ ಕಾನೂನು ಇನ್ನೂ ಲಾಗೂ ಆಗ್ಲಿಲ್ಲ ನಮ್ಮಲ್ಲಿ? ಎಲ್ಲಿ ಆಗ್ಲಿಲ್ಲ? ಮಠದ್ದೆಲ್ಲ ಹೋಯ್ತು. ಅವರ ಸಿಕ್ಕಿದ ಜಾಗವನ್ನು ಮಾಡ್ಬೇಕಾದ್ರೆ ಮೂಲಗಣಿ ರೈಟ್ಸ್ ಅನ್ನು ಕೊಡ್ತಾ ಇಲ್ಲ. ಅದನ್ನ ಯಾಕೆ ನೀವು ಮಾತಾಡೋದು? ಇಲ್ಲಿ ಸ್ವಲ್ಪ ಮೂಲಗಣಿ ಸಮಸ್ಯೆ ಉಂಟು ಇಲ್ಲಿ. ಸರಿ ಓಕೆ ಹೇಳಿ. ಈಗ ನಿಮ್ಮ ಪ್ರಶ್ನೆ ಒಂದು ಬನ್ನಿ ಸರ್. ಓಕೆ ಎಸ್ ಸರ್, ನಿಮ್ಮ ಒಂದು ಪ್ರಶ್ನೆ. ಸರಿ ಸರ್, ನಿಮ್ಮ ಒಂದು ಪ್ರಶ್ನೆ ಸರ್, ನೇರವಾಗಿ ಹೇಳಿ. ಆ ಪ್ರಶ್ನೆಗೆ ಬನ್ನಿ ಸರ್. ಎಸ್ ಸರ್. ಅದೇ ನಾನು ಇದೇ ಹೇಳ್ತಿದ್ದೇನೆ, ಯಾರ್ಯಾರು ಅವರವರ ರಾಜ್ಯರು ಆಳ್ವಿಕೆ ಮಾಡ್ತಿದ್ದು ಅವರವರ ಭೂಮಿಯನ್ನು ಕೊಟ್ಟಿದ್ದಾರೆ. ಉಳುವ ನಡೆ ಕಾನೂನಲ್ಲಿ ಕೆಲವರಿಗೆ ಜಾಗ ಹೋಗಿದೆ, ಕೆಲವು ಉಳಿದಿದೆ. ಉಳಿದಂತ ಜಾಗವನ್ನ ಉಳಿಸುವಂತ ಕಾನೂನನ್ನು ಮಾಡಿದ್ದಾರೆ. ಇದು ಚುನಾವಣಾ ಸಮಯದಲ್ಲಿ ಇವರು ಬಿಟ್ರೆ ಯಾಕೆ ಈಗ ತಿರುಪತಿ ಲಾಡಿದ ವಿಷಯ ಬಿಟ್ಬಿಟ್ರಿ ಇವರು? ಚುನಾವಣೆ ಮುಗಿಯಿತು, ಇವರಿಗೆ ಏನಾಗ್ಬೇಕಿದಾಯ್ತು. ಈಗ ಮಹಾರಾಷ್ಟ್ರ ಚುನಾವಣೆ ಬಂದಿದೆ, ಇವರಿಗೆ ಚುನಾವಣೆಯಲ್ಲಿ ಅಭಿವೃದ್ಧಿಯ ವಿಷಯ ಬೇಡ. ಮೊದಲೆಲ್ಲ ಜೋರಾಗಿತ್ತು ಲೋಕಸಭಾ ಚುನಾವಣೆ, ಹಿಂದೂ ಮುಸ್ಲಿಂ ಇಂಡಿಯಾ ಪಾಕಿಸ್ತಾನ ಅಲ್ಲ ಸರ್. ಹಾಗಾದ್ರೆ ಇದು ರೈತರಿಗೆ ಅಲ್ಲಲ್ಲ ಸರ್. ಅಲ್ಲ, ಈಗ ರೈತರ ಜಾಗವನ್ನು ನಮ್ಮ ಕಾಂಗ್ರೆಸ್ ಸರ್ಕಾರ ಹೇಳಿದೆ, ಯಾವುದೇ ಕಾರಣಕ್ಕೆ 1 ಇಂಚು ಜಾಗವನ್ನು ಕೂಡ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ ನೋಟಿಸ್ ಮಾತ್ರ ಕೊಟ್ಟದ್ದು ಸರ್. ನೋಟಿಸ್ ನೋಡಿ ನಾ ಬರ್ತೀನಿ. ನೋಡಿ ಅಲ್ಲ ಇದು ಈಗ ವಿವಾದ ಸೃಷ್ಟಿಯಾದದ್ದು ಎಲ್ಲಿಂದ ಅಂತ ಬಂದಾಗ ರೈತರಿಗೆ ನೋಟಿಸ್ ಕೊಟ್ಟಾಗಿದೆ, ಜಾಗವನ್ನ ಬಿಟ್ಟುಕೊಡಿ ಅಂತ ಹೇಳಾಗಿದೆ, ಕೆಲವು ಜಾಗಗಳನ್ನ ಬಿಟ್ಟುಕೊಟ್ಟು ಕೂಡ ಆಗಿದೆ. ಸೊ ಹಾಗಿದ್ದಾಗ ಇಲ್ಲಿ ಚರ್ಚೆ ಶುರು ಆಗಿರುವಂತದ್ದು ಅಂದ್ರೆ ರೈತರಿಗೆ ತಾವುಗಳು ಇದ್ದಂತ ಜಾಗವನ್ನು ಬಿಟ್ಟುಕೊಡಿ ಅಂತ ಬಂದಾಗ ನೋಟಿಸ್ ಕೊಟ್ಟಾಗ ಅಂತದ್ದು ತಪ್ಪಾಗಿದ್ರೆ ಅದನ್ನು ಸರಿ ಮಾಡಬೇಕು. ಇದು ಆಗಿದಲ್ಲ ಸರ್. ಹಾಗಿದ್ದಾಗ ಇದೇ ವಿವಾದ ಆಗಿರುವಂತದ್ದು. ಜಮೀರ್ ಖಾನಿಗೆ ಹೇಳಲಿಕ್ಕೆ ಹೇಳಿ ಸರ್, ಇದು ವಿವಾದ ಆಗಿರುವಂತದ್ದು. ವಿವಾದಕ್ಕೆ ಕಿಡಿ ಹಚ್ಚುದಲ್ಲ, ವಿವಾದವನ್ನ ಬಗೆಹರಿಸಲಿಕ್ಕೆ ನೋಡ್ಬೇಕು. ಏನು ಪ್ರತಿಯೊಂದು ವಾಲ್ಮೀಕಿ ಹಗರಣ ಎಲ್ಲ ನಾವು ಸರಿ ಮಾಡ್ತಾ ಇರ್ಬೇಕು. ಅಯೋಧ್ಯೆ ಇಶ್ಯೂ ಅನ್ನು ಇಟ್ಕೊಂಡೇ ಬಂದ್ರಲ್ಲ, ಈಗ ಯಾರು ಕೂಡ ವಿರೋಧ ಮಾಡಿಲ್ಲ. ಅಲ್ಲಿ ಮಂದಿರವನ್ನು ಕಟ್ಟಿದಾಗ ಎಲ್ಲಾದ್ರೂ ವಿರೋಧಗಳಾಯ್ತಾ? ಅಲ್ಲ, ನೀವು ಒಂದು ಹೇಳ್ತೀನಿ ಸರ್. ಇಲ್ಲ ಅಲ್ಲಪ್ಪ, ನಾವು ವಾಲ್ಮೀಕಿ ಹಗರಣ ಮೂಡ ಎಲ್ಲ ಯಾವ್ದಕ್ಕೆ ವಿರೋಧ ಮಾಡಬಾರ್ದಪ್ಪ, ಸುಮ್ಮನೆ ಕೂತ್ಕೊಳ್ಬೇಕು. ನೀವು ಮಾಡ್ತಾ ಇರ್ಬೇಕು. ಸರಿ ನೀವು 40% ತಗೊಂಡಿಲ್ವಾ? ಚಕ್ಕಲ್ಲಿ ಹಣವನ್ನು ತಗೊಂಡಿಲ್ವಾ ನಿಮ್ಮ ಯಡಿಯೂರಪ್ಪರವರು? ನೋಡಿ ಸ್ವಾಮಿ, ನಿಮ್ಗೆ ಮಾತಾಡ್ಲಿಕ್ಕೆ ಬರ್ತಂತ ನಮ್ಗೆ ಅದಕ್ಕಿಂತ ಡಬಲ್ ಬರ್ತದೆ. ಬೇಡ, ಅಲ್ಲಿ ನೋಡುವರಿದ್ದಾರೆ ಅಂತ ಅಷ್ಟೇ. ಸರಿ ಸರ್, ನೋಡುವರು ಮತ್ತೆ ಕೇಳುವರಿದ್ದಾರೆ, ಇದನ್ನೇ ಕೇಳುವುದಲ್ಲ. ಓಕೆ
ಸರಿ ಸರ್, ಸರಿ, ಓಕೆ. ಈಗ ನಿಮ್ಮ ಪ್ರಕಾರ ನೀವು ಮಾಡುವಂತದ್ದು ಸರಿ, ನಾವು ಮಾಡುವಂತದ್ದು ತಪ್ಪು. ಹೌದಪ್ಪ, ನೀವು ಎಲ್ಲ ಮಾಡಿದ್ರನ್ನ ನೀವು ಸಮರ್ಥಿಸ್ಕೊಳ್ತೀರಿ, ನಮ್ ತಪ್ಪು ನಾವು ಸಮರ್ಥಿಸ್ಕೊಳ್ತಾ ಇಲ್ಲ. ನಾವು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತಿದ್ದೀವಿ ಇವತ್ತು ಕೂಡ. ಓಕೆ, ಸರಿ ಸರಿ ಸರ್, ಎಸ್ ಸರ್, ಓಕೆ. ನೀವು ಅಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡುವಾಗ ನೀವು ಖಾಲಿ ಬ್ಲೇಮ್ ಮಾಡುದಲ್ಲ, ಅದನ್ನ ವಿವಾದವನ್ನ ಪರಿವರ್ತಿಸ್ಲಿಕ್ಕೆ ನೋಡಿ. ನೀವು ಪ್ರತಿಯೊಂದು ಕಡೆ ಬೆಂಕಿ ಹಚ್ಚುವುದರ ಕೆಲಸ ಮಾಡಿದ್ರೆ ಇಷ್ಟವರೆಗೆ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಮಾಡಿದ್ರು ಇದನ್ನೇ. ನೀವು ಯಾರು ಮೀಡಿಯಾದವರು ಬಿಜೆಪಿ ಅವರು ಮಾಡಿರುವುದು ಇದನ್ನೇ, ಬೆಂಕಿ ಹಚ್ಚುವ ಕೆಲಸವನ್ನೇ ಮಾಡಿದ್ರು. ಎಲ್ಲಾದ್ರೂ ಬೆಂಕಿಯನ್ನು ನಂದಿಸ್ತಾರೆ. ಓಕೆ ಸರ್, ಸರಿ ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ತಿರುಪತಿ ಲಾಡ್ ಆಯ್ತು, ಇವಾಗ ವಕ್ಫ್ ಬೋರ್ಡ್ ಆಯ್ತು. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ, ಧನ್ಯವಾದ ಸರ್, ಧನ್ಯವಾದ ಸರ್. ಎಸ್ ಸರ್, ಇದು ಸುನಿಲ್ ಬಜಿಲಕೆರೆ ಅವರ ಮಾತುಗಳು. ಎಸ್ ಸರ್, ಇದನ್ನ ರಾಜಕೀಯ ಅಜೆಂಡಾವಾಗಿ ಬಿಜೆಪಿ ಮಾಡಿಕೊಳ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಏನು ವಿಚಾರಗಳಿಲ್ಲ. ಜಮೀರ್ ಅಹಮದ್ ಖಾನ್ ಅವರಿಗೆ ಗೊತ್ತಾಯ್ತು, ವಕ್ಫ್ ಸಚಿವರಿಗೆ ಇದು ಎಲ್ಲೋ ಒಂದ್ ಕಡೆ ಸಮಸ್ಯೆ ಆಗುತ್ತೆ ಅನ್ನೋದು. ಅವರು ನಾವು ಒಂದೇ ಒಂದು ಇಂಚು ಭೂಮಿ ಕೂಡ ರೈತರಿಗೆ ಅನ್ಯಾಯವಾಗದಂತೆ ನಾವುಗಳು ನೋಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನ ಮಾಡ್ತಾರೆ ಅಂತ ಬಂದಾಗ ಇದು ರಾಜಕೀಯ ಬೇಳೆ ಬೇಯಿಸುವಂತ ವಿಚಾರ ಅನ್ನೋದು ಅವರು ಹೇಳಿದ್ದು. ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿದೆ ಮೇಡಮ್? ಗುಣವತಿ ಕುಳಯಿಂದ. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್, ಏನ್ ಹೇಳ್ತೀವಿ? ನಮಸ್ತೆ ಸರ್, ನಾನು ನಮ್ಮ ಬಿಜೆಪಿ ಹೋಗ್ತಾ ಇರೋದಕ್ಕೆ ಮತ್ತು ಕಾಂಗ್ರೆಸ್ ಹೋಗ್ತಾ ಇರೋದಕ್ಕೆ ಇಬ್ಬರಿಗೆ ಒಂದೊಂದು ಕ್ವಶನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ರಾಪಿಡ್ ಫೈರ್. ಒಂದು, ನಮ್ಮ ಕಾಂಗ್ರೆಸ್ ಹೋಗ್ತಾ ಇರೋದಕ್ಕೆ ಉದಯ ಆಚಾರ್ಯರಿಗೆ ಒಂದು ಕ್ವಶನ್ ಏನಂದ್ರೆ, ನಮ್ಮ ದೇಶದಲ್ಲಿ ಇಷ್ಟರವರೆಗೆ ಕೃಷಿ ಅವರೆಲ್ಲ ಬಂದು ಆಲೋಚನೆ ಮಾಡಿ ಅವರಿಗೆ ಬೇಕಾದನ್ನ ಅವ್ರು ಮಾಡ್ಕೊಂಡು ಹೋಗಿ ಆಯ್ತು. ಈಗ ಈ ವಕ್ಫ್ ಎಂತದ್ದು ಕರ್ನಾಟಕ, ಅದರಿಂದಾಗಿ ನಮ್ಮ ಪುನಃ ರೈತರ ಭೂಮಿಯನ್ನು ಒಳಗಾಕುವ ಕಾರ್ಯಕ್ರಮ ನಡೀತಾ ಉಂಟು. ಇದಕ್ಕೆ ಲ್ಯಾಂಡ್ ಜಿಹಾದ್ ಅಂತ ಹೇಳ್ಬೋದು ಸರ್? ಓಕೆ, ಹೇಳ್ಬೋದಂತ ನಿಮ್ಮ ಪ್ರಶ್ನೆ ಅವರ ಮೇಲೆ. ಅಲ್ಲ, ನೀವು ಏನ್ ಬೇಕಾದ್ರೂ ಹೇಳಿ, ಅದು ನಿಮ್ಮ ಅವರ ಪ್ರಶ್ನೆ. ಏನಂತ ಹೇಳಿದ್ರೆ, ಈ ಹಿಂದೆ ಬಹಳಷ್ಟು ಜನರು ಬಂದ್ರು, ಮೊಘಲರು ಬಂದ್ರು, ಈ ಖಿಲ್ಜಿ ಅವರೆಲ್ಲ ಬಂದ್ರು. ಸೊ ಬಂದಾಗ ನಮ್ಮ ದೇಶದ ಭಾಗಗಳನ್ನ ಆಕ್ರಮಣ ಮಾಡಿಕೊಂಡು ಹೋದ್ರು. ಒನ್ಸ್ ಅಗೇನ್ ಇದರಿಂದ ಲ್ಯಾಂಡ್ ಜಿಹಾದ್ ಅನ್ನುವಂಥದ್ದು ಇದನ್ನು ಕರಿಬಹುದು ಅನ್ನುವಂಥದ್ದು. ಯಾಕಂದ್ರೆ ಇದು ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇದೆ. ದಯವಿಟ್ಟು ತಪ್ಪು ಗ್ರಹಿಕೆ ಮಾಡ್ಕೋಬೇಡಿ. ಓಕೆ, ರೈತರ ಜಮೀನು ಏನಿದೆ ಆ 1 ಇಂಚು ಜಮೀನನ್ನು ಕೂಡ ನಾನು ಸಾಮಾನ್ಯ ಜನರ ಪ್ರಶ್ನೆ ಕೇಳಿದ್ದು ನಿಮ್ಮ ಹತ್ರ. ಅವರು ಕೂಡ ಅದನ್ನೇ ಕೇಳಿದ ಲ್ಯಾಂಡ್ ಜಿಹಾದ್ ಅಂತ ಹೇಳಬಹುದು. ಯಾಕಂದ್ರೆ ದೇಶದ ಬಹುಪಾಲು ಅವರುಗಳ ಆಸ್ತಿ, ವಕ್ಫ್ ಆಸ್ತಿ ಅಂತ ಬಂದಾಗ ಹೌ ಅನ್ನುವಂಥ ಪ್ರಶ್ನೆ ಒಂದು ಜನರ ಸಾಮಾನ್ಯರಿಗೆ ಬರುವಂತದ್ದು ಸಾಮಾನ್ಯ. ಅದೇ ದಾಟಿಯಲ್ಲಿ ಕೇಳಿರುವಂತ ಪ್ರಶ್ನೆ ಅಲ್ವಾ ಮೇಡಮ್? ಬಹುಶಃ ಹೌದೌದು. ಇನ್ನೊಂದು ವಿಷಯ ಸರ್, ಅವ್ರ ಹತ್ರವೇ ನಮ್ಗೆ ಈ ಲ್ಯಾಂಡ್ ಜಿಹಾದ್ ಅನ್ನ ಒಂದು ಬಿಟ್ಟು ಇನ್ನು ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ. ಈಗ ಅಲ್ಪಸಂಖ್ಯಾತರು ನಿಜವಾಗಿ ಅಲ್ಪಸಂಖ್ಯಾತರು ಯಾರು? ಒಳ್ಳೆಯ ಪ್ರಶ್ನೆ, ಬಹುಶಃ ಒಳ್ಳೆಯ ಪ್ರಶ್ನೆ ನಿಜವಾಗಿಯೂ. ಹಾಗಾದ್ರೆ ದೇಶದ ಬಹುಪಾಲು ಆಸ್ತಿ ವಕ್ಫ್ ಮಂಡಳಿಯಲ್ಲಿ ಪಾಲಿದೆ ಅಂತ ಬಂದಾಗ ಹಾಗೆ ಅಲ್ಪಸಂಖ್ಯಾತರು ಯಾರು ಅನ್ನೋ ಪ್ರಶ್ನೆ ಬಹುಶಃ ಅವರು ಕೇಳುವ. ಇಲ್ಲ, ಜಾತಿ ವಯಸ್ಸಲ್ಲೂ ಅವರು ಟಾಪ್ ಅಲ್ಲೇ ಇದ್ದಾರೆ. ಓಕೆ ಅಲ್ವಾ? ಎಂತ ಹೇಳ್ಬೇಕು ನಂಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈಗ ವಿಷಯ ಎಂತ ಆಗ್ತದೆ ಅಂತ ಹೇಳಿದ್ರೆ, ಮೇಲೆ ಈಗ ಅವರು ಒಂದು ಹೇಳಿದ್ರೆ ಅದನ್ನು ಲ್ಯಾಂಡ್ ಜಿಹಾದ್ ಹೇಳ್ಬೋದಾ ಹಾಗೆ ಅಂತ ಕೇಳಿದ್ರೆ ದಯವಿಟ್ಟು ತಪ್ಪು ಗ್ರಹಿಕೆ ಮಾಡ್ಕೋಬೇಡಿ. ಯಾಕಂದ್ರೆ ಇದು ರಾಷ್ಟ್ರ ಅಂತ ಬಂದ ಜಾತ್ಯತೀತ ರಾಷ್ಟ್ರ ಅಥವಾ ಅಲ್ಪಸಂಖ್ಯಾತ ರಾಷ್ಟ್ರ ಅನ್ನೋದನ್ನ ಕರೆಯಲ್ಲ. ಖಂಡಿತ. ಹಾಗಿದ್ದಾಗ ಇಷ್ಟು ಆಸ್ತಿ ಇಷ್ಟು ಬಹು ಪ್ರಮಾಣದಲ್ಲಿ ಇದ್ದಾಗ ಹೌ ಅನ್ನೋಂಥದ್ದು ಪ್ರಶ್ನೆಯನ್ನ ಕೇಳ್ತಾ ಇರುವಂತ. ನೋಡಿ, ಅದೇ ನಾನು ಹೇಳಿದಲ್ಲ, ಅದು ಹೇಗೆ ಬಂತು ಅವರಿಗೆ ಅಷ್ಟು ಆಸ್ತಿ ಅಂತ ಹೇಳಿ ಅದಕ್ಕೆ ಸೂಕ್ತ ವ್ಯಕ್ತಿಗಳು ವಕೀಲ ಯಾರಾದ್ರೂ. ಎರಡನೇದು, ಈಗ ಅವರು ಹೇಳಿದ್ರು ಎಂತ ಏನು ಅಲ್ಪಸಂಖ್ಯಾತರು ಯಾರು ಹಾಗೆ ಅಂತ. ನನ್ಗೆ ಅವರದ್ದು ಪ್ರಶ್ನೆ ಇದು ಅರ್ಥ ಆಗ್ಲಿಲ್ಲ ನನ್ಗೆ ಅಂತ ಹೇಳಿದ್ದು ಅಂತ ಹೇಳಿ. ಆದ್ರೆ ಒಂದು ವಿಚಾರ, ಇಲ್ಲಿ ಇದ್ದ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಏನಿದೆ ನೋಡಿ, ಯಾರಿಗೆ ಸಹ ಅನ್ಯಾಯ ಆಗ್ಲಿಕ್ಕೆ ಅಂತ ಬಿಡುದಿಲ್ಲ. ಮತ್ತೆ ದಯವಿಟ್ಟು ಅವರ ತಲೆಯಿಂದ ಅದನ್ನೊಂದು ತೆಗೆದು ಬಿಡ್ಲಿ. ಈ ಕಾಂಗ್ರೆಸ್ನವರು ಅಂತ ಹೇಳಿದ್ರೆ ಮುಸ್ಲಿಂ ಇಲ್ಲಿ ಮಾಡ್ತಾರೆ. ಹೇಳಿ ಮೇಡಮ್. ಇಷ್ಟರವರೆಗೆ ನಾನು ಹೇಳ್ತೇನೆ, ಭೂ ಮಸೂದೆ ಏನು ಒಂದು ಕಾರ್ಯಕ್ರಮ ಬಂತು ಇಂದಿರಾ ಗಾಂಧಿ ಅವರ ಟೈಮಿನಿಂದ, ಅಲ್ಲಿಂದ ನಾನು ಇಷ್ಟರವರೆಗೆ ಹೇಳುದು, ಮಠದ್ದು ದೇವಸ್ಥಾನದ್ದು ಅಥವಾ ನಮ್ಮದೇ ಈ ಹಿಂದುತ್ವದ ಜಾಗದಲ್ಲಿ ಹೋದದಲ್ಲದೆ ಬೇರೆ ಯಾವ ಜಾಗವನ್ನು ಮಸೂದೆ ಕಾರ್ಯಕ್ರಮಕ್ಕೆ ತಂದಿಟ್ಟಿದ್ದೀರಿ? ಅಲ್ಲ ಮೇಡಮ್, ಎಂತ ಆಗ್ತದೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಅಷ್ಟೊಂದು ಯಾರು ಮುಸಲ್ಮಾನರು ಅದೇ ಹೇಳ್ದಲ್ಲ, ಈ ಬೀದರ್, ಗುಲ್ಬರ್ಗ, ರಾಯಚೂರು ಆ ಕಡೆ ಎಲ್ಲ ಉಂಟಲ್ಲ, ಈ ಮೊಘಲರು ಮತ್ತೆ ನಿಜಾಮ್ರು ಅವರೆಲ್ಲ ಆಡಳಿತವಾಗ್ತಿದ್ರು. ಸೊ ಆದ್ರಿಂದ ಈ ಒಂದು ಇಶ್ಯೂಸ್ ಬಂದಿದೆ ಅಂತ ಹೇಳಿ ಅಷ್ಟೇ ಅಲ್ಲದೆ ನಮ್ಮ ಇಲ್ಲಿ ಯಾರು ಅಂತ ಅವರು ಆಡಳಿತವನ್ನು ಮಾಡಿದ್ರು. ಹಾಗಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರೆಲ್ಲ ಆಡಳಿತ ಮಾಡಿದಾಗ ಅಲ್ಲಿದ್ದೆಲ್ಲ ಲ್ಯಾಂಡ್ ಹಿಂದೂಗಳಿಗೆ ಬರ್ಬೇಕಿತ್ತಲ್ಲ ಅಂತ ನಾನ್ ಕೇಳುದು. ಅವರು ಆಡಳಿತ ಮಾಡಿದಾಗ ಅದು ಅವರಿಗೆ ಹೋಯ್ತಂತೆ. ಈ ಇಲ್ಲಿಯ ಲ್ಯಾಂಡ್ಗಳು ಸಹ ಹಾಗೆ, ಹಾಗಾದ್ರೆ ಹಿಂದೂಗಳ ಪಾಲೆ ಆಗ್ಬೇಕಲ್ಲ. ನಾನು ಒಂದೇ ಒಂದು ಕ್ವಶನ್ ಕೇಳ್ತೇನೆ,
ಹೇಳ್ತೇನೆ ಕೃಷ್ಣಾಪುರ. ಎಲ್ಲರ ಒಂದು ನಮ್ಮ ಕಾಟಿಪಲ್ಲೆ ಕೃಷ್ಣಾಪುರವನ್ನು ಅದನ್ನ ಹೇಗೆ ಹೇಳ್ತಾರೆ ಅಂದ್ರೆ ಅದು ಬ್ಯಾರಿಗಲ ಏರಿಯಾ ಅಂತ. ಸರ್ ಅಲ್ಲಿ ಹಿಂದೂಗಳಿಲ್ವಾ? ಇಲ್ಲಿ ಯಾರ ಆಡುಭಾಷೆಯಲ್ಲಿ ಬರುವಾಗಲೂ ಅದು ಬ್ಯಾರಿಗಲ ಏರಿಯಾ ಅಂತ ಬರ್ತದೆ. ಅಂದ್ರೆ ಅಲ್ಪಸಂಖ್ಯಾತರ ಜಾಗ ಅದು. ಕೃಷ್ಣಾಪುರ ಹೆಸರು ಕೃಷ್ಣಾಪುರದ್ದು, ಜಾಗ ಮಾತ್ರ ಅಲ್ಪಸಂಖ್ಯಾತರದ್ದು ಅಂತ ಹೆಸರು. ಅಲ್ಲ 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 ಮೇಡಮ್, ಕರೆಕ್ಟ್, ನಿಮ್ಮ ಪ್ರಶ್ನೆ ನನಗೆ ಸಹ ಅರ್ಥ ಆಯ್ತು, ನನಗೆ ಅರ್ಥ ಆಗ್ಲಿಲ್ಲ ಅಂತಿಲ್ಲ. ಆದ್ರೆ ಜನಸಾಮಾನ್ಯ ಪ್ರಶ್ನೆ ಇದು. ಅದಕ್ಕೆ ಕೊಡ್ಲಿಕ್ಕೆ ಮೊಘಲರು ಆಳಿದ್ರು, ಖಿಲ್ಜಿ ಅವರು ಬಂದ್ರು, ಶಿವಾಜಿ ಅವರು ಕೂಡ ಆಳಿದ್ದಾರೆ, ಪೃಥ್ವಿರಾಜ್ ಅವರು ಆಳಿದ್ದಾರೆ. ಸೊ ಅವರು ವಿಜಯನಗರ ಸಾಮ್ರಾಜ್ಯ ಆಳಿದ್ದಾರೆ, ವಿಜಯನಗರ ಸಾಮ್ರಾಜ್ಯ. ಅದು ನಮ್ಮ ದೇಶದಲ್ಲಿ ಹುಟ್ಟಿ ಆಳಿದವರು ಸರ್, ಇವರು ಹೊರಗಿನಿಂದ ಬಂದವರು. ಅವರು ಆಳಿದ್ದಾರೆ, ಅವರುಗಳ ಜಾಗ ಯಾಕೆ ಹಾಕಿಲ್ಲ ಅನ್ನೋದು ಜನಸಾಮಾನ್ಯ. ನಾನು ಹೇಳಿದ್ದು ಇದಕ್ಕೆ ಸೂಕ್ತ ವ್ಯಕ್ತಿ ನಾನಲ್ಲ, ವಕ್ಫ್ ಬೋರ್ಡಿನ ಯಾರಾದ್ರೂ ಕರೆಸಿ ಅವ್ರ ಹತ್ರ ಕೇಳಿ ನೀವು. ನನಗೆ ಈಗ ಇರುವಂತದ್ದು ಈಗ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿರುವಂತದ್ದು, ನಾನು ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಹೇಳ್ತೀನಿ. ನನ್ನ ಕ್ವಶನ್ ಸರ್, ಹೇಳಿ ಮೇಡಮ್. ಇನ್ನು ನಮ್ಮ ಸಂಜಯ್ ಇವರಿಗೆ ಬಿಜೆಪಿ ವಕ್ತಾರರಿಗೆ ಒಂದು ಕ್ವಶನ್ ಸರ್. 10 ವರ್ಷ ಮೇಲಿನಿಂದ ಕೆಳಗೆ, ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣ ನಮ್ಮ ಆಡಳಿತವಿತ್ತು, ಇವನು ಬಿಜೆಪಿ ಆಡಳಿತ. ಆ ಸಮಯದಲ್ಲಿ ಈ ಕಾನೂನನ್ನು ಬದಲಾವಣೆ ಮಾಡಲು ಯಾಕೆ ಸಾಧ್ಯವಾಗಲಿಲ್ಲ? ನೋಡಿ ಮೇಡಮ್, ನೀವು ಕೇಳಿದ್ದು ಕರೆಕ್ಟ್. ಯಾಕಂದ್ರೆ ಫಸ್ಟ್ ಟರ್ಮ್ ನರೇಂದ್ರ ಮೋದಿ ಅವರದ್ದು ಮತ್ತೆ ಸೆಕೆಂಡ್ ಟರ್ಮ್ ನಲ್ಲಿ ಬೇರೆಲ್ಲ ತುಂಬಾ ಕೆಲಸಗಳನ್ನು ಮಾಡ್ತಾ ಇರುವಾಗ ಇದನ್ನು ಈಗ ನರೇಂದ್ರ ಮೋದಿ ಅವರು ಮಾಡಿದ್ದಕ್ಕೆ ಇಲ್ಲಿ ಜಮೀರ್ ಅಹಮದ್ ಶುರು ಮಾಡಿತ್ತು. ಇಲ್ಲ ಇದ್ರೆ ಮಾಡುದಿಲ್ಲ. ಕಾನೂನು ಚೇಂಜ್ ಮಾಡಿದ್ದಾರೆ. ಏನು ಅದು ಈಗಲೂ ಅಲ್ಲ, ನೀವು ಹೇಳಿದಾಗೆ ಎಲ್ಲವನ್ನೂ ಒಂದೇ ದಿನ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಈಗ ನರೇಂದ್ರ ಮೋದಿ ಅವರು ಮಾಡಿ ಆಗಿದೆ. ಏನು ಹೇಳಿ ಮೇಡಮ್. ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನು ಮಾಡ್ಕೊಂಡು ಬರ್ಬೇಕು. ನಿಜವಾಗಿ ನಾನು ಮೋದಿ ಅವರ ದೊಡ್ಡ ಅಭಿಮಾನಿ ಮಾತ್ರವಲ್ಲ, ನಾನು RSS ಪತ್ನಿ. ಹಾಗಾಗಿ ನಾನು ನಮ್ಗೆ ಈಗಲ್ಲ 2004ರಲ್ಲೇ ಈ ಸ್ಟ್ಯಾಂಡ್ ಜಿಹಾದ್, ಲವ್ ಜಿಹಾದ್ ಇದ್ರ ಬಗ್ಗೆ ನಮ್ಗೆ ದೊಡ್ಡ ವಿಷಯಗಳೇ ಬಂದಿತ್ತು. ಅದ್ರ ವಿಷಯ ಎಲ್ಲ ನಾನು ಹೇಳುದು. ಯಾವ್ದು ನಮ್ಮ ದೇಶಕ್ಕೆ ಮುಖ್ಯವಾಗಿಲ್ಲ, ಕಾನೂನನ್ನು ಬದಲಾವಣೆ ಮಾಡ್ಲೇಬೇಕು. ಹೇಗೆ ನಮ್ಮ ಕಾಶ್ಮೀರದ ಒಂದು ಕಾನೂನು ಬದಲಾವಣೆ ಆಯ್ತಾ, ಹಾಗೆ ನಂಗಂದ್ರೆ ಲ್ಯಾಂಡಿನ ಬಗ್ಗೆ ವಿಷಯ ಗೊತ್ತಿಲ್ಲ. ಆದ್ರೆ ನನ್ನ ಮನಸ್ಸಿನಲ್ಲಿರೋ ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಸರ್. ಯಾಕೆ 10 ವರ್ಷದಲ್ಲಿ ನಮ್ಗೆ ಎಲ್ಲಾ ಅಧಿಕಾರಗಳು ಇದ್ರೂ ನಮ್ಮಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಕ್ವಶನ್ ನನ್ನ ಹತ್ರ ಉಂಟು. ಒಳ್ಳೆಯ ಪ್ರಶ್ನೆ. ನೋಡಿ, ಕಾನೂನಾತ್ಮಕವಾಗಿ ಕುಂದೇಶ್ವರ ಸರ್ ಈಗಾಗಲೇ ಹೇಳಿದ್ರು, ಕಾನೂನು ಸರಿ, ಕರೆಕ್ಟ್. ಆದ್ರೆ ಜನಸಾಮಾನ್ಯನ ಪ್ರಶ್ನೆ, ಹೌದಾ ಇಂತಹ ದೇಶದಲ್ಲಿ, ಭಾರತ ದೇಶದಲ್ಲಿ ಇದು ಹೌದು ಬದಲು ಯಾಕೆ ಆಗಿಲ್ಲ? ಆ ಕಾಲದಿಂದಲೂ ಕೂಡ ಇದೆ ಅಂತ ಗೊತ್ತಿದೆ ಎಲ್ಲರಿಗೂ ಕೂಡ. ಅದಕ್ಕೆ ಯಾಕೆ ಆ ಒಂದು ವಿಚಾರದ ಬಗ್ಗೆ ಮಾತಾಡಲಿಲ್ಲ, ಚರ್ಚೆ? ಆಕ್ಚುಲಿ ಅನ್ವರ್ ಮಣಿಪಾಡಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಅದನ್ನು ಭಾರಿ ಒಳ್ಳೆ ಒಂದು ವರದಿ ಕೊಟ್ಟಿದ್ರು. ತುಂಬಾ ವರದಿ ಬಂದು ಆ ವರದಿಯ ಬಗ್ಗೆ ತುಂಬಾ ಸ್ಟಡಿ ಆಗ್ತಿತ್ತು. ಯಾವುದು ಸಹ ಬಂದ ಕೂಡಲೇ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಅವರಿಗೆ ಸಹ ಗೊತ್ತುಂಟು. ಆದ್ರೆ ಆ ವರದಿ ಮೇಲೆ ಎಲ್ಲ ಕೆಲಸಗಳೆಲ್ಲ ನಡೆದದಕ್ಕೆ ಇವತ್ತು ಏನಂತ ಕೇಳಿದ್ರೆ, ಈ ಸಾರಿ ಸರ್ಕಾರ ಬರುವಾಗ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಾವು ಅದನ್ನು ಹಾಕಿದ್ದೆವು. ಆ ಮ್ಯಾನಿಫೆಸ್ಟೋದ ಪ್ರಕಾರ ನರೇಂದ್ರ ಮೋದಿ ಅವರು ಅದಕ್ಕೊಂದು ಟೀಮ್ ಮಾಡಿದ್ದಾರೆ. ಈ ಟೀಮ್ ಆದ ಕೂಡಲೇ ಈಗ ಮೇಡಮ್ ಕರ್ನಾಟಕದ್ದು ಮಾತ್ರ ನಿಮಗೆ ಕೆಲವೆಲ್ಲ ಕಾಣಲಿಕ್ಕೆ ಶುರು ಆಯ್ತು. ಪ್ರತಿ ಒಂದು ರಾಜ್ಯದಲ್ಲಿ ಸಹ ಈ ಸಮಸ್ಯೆ ಉಂಟು. 9 ಲಕ್ಷ ಎಕರೆ ಜಾಗ. ಮತ್ತೆ ಎಷ್ಟು ಉಂಟಂತ ಕೇಳಿದ್ರೆ ನೀವು ಹೇಳಿದ್ರಲ್ಲ, ರಕ್ಷಣೆ ಮತ್ತೆ ರೈಲ್ವೆ ಇವರಿಗೆಲ್ಲ ಬಿಟ್ರೆ ಇವರ ಹತ್ರ ಮತ್ತೆ ಇದು ಸಹ ಬಡವರಿಗೆ ಹೋಗ್ಲಿಲ್ಲ. ಪುನಃ ಇದ್ರದ್ದು ಬಾಡಿಗೆ ತಗೊಳ್ಳೋದು ಯಾರು ಗೊತ್ತುಂಟ ನಿಮಗೆ? ಅವ ಕರೋಡಪತಿ. ಅವ ಕರೋಡಪತಿ. ಇದು ನಿಮ್ಮ ಆಸ್ತಿದು ಬಾಡಿಗೆ ತಗೊಳ್ಳೋನು ಯಾರು? ಅವ ಕರೋಡಪತಿ. ಈಗ ಜಮೀರ್ ಅಹಮದ್ ಯಾಕೆ ರಪ್ಪ ಹಾರಿದ್ದು? ಅವರದ್ದು ಪೂರ ಇನ್ಕಮ್ ನಿಲ್ತದೆ. ರೋಷನ್ ಬೇಗ್, ಜಮೀರ್ ಅಹಮದ್ ಹಾಗೆಲ್ಲ ಇದ್ರಲ್ಲ ಅತಿರಥ ಮಾರಾಟರು, ಅವರದ್ದು ಎಲ್ಲ ಇನ್ಕಮ್ ನಿಲ್ತದಂತ ಹೇಳಿ ಮಾತ್ರ ಇವರಿಗೆ ಇಷ್ಟು. ಇದನ್ನ ಯಾಕೆ ಬದಲಾವಣೆ ಮಾಡಕ್ಕಾಗಿಲ್ಲ ಭಾರತೀಯ ಜನತಾ ಪಾರ್ಟಿ? ಕೇಳಿದ್ದಕ್ಕೆ 100ಕ್ಕೆ 100. ಇವತ್ತಾದ್ರೂ ನಾವು ಮಾಡ್ತಾ ಇದ್ದೇವಲ್ಲ ಅಂತ. ಯಾಕಂದ್ರೆ ನರೇಂದ್ರ ಮೋದಿ ಅವರದನ್ನು ಫಸ್ಟ್ ಬಂದ ಕೂಡಲೇ 100 ದಿನದ ಒಳಗೆ ಅದನ್ನೊಂದು ತಂದ್ರು. 100 ದಿನದ ಒಳಗೆ ತಂದಿದ್ದಾರೆ. ಆದ್ರೆ ಮೇಡಮ್ ಹೇಳಿದಾಗೆ ತುಂಬಾ ಲೇಟ್ ಆಯ್ತು. ಹೌದು, ಇನ್ನೂ ಮೇಡಮ್ ಎಷ್ಟೋ ಉಂಟು. ಇದು ಎಂತ ಹೇಳ್ತೀರಿ, ಪಿಕ್ಚರ್ ಟ್ರೈಲರ್ ಮಾತ್ರ, ಇನ್ನೇನು ಎಷ್ಟು ಉಂಟಂತ ನಮಗೂ ಗೊತ್ತಿಲ್ಲ. ಇದು ಕಾಮನ್ ಸಿವಿಲ್ ಕೋಡ್ ಇದ್ದು ಟ್ರೈಲರ್ ತರ ಇದು. ನಾನು ಈಗ ಮೇಡಮ್ ಹೇಳಿದ್ರು, ಈಗ ಅವ್ರು ಹೇಳಿದ್ರು ನಾನು ಮೋದಿಯ ಬಹುದೊಡ್ಡ ಭಕ್ತೆ ಮತ್ತೆ RSS ಇಂದ ಬಂದ. 2014ರಲ್ಲಿ ಇದೇ ಬಿಜೆಪಿಯವರ ಮ್ಯಾನಿಫೆಸ್ಟೋದಲ್ಲಿ ಇತ್ತಲ್ಲ, ನಿಮ್ಮ ವಕ್ಸ ಆಸ್ತಿಯನ್ನೆಲ್ಲ ನಾವು ಇದು ಮಾಡಿ ಕೊಡ್ತೇವೆ, ನಿಮ್ಗೆನೆ ಮಾಡಿ ಕೊಡ್ತೇವೆ ಅಂತ ಹೇಳಿ ಯಾವ ಮ್ಯಾನಿಫೆಸ್ಟೋದಲ್ಲಿ ಇಲ್ಲ ಸಿಕ್ತಿದೆ. ಇಲ್ಲ ನಾನು ತೋರಿಸ್ತೇನೆ. 2013ರಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಕಾಯ್ದೆಗೆ ತಿದ್ದುಪಡಿಯನ್ನು ಮಾಡಿದ್ದಾರೆ. ಹೌದು, ಅದನ್ನೇ ಮಾಡಿದ್ದಾರೆ. 14ರಲ್ಲಿ ಬರುವಾಗ ಆವಾಗ ಇದೇ ಪ್ರಶ್ನೆ ಹಾಕ್ಬೇಕಿತ್ತಲ್ಲ. ಓಕೆ ಮೇಡಮ್, ಬೇರೆ ಪ್ರಶ್ನೆ ಇದೆಯಾ ಮೇಡಮ್? ಇಲ್ಲ ಸರ್, ನಂಗಂದ್ರೆ ಹೆಚ್ಚು ವಿಷಯಗಳು ಗೊತ್ತಿಲ್ಲ. ಆದ್ರೆ ನನ್ನಲ್ಲಿರೋ ಪ್ರಶ್ನೆಯನ್ನು ಕೇಳಿದೆ. ಇಲ್ಲ, ಒಳ್ಳೆ ಅಲ್ಲ ಮೇಡಮ್, ಖಂಡಿತವಾಗಿಯೂ ನೋಡಿ ವ್ಯಾಲಿಡ್ ಆಗಿರುವಂತ ಪ್ರಶ್ನೆ ಅಂದ್ರೆ ಜನಸಾಮಾನ್ಯ ಪ್ರಶ್ನೆ. ನನ್ನಲ್ಲೂ ಕೂಡ ಜನಸಾಮಾನ್ಯ ಥಿಂಕ್ ಮಾಡಿದಾಗ ಇರುವಂತಹ ಸಾಮಾನ್ಯ ಪ್ರಶ್ನೆ ಅದು ನೋಡೋಟು. ಆದ್ರೆ ನಾವುಗಳ ಆ ಪ್ರಶ್ನೆಗಳನ್ನ ಕೇಳಕ್ಕಾಗಲ್ಲ. ಹೊಸ ಕನಸನ್ನು
ನಿರೀಕ್ಷೆ ನಮ್ಗೆ ಅಷ್ಟೇ. ಓಕೆ ಅಲ್ಲ ಇದು ಏನ್ ಗೊತ್ತಾ ನೋಡಿ, ಬಿಜೆಪಿ ಅವರಿಗೆ ಹೇಗೆ ಅಂತ ಹೇಳಿದ್ರೆ ಅವರಿಗೆ ಎಂತ ಕೋಲು ಮುರಿಬಾರ್ದು ಹಾವು ಸಾಯ್ಬಾರ್ದು ಅಂತ ಹೇಳಿ ಅವರಿಗೆ ಅದ್ ಹೇಳಿದಲ್ಲ. ಈಗ ಅವ್ರು ಮೇಡಮ್ ಹೇಳಿದಾಗೆ ಈಗ ಸಾಯ್ಬೇಕು, ಈಗ ಸಾಯಿಸ್ಬೇಕು. ಯಾಕಂದ್ರೆ ಈಗ ಅವರಿಗೆ ಬಿಜೆಪಿ ಮೋದಿಜಿಯವರು ಎಷ್ಟೆಲ್ಲ ದ್ವೇಷ ಭಾಷಣಗಳನ್ನು ಮಾಡಿದ್ರು, ಹಿಂದೂ ಮತ್ತೆ ಮುಸಲ್ಮಾನರ ನಡುವೆ ತಂದಾಕ್ಲಿಕ್ಕೆ, ಜನರನ್ನು ಬೆಳಗಿಸ್ಲಿಕ್ಕೆ ಎಷ್ಟೆಲ್ಲ ಮಾಡಿದ್ರು. ಆಗ ಯಾಕೆ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಗೊತ್ತಾಯ್ತು ಈ ನಮ್ಗೆ ವರ್ಕೌಟ್ ಆಗಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಆ ತರದ ಟ್ರೆಂಡ್ ಸ್ಟಾರ್ಟ್ ಮಾಡಿಕೊಂಡು. ಮತ್ತೆ ಮೇಡಮ್ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರು, ಇದಕ್ಕಿಂತ ಮುಂಚೆ ಶಿವಾಜಿ ಮಹಾರಾಜರಿದ್ರು ಅಲ್ಲ, ಹೇಳುದು ಈಗ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ರು, ಅವರಿಗೆ ಸಂಬಂಧಪಟ್ಟ ಸ್ಥಳಗಳು ಯಾಕೆ ಇಲ್ಲ, ಯಾಕೆಂತ ಹೇಳಿದ್ರೆ ಅವರ ಮೇಲೆ ಅಟ್ಯಾಕ್ ಮಾಡಿ ಮತ್ತೆ ಬಂದ ರಾಜರು ಅಥವಾ ಬ್ರಿಟಿಷರು ಅದನ್ನ ಎಕ್ವೈರ್ ಮಾಡಿಕೊಂಡ್ರು, ಅವರ ಹೆಸರಿಗೆ ಮಾಡ್ಕೊಂಡ್ರು. ಇದು ಹೀಗೇನೆ ಬಂದಿರುವಂತದ್ದು, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಇದೇ ನೋಡಿ, ನಾವು ಇತಿಹಾಸ ನೋಡ್ಲಿಕ್ಕೆ ಹೋದ್ರೆ 11ನೇ ಶತಮಾನ 10ನೇ ಶತಮಾನದಲ್ಲಿ ಮೊಹಮ್ಮದ್ ಅಫ್ ಗಜನಿ, ಮೊಹಮ್ಮದ್ ಅಫ್ ಗೋರಿ ಭಾರತಕ್ಕೆ ಯಾಕೆ ಬಂದ್ರು? ಅವರನ್ನು ಕರೆಸಿದವರು ಯಾರು? ನಾವೇ. ನಾನು ಯಾಕೆ ಕರೆಸಿದೆ? ನಾನು ಒಂದು ಪ್ರಾವಿನ್ಸ್ ನ ರಾಜ, ಇನ್ನೊಂದು ಪ್ರಾವಿನ್ಸ್ ನ ರಾಜನಿಗೆ ಹೊಡಿಲಿಕ್ಕೆ ನಾನು ಅಲ್ಲಿಂದ ಬ್ಯಾರಿಗಳನ್ನು ಕರೆಸಿದೆ ಇಲ್ಲಿಗೆ. ಅವರು ಹೊಡೆದ್ರು, ಇವನದ್ದು ಹಿಡ್ಕೊಂಡು ಅವರು ಕೆಲಸ ಮುಗಿಸಿದ್ರು, ಹೋದ್ರು. ಇದ ನೀವು ಎಕ್ವೈರ್ ಮಾಡಿದ್ದ, ಎಕ್ವೈರ್ ಮಾಡಿ ಖಾಲಿ ಎಕ್ವೈರ್ ಮಾಡ್ಲಿಕ್ಕೆ ಬಿಡ್ತಾನ? ನಮ್ಮ ಹಿಂದೂ ರಾಜ್ಯ ಖುಷಿಯಾಗಿ ಓಕೆ ನೀನು ನನಗೆ ಹೆಲ್ಪ್ ಮಾಡಿದ್ಯಲ್ಲ, ನಿನಗೆ ಇದು ಅಂತೇಳಿ ಕೊಡ್ತಾರೆ ಅವರಿಗೆ. ಇದೇ ರೀತಿಯಾಗಿ ಅಲ್ಲ, ಅದನ್ನ ನಾವೀಗ ಇತಿಹಾಸ ಕೆಣಕ್ಲಿಕ್ಕೆ ಹೋದ್ರೆ ನದಿ ಮೂಲ ಋಷಿ ಮೂಲ ಅಂತೇಳಿ ಹೋದ್ರೆ ಅಲ್ಲಿ ಸಿಕ್ಕಿ ಬೀಳುದು ನಾವೇ. ನಮ್ಮ ತಪ್ಪಿನಿಂದ ಇದು ಆದದ್ದು, ನಮ್ಮ ತಪ್ಪಿನಿಂದ ಇದು ಆದದ್ದು. ಹಾಗೆ ಈಗ ಏನಾಗ್ತದೆ ಅಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಈಗ ಒಳ್ಳೆ ಈಗ ಗೊತ್ತು, ಈಗ ಇದನ್ನು ಪಾಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದೇ ಸಿಂಪತಿಯನ್ನು ಇಟ್ಕೊಂಡು ನೆಕ್ಸ್ಟ್ ಟೈಮ್ ಏನಾದ್ರು ಹಾಕದೆ, ಯಾಕಂದ್ರೆ ಇದನ್ನ ಆಗ್ಲಿಕ್ಕೆ ನಿತೀಶ್ ಕುಮಾರ್ ಆಗ್ಲಿ ಚಂದ್ರಬಾಬು ನಾಯ್ಡು ಅವರು ಬಿಡಲ್ಲ. ಸರಿ ಸರ್, ಬರ್ತೇನೆ. ಒಳ್ಳೆಯ ಪ್ರಶ್ನೆ ಗುಣವತಿ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಅಲ್ಲ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ಸೂರ್ಯ ಪ್ರಸಾದ್ ಬಂಟ್ವಾಳ. ಎಸ್, ನಮಸ್ತೆ, ಮಾತಾಡಿ ಸರ್. ನಾನು ಕೇಳುವುದು ಒಂದೇ, ಉದಯಾಚಾರ್ಯ ಅವರಿಗೆ, ನಮ್ಮ ದೇಶದಲ್ಲಿ ಒಂದೇ ಕಾನೂನು ಇದೆಯಾ ಅಥವಾ ಎರಡೆರಡು ಕಾನೂನು, ಶರೀಫ್ ಕಾನೂನು ಅಂತ ಏನಾದ್ರು ಇದೆಯಾ? ಯಾಕಂದ್ರೆ ನಾವು ಸಂವಿಧಾನ, ಸೆಕ್ಯುಲರ್, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀವಲ್ವಾ, ಅದಕ್ಕೆ ಸ್ವಲ್ಪ ಡೌಟ್ ಬಂತು. ಈಗ ಏನಾಗಿದೆ ಅಂದ್ರೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ನೀತಿಯಲ್ಲಿ ನೋಡುವಾಗ ಹೇಳ್ತಾರೆ ಆಲಿಬಾಬಾ ಮತ್ತು 40 ಜನ ಕಳ್ಳರು ಅಂತ, ಹಾಗೆ ಅದು ಅನುಭವಿಸುವ ಹಾಗೆ ಆಗ್ತಾ ಇದೆ. ಎಲ್ಲವನ್ನು ಲೂಟು ಮಾಡುದಾದ್ರೆ ಸುಗ್ರೀವಾಜ್ಞೆಯನ್ನು ರಾಷ್ಟ್ರಪತಿಗಳು ಹೊರಡಿಸಬೇಕು. ಯಾಕಂದ್ರೆ ಯಾವಾಗ ಮುಜರಾಯಿ ಇಲಾಖೆಯಲ್ಲಿ ಎಷ್ಟಿದೆ ಅದನ್ನೆಲ್ಲ ಸಾಧಾರಣ ಶಾಲೆಗೆ ಆಸ್ಪತ್ರೆಗೆ ಎಲ್ಲ ವಶಪಡಿಸಿಕೊಂಡಿದೆ. ಬಟ್ ಇದರದ್ದು ಅವಾಗ ಎಷ್ಟಿತ್ತು, ಇವಾಗ ಎಷ್ಟಿದೆ? ಮನಮೋಹನ್ ಸಿಂಗ್ ಸಾಧಾರಣ ಎಲೆಕ್ಷನ್ ಟೈಮ್ ಅಲ್ಲಿ ಎಷ್ಟೋ ಸರ್ಕಾರಿ ಭೂಮಿಗಳನ್ನೇ ಒಪ್ಪುವಾಗಿ ಕೊಟ್ಬಿಟ್ಟಿದ್ದಾರೆ. ಖಾಲಿ ನೋಡಿ, ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ. ಅದೇ ರೀತಿ ಮಾಡ್ತಾ ಹೋದ್ರೆ ಈ ದೇಶ ಬಹುಸಂಖ್ಯಾತರ ಗತಿ ಏನು ಅಂತ ನಮ್ಮ ಒಂದು ಅನಿಸಿಕೆ. ಅಲ್ಲ, ಅವರು ಈಗ ಏನಾಗಿದೆ ಅಂತ ಜನರ ಮನಸ್ಸಿನ ಪ್ರಶ್ನೆಗಳು ಅಲ್ಲ, ಖಂಡಿತ ವೆರಿ ವ್ಯಾಲಿಡ್ ಪ್ರಶ್ನೆ. ನೋಡಿ, ಸ್ಟಾರ್ಟಿಂಗ್ ಏನು ಫಸ್ಟ್ ಲೆಟರ್ ಹೋಯ್ತು, ಯಾರೊಬ್ಬರಿಗೆ ಒಂದು 10-15 ರೈತರಿಗೆ ಲೆಟರ್ ಹೋಯ್ತು ಕಂದಾಯ ಇಲಾಖೆಯಿಂದ, ಮತ್ತೆ ಕೆಲವರು RTC ತೆಗಿಸುವಾಗ ಹಿಂಗೆ ಬಂತು ಅಂತ ಹೇಳುವಾಗ ಕಾಂಗ್ರೆಸ್ನ ಮೇಲೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಅವರು ಗೂಬೆ ಕೊರಿಸಿ ಜನರನ್ನು ತುಂಬಾ ಮಿಸ್ಗೈಡ್ ಮಾಡಿದ್ರು. ಈಗ ದಿನ ಹೋಗ್ತಾ ಹೋಗ್ತಾ ಬಿಜೆಪಿ ಅವರು ಒಂದೊಂದು ಗುಟ್ಟು ಹೊರಗೆ ಬೀಳ್ತಾ ಉಂಟು. ನೋಡುವಾಗ 2019ರಲ್ಲಿ ಕೂಡ ಹೋಗಿದೆ, ಬಿಜೆಪಿ ಸರ್ಕಾರ ಇತ್ತು, ಯಡಿಯೂರಪ್ಪ ಸರ್ಕಾರ ಇರುವಾಗ ಸಹ ಹೋಗಿದೆ ಲೆಟರ್ಗಳು. ಸೊ ಹಾಗಾದ್ರೆ ವಾಟ್ ಇಸ್ ದಿಸ್? ಈಗ ಹಾಗೆ ಹೇಳಿದಾಗೆ ನಾವು ಮಾಡಿದ ತಪ್ಪನ್ನು ನಾವು ಸಮರ್ಥನೆ ಮಾಡಿ, ನಾವು ಮಾಡಿದ ತಪ್ಪು ತಪ್ಪೇ, ಅವರು ಮಾಡಿದ ತಪ್ಪನ್ನು ಯಾಕೆ ಇದು ಮಾಡಿ. ನಾನು ಫಸ್ಟ್ ಹೇಳಿದ್ದೆ ನಿಮ್ಗೆ, ನೋಡಿ ತಪ್ಪು ಇದರಲ್ಲಿ 2 ಸರ್ಕಾರದ್ದು ಇದೆ. ನಾನು ಇದು ಸಾಚ ಅಂತ ಹೇಳಲಿಕ್ಕೆ ಆಗುದಿಲ್ಲ, ನಾವು ಅದನ್ನು ಒಪ್ಕೊಳ್ಬೇಕು, ಆದ್ರೆ ಅವರು ಒಪ್ಕೊಳ್ತಿಲ್ಲ ಅಷ್ಟೇ. ಎಸ್ ಸರ್, ಈಗ ಕುಂದೇಶ್ ಅವ್ರ ಜೊತೆ ಬರಬೇಕು ನಾನು ಈ ಒಂದು ವಿಚಾರದ ಬಗ್ಗೆ, ಯಾಕಂದ್ರೆ ಜನಸಾಮಾನ್ಯರ ಪ್ರಶ್ನೆಗಳನ್ನ ಇಡ್ತಾ ಹೋಗ್ತೀನಿ. ಅದು ಜನಸಾಮಾನ್ಯರಿಗೆ ಇರುವಂತಹ ಪ್ರಶ್ನೆ, ಯಾಕಂದ್ರೆ ಆಗ್ಲೇ ಮೇಡಮ್ ಕೇಳಿದಾಗೆ ನಿಮ್ಮಲ್ಲೂ ಕೂಡ ಕೇಳಬೇಕಾಗಿತ್ತು ಬಹುಶಃ ಅದನ್ನ. ಯಾಕಂತ ಬಂದಾಗ ಇತರರು ಆಳ್ವಿಕೆ ಮಾಡಿದಾಗ ಆ ಭೂಮಿಯನ್ನ ವಕ್ಫ್ ಆಸ್ತಿ ಅನ್ನೋದು ಪರಿಗಣನೆಗೆ ಮಾಡಲಾಗಿದೆ, ದಾನ ಕೊಡಲಾಗಿದೆ ಅನ್ನೋದು. ಅಂದ್ರೆ ಅದೇ ರೀತಿ ಬೇರೆ ಮಹಾರಾಜರು ಕೂಡ ಆಡಿದ್ರು, ಈ ಶಿವಾಜಿಯವರಿಂದ ಹಿಡಿದು ಪೃಥ್ವಿರಾಜರಿಂದ ಹಿಡಿದು ವಿಜಯನಗರ ಸಾಮ್ರಾಜ್ಯದ. ಅದು ಯಾಕೆ ಆಗಿಲ್ಲ? ಭಾರತ ಅನ್ನುವಂಥ ಜಾತ್ಯತೀತ ರಾಷ್ಟ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದ ವಕ್ಫ್ ಆಸ್ತಿ ಯಾಕೆ ಬಂತು? ಇದು ಜನಸಭೆಗಿರುವಂಥ ಸಾಮಾನ್ಯ ಪ್ರಶ್ನೆ, ಇದು ಕಾಮನ್ ಪ್ರಶ್ನೆ, ನೋ ಡೌಟ್. ಇದು ಭಾರತದ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಸವಲತ್ತುಗಳನ್ನ ನೀಡಿದೆ, ಮೀಸಲಾತಿಗಳನ್ನು ಕೂಡ ನೀಡಿದೆ. ಅಂದರೆ ಯಾರಿಗೂ ಇಲ್ಲದಂಥ ವಿಶೇಷ ಸವಲತ್ತು ಅವರಿಗೆ ಶಿಕ್ಷಣ ಸಂಸ್ಥೆ ಮಾಡಲಿಕ್ಕೆ. ನಾನು ನಿನ್ನೆ ಒಂದು ಯಾವುದೋ ಒಂದು ಕ್ರಿಶ್ಚಿಯನ್ರಿಗೂ ಇದೆ, ಬೆಂಗಳೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ, ವೈದ್ಯಕೀಯ ಕಾಲೇಜಿನಲ್ಲಿ
ಎಲ್ಲ ಅಂದರೆ ಬಹುತೇಕ ಅವರ ಜಾತಿಯವರಿಗೆ ಒಂದು ಮೀಸಲು ಇಡ್ಬೋದು. ಓಕೆ. ಅಂದ್ರೆ ನನ್ಗಳಿಗೆ ನಮ್ಮ ದೇಶದ ಕಾನೂನೇ ಇದೆ ಈ ರೀತಿ ಅನ್ನೋದು ನಾವು ಹೇಳುವಂಥದ್ದು. ಅದೇ ರೀತಿ ಮುಸ್ಲಿಮರಿಗೂ ವಿಶೇಷವಾದಂತಹ ಸವಲತ್ತುಗಳು ಈ ಸಂವಿಧಾನದ ಅಡಿಯಲ್ಲಿ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಅಂತ ಅಂದ್ರೆ ವಿಶೇಷವಾದ ಸವಲತ್ತುಗಳು ಅದು ಭಾರತದಲ್ಲಿ ಮಾತ್ರ, ಅಂದ್ರೆ ಈ ರೀತಿಯಾದಂತ. ಯಾಕಂದ್ರೆ ಅಲ್ಪಸಂಖ್ಯಾತರು ಹೇಳ್ತಾರೆ ಜಗತ್ತಿನ ಎಲ್ಲೂ ಕೂಡ ಇತರ ರಾಷ್ಟ್ರಗಳಲ್ಲಿ ಈ ರೀತಿ ಇಲ್ಲ. ಆ ರೀತಿಯಾದಂತ ಒಂದು ವಿಶೇಷವಾಗಿ ವಕ್ಫ್ ಆಸ್ತಿಯನ್ನ ಒಂದು ಇಂಡಿಪೆಂಡೆಂಟ್ ಆಗಿ ಬರಬೇಕು ಅಂತ ಕಾಯ್ದೆಯಲ್ಲೇ ಅದೊಂದು ಇದ್ದದ ಕಾರಣ, ಮತ್ತೆ 1999 ಇರಬೇಕು, ಆಂಧ್ರ ಪ್ರದೇಶದಲ್ಲೇ ಸೈಯದ್ ಅಲಿ ವರ್ಸಸ್ ಆಂಧ್ರ ಪ್ರದೇಶ ಇರಬೇಕು. ಅದರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯ ಪಟ್ಟಿದ್ದು ಹೇಳಿದ್ರೆ ವಕ್ಫ್ ಆಸ್ತಿ ಅನ್ನೋದು ಈಗ ಅಂತಲ್ಲ, ಯಾವಾಗ ಘೋಷಣೆ ಮಾಡೋದು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಎನ್ನುವಂಥ ಅಭಿಪ್ರಾಯ ತೀರ್ಪು ಹೇಳುವಾಗ ಅದನ್ನ ವ್ಯಕ್ತಪಡಿಸಿದ್ರಿಂದ, ಅಂದ್ರೆ ಅದೊಂದು ವಿಶೇಷವಾದಂಥ ಅವರಿಗೆ ಕೊಟ್ಟಂತ ಒಂದು ಸಂವಿಧಾನ ಅಡಿಯಲ್ಲಿ. ಅಂದರೆ ಅಲ್ಪಸಂಖ್ಯಾತರು ಯಾಕೆ ಹೇಳಿದರೆ ಅವರಿಗೆ ಕಷ್ಟ ಆಗ್ತದೆ, ಅವರಿಗೇನು ಬಹುಸಂಖ್ಯಾತರ ದೌರ್ಜನ್ಯ ಆಗ್ಬೋದು ಇತ್ಯಾದಿ ಒಂದು ಸೇಫ್ ಗಾರ್ಡಿಗೋಸ್ಕರ ಕೊಟ್ಟಂಥ ವಿಶೇಷ. ಆದರೆ ಏನು ಅಂದರೆ ಈಗ ಹೊರಗಡೆ ಈ ಧರ್ಮದ ದೃಷ್ಟಿಯಲ್ಲಿ ನೋಡಿದರೆ ಅವರು ಅಲ್ಪಸಂಖ್ಯಾತರ ಇರ್ಬೋದು. ಆದರೆ ಇಲ್ಲಿ ಏನು ಹೇಳಿದರೆ ಪೊರ್ಬುಲು ಭಟ್ರು ಸಾಯ್ಬೇರು ಅಂತ ಹೇಳುವಾಗ ಅಥವಾ ಎಲ್ಲರದ್ದು ಆಚಾರ್ಲು ಅಂತ ಹೇಳುವಾಗ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಕಡೆ ಲೆಕ್ಕ ಮಾಡುವಾಗ ಬರೋದು ಅವರೇ, ಟಾಪಲ್ಲಿ ಬರೋದು ಅವರ ಹೆಸರುಗಳು. ಅಂದರೆ ಸಮುದಾಯದ ಲೆಕ್ಕದಲ್ಲಿ ಬರುವಾಗ, ಪಂಗಡ ಸಮುದಾಯದ ಲೆಕ್ಕದಲ್ಲಿ ಬರುವಾಗ ಅವ್ರದ್ದೇ ಟಾಪ್ ಬರ್ತದೆ. ಅಂದರೆ ಇಲ್ಲಿ ಏನು ಅಷ್ಟು ಏನು ಅವರನ್ನು ಭಿನ್ನವಾಗಿ ನೋಡೋದಿಲ್ಲ, ಅವ್ರು ನಮ್ಮದೇ ಇನ್ನೊಂದು ಸಮುದಾಯದನ್ನು ಅಂತ ಅಷ್ಟೇ ಲೆಕ್ಕ ಹಾಕ್ತಾರೆ. ಆದರೆ ಅದು ಏನಾಯ್ತು ಹೇಳಿದ್ರೆ ಒಂದು ರೀತಿಯಲ್ಲಿ ಅದು ಮೀಸಲಾತಿ ಕೂಡ ಎಷ್ಟು ಸಮಯದವರೆಗೆ ಕೊಡಬೇಕು ಅವ್ರ ಮೇಲೆ ಬರುವವರೆಗೆ ಎನ್ನುವಂಥದ್ದೊಂದು ಲಿಮಿಟೇಷನ್ಗಳೇ ಇರ್ತದೆ. ಇದು ಕೂಡ ಅಷ್ಟೇ, ಪ್ರೊಟೆಕ್ಷನ್ ಎಲ್ಲಿವರೆಗೆ. ಈಗ ಒಂದು ಹಂತದಲ್ಲಿ ಎಲ್ಲರೂ ಒಂದೇ ರೀತಿಯಾಗಿ ಇದ್ದಾರೆ. ಅಂದರೆ ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರು ಟಾಯ್ಲೆಟ್ ತೊಳಿತಾರೆ, ಅಂದರೆ ಟಾಯ್ಲೆಟ್ ಕ್ಲೀನ್ ಇಡ್ತಾರೆ. ಮುಸ್ಲಿಮರಲ್ಲೂ ತುಂಬ ಸಾಚಾರ ವರದಿ ಬರೋ ತುಂಬ ಕಷ್ಟ ಅಂತ ಇದ್ರು. ಈಗ ಎಲ್ಲ ಫಾರಿನ್ಗೆ ಹೋಗ್ತಾರೆ ಅಥವಾ ಒಳ್ಳೊಳ್ಳೆ ಕೆಲಸಗಳು ಇರ್ತಾರೆ. ಅವರ ಭಟ್ಕಳ ಅಥವಾ ಗಲ್ಫ್ ಕಂಟ್ರಿ ಇಲ್ಲಿ ನಮ್ಮ ಕೇರಳದಲ್ಲಿ ಎಲ್ಲ ನೋಡಿದರೆ ಅವರು ಕೂಡ ಒಂದು ಮೇಲ್ಮಟ್ಟದ ಒಂದು ಬದುಕನ್ನು ಮಾಡ್ತಾ ಇದ್ದಾರೆ. ಸೊ ಒಂದು ಈಕ್ವಾಲಿಟಿ ಎಲ್ಲ ಜಾತಿ ಆಧಾರಿತ ಅಥವಾ ಧರ್ಮ ಆಧಾರಿತ ಅನ್ಇಕ್ವಾಲಿಟಿ ಇಲ್ಲ. ಈಗ ಯಾರು ದುಡಿತಾರೆ ಆ ರೀತಿಯಲ್ಲಿ ಬಂದಿರೋದ್ರಿಂದ ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಸರಿದೂಗಿಸ್ಬೇಕಲ್ಲ, ಅದಕ್ಕೆ ಕಾಮನ್ ಸಿವಿಲ್ ಕೋಡ್. ಅದಕ್ಕಿಂತ ಪೂರ್ವಭಾವಿಯಾಗಿ ಈ ರೀತಿಯಾದಂಥ ತಿದ್ದುಪಡಿಯಲ್ಲಿ ವಕ್ಫ್ ಆಸ್ತಿಯಲ್ಲಿ ಅದೊಂದು ತಿದ್ದುಪಡಿ ಮಾಡುವ ಮೂಲಕ ಏನು ಹೇಳಿದರೆ ವಕ್ಫ್ ಆಸ್ತಿ ಹೌದು ಅಲ್ಲ ಅಂತೇಳಿ ಏನಾದರೂ ಡೌಟ್ ಬಂದರೆ ಅಥವಾ ಕ್ಲೇಮ್ ಆದರೆ ಅದನ್ನು ಜಿಲ್ಲಾಧಿಕಾರಿಯವರು ಸಮೀಕ್ಷೆ ಮಾಡಿ ಅಥವಾ ಸರ್ವೆ ಮಾಡಿ ಅದನ್ನು ಒಂದು ಸರ್ಕಾರದ ಒಂದು ಅಧೀನಕ್ಕೆ ಬರುವಂಥ ಒಂದು ಹತೋಟಿಗೆ, ಇಲ್ಲದ್ರೆ ಅದೊಂದು ಇಂಡಿಪೆಂಡೆಂಟ್ ಆಗಿತ್ತು. ಅದೇನು ಸ್ಪೆಷಲ್ ಭಾಗದಾಗಿ ಅದನ್ನು ಯಾರು ಟಚ್ ಮಾಡುವಾಗಿಲ್ಲ. ಅಲ್ಲ, ಅಂದ್ರೆ DC ಅವರು ಸಮೀಕ್ಷೆ ಮಾಡಿ ಆ ಆಸ್ತಿಯನ್ನು, ಅಂದ್ರೆ ಸರ್ಕಾರದ ಸುಪರ್ದಿ, ಅಂದ್ರೆ ಈಗ ದೇವಸ್ಥಾನ ಸರ್ಕಾರದ್ದು ಎಲ್ಲ, ಅಂದ್ರೆ ಉಳಿದ ಎಲ್ಲವೂ ಸರ್ಕಾರದ್ದು, ಅಲ್ಪಸಂಖ್ಯಾತರ ಧರ್ಮ ಸೇರಿದ್ದು ಬಿಟ್ರೆ. ಅಂದ್ರೆ ಹಾಗೆ ಮುಂದಿನ ದಿನಗಳಲ್ಲಿ ವಕ್ಫ್ ಆಸ್ತಿಯು ಏನಾದರೂ ಗೊಂದಲ ಉಂಟಾದರೆ, ಸಮಸ್ಯೆಗಳಾದರೆ ಸರ್ಕಾರ ಸಮೀಕ್ಷೆ ಮಾಡಿ ಅದನ್ನು ಪಡೆಯುವಂಥದ್ದು, ಅಥವಾ ವಕ್ಫ್ ಆಸ್ತಿಯೇ ಇದು ನನ್ನ ಆಸ್ತಿ ಅಂತ ಹೇಳಿ ವಕ್ಫ್ ಮಂಡಳಿ ಹೇಳಿ ಅದನ್ನು ಘೋಷಣೆ ಮಾಡಿ, ಅದೆಲ್ಲ ಅಂಥದ್ದಕ್ಕೆಲ್ಲ ಇಲ್ಲದೆ ಇನ್ನೊಂದು ನ್ಯಾಯಮಂಡಳಿ ರೀತಿಯಲ್ಲಿ ಅದನ್ನು ನ್ಯಾಯ ಕೊಡುವಂಥ ಒಂದು ವ್ಯವಸ್ಥೆ. ಅಂದರೆ ಇನ್ನು ರೈತರಿಗೆ ಮುಂದಿನ ದಿನಗಳಲ್ಲಿ ಆ ಜಾಗ ಸಿಗುವ ಸಾಧ್ಯತೆ ಇದೆ. ಮತ್ತು ವಕ್ಫ್ನ ಮೂಲ ಉದ್ದೇಶವೂ ಕೂಡ ಏನು ಹೇಳಿದರೆ ಅದು ದಾನವಾಗಿ ಕೊಡುವಂಥದ್ದು. ಯಾರೋ ಒಬ್ಬ ರಾಜನೋ ನಿಜಾಮನೋ ಸೇನಾಧಿಪತಿಯೋ ದೊಡ್ಡ ದುಡ್ಡಿದ್ದವನೋ ಜಮೀನ್ದಾರನೋ ಮುಸ್ಲಿಂ ಸಮುದಾಯದಲ್ಲಿ ಆ ದೇವರ ಹೆಸರಲ್ಲಿ ಅಲ್ಲಾಹನ ಹೆಸರಲ್ಲಿ ಕೊಡುವಂಥ ದಾನ. ಅಂದರೆ ನನಗಲ್ಲ, ಯಾರಿಗಾದ್ರೂ ಒಳ್ಳೆಯ ಆಗುವವರಿಗೆ ಆಗಲಿ ಅಂತ. ಅದರಲ್ಲಿ ಆ ಜಾಗದಲ್ಲಿ ಆಗ ರಾಜರು ನಿಜಾಮರಿದ್ರು, ಆ ಭಾಗದಲ್ಲಿ ಶಾಹಿ ಸುಲ್ತಾನರಿದ್ದರು, ಹೀಗೆ ಟಿಪ್ಪು ಸುಲ್ತಾನ್ ಈ ಕಡೆ ಇದ್ದರು, ಆಗ ಇದರಲ್ಲಿ ಕಲಬುರ್ಗಿ ವಿಜಯಪುರ ಅಲ್ಲಿ ಗೋಲ ಗುಂಬಸಲ್ಲಿ ಅಲ್ಲೆಲ್ಲ ಅವ್ರದ್ದೇ ಆಡಳಿತ ಇದ್ದಾಗ ಅಲ್ಲಿ ರಾಜನೇ ಹೇಳುವಾಗ ರಾಜನೇ ಹೇಳಿದಾಗೆ ಜಾಗ ಇಲ್ಲ. ಸೊ ಅಲ್ಲಿ ಪ್ರಜೆಗಳು ರೈತರು ದುಡಿದು ಇರ್ತಾ ಇದ್ರು. ಇವರು ಅಲ್ಲಿ ವಕ್ಫ್ ಅಂತ ಆಸ್ತಿ ಘೋಷಣೆ ಆದ ಕೂಡಲೇ ಇಲ್ಲೆಲ್ಲ ಬೇರೆ RTC ಆಗಿ ಹಾಗೆ ನೋಡಿದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸ್ವಂತ ಆಸ್ತಿ ಇದ್ದವರು ಬಹಳ ಕಡಿಮೆ ಇದ್ರು. ಜಮೀನ್ದಾರರು ಅಥವಾ ದೇವಸ್ಥಾನ ಮಠ ಇದಕ್ಕೆಲ್ಲ ಸೇರಿತು ಉಂಬಳಿ ಕೊಟ್ಟಂತ ರಾಜರು ಆವಾಗಲೂ ಕೊಟ್ಟಂತ ಆಸ್ತಿ. ಕಾಲಕ್ರಮೇಣ ಏನು ಸರ್ಕಾರ ನಿಯಮಗಳನ್ನು ತಂದು ಜನಸಾಮಾನ್ಯರು ಯಾರು ಕೃಷಿಕ ಇದನ್ನು ಉಳುವವನಿಗೂ ಮತ್ತು ಯಾರಿಗೂ ಜಾಗ ಇಲ್ಲ ಅವನಿಗೆ ಕೊಡುವಂಥ ವ್ಯವಸ್ಥೆ, ಅದು ಒಂದು ನಾಗರಿಕ ವ್ಯವಸ್ಥೆ. ಇದು ಕೂಡ ಆ ರೀತಿಯ ಒಂದು ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ.
ಶ್ರೀಮಂತರು ಕಬಳಿಸಿದ್ದಾರೆ. ಯಾಕೆ ಹೇಳಿದ್ರೆ ಒಂದು ಸರ್ಕಾರೇತರವಾಗಿ ಒಂದು ಸಂಘ ಅಂತೆ ಅದು ನಾಮನಿರ್ದೇಶಿತ ಮಾಡಿಕೊಂಡು ವಕ್ಫ್ ಮಂಡಳಿ ಅಂತ ಮಾಡಿದರೆ ಅದರಲ್ಲಿ ಏನು ಪಟ್ಟಭದ್ರರು ಜಾಗ ನುಂಗುವವರು ಎಲ್ಲರೂ ಸೇರಿ ಹೋಗ್ತಾರೆ. ಅದಕ್ಕೋಸ್ಕರ ಲಾಬಿಗಳನ್ನು ಮಾಡ್ತಾರೆ, ಸುಲಭವಾಗಿ ಮೇಯುವಂಥ ಒಂದು ಅವಕಾಶ ಅಂತ. ಹಾಗಾಗಿ ಅಲ್ಲಿ ಅದು ಆಗ್ತಾ ಇದೆ. ಮತ್ತು ಈಗ ಹೇಳಿದಾಗ ಸಾಮಾನ್ಯ ರೈತರು ಸಾವಿರಗಟ್ಟಲೆ ಎಕರೆ ಜಾಗವನ್ನು ಹೊಂದಿದ ಸಾಮಾನ್ಯ ರೈತರು ಕೂಡ ಇದ್ದಾರೆ. ಅವರಿಗೊಂದು ನ್ಯಾಯ ಸಿಗಬೇಕು. ಮತ್ತು ಇವರಲ್ಲಿ ಏನು ವಕ್ಫ್ ಆಸ್ತಿ ಅಥವಾ ಇಸ್ಲಾಂ ಧರ್ಮದಲ್ಲೂ ಕೂಡ ಮುಸ್ಲಿಮರಿಗೆ ದಾನ ಮಾಡಬೇಕು ಅಂತಲೇ ಇಲ್ಲ. ಯಾರು ಕಷ್ಟದಲ್ಲಿದ್ದಾನೆ, ಯಾರು ಜೆನ್ವಿನ್ ಅಗತ್ಯ ಇದೆ ಅಂಥವರಿಗೆ ಕೊಟ್ಟರು. ಅದನ್ನು ವಕ್ಫ್ ಆಸ್ತಿಯನ್ನು ಹಾಳು ಮಾಡಿದಂತಲ್ಲ, ಅದು ಕೊಟ್ಟದ್ದು ದಾನ. ಹಾಗಾಗಿ ಅದನ್ನು ಯಾರು ತಗೊಳ್ತಾನೆ ಅದು ನಮ್ಮ ಆಸ್ತಿ ಅಂತ ಇವರು ಹೇಳಲಿಕ್ಕಿಲ್ಲ. ಮುಸ್ಲಿಮರು ಕೊಟ್ಟದ್ದು ದೇವರ ಹೆಸರಲ್ಲಿ ಕೊಟ್ಟ ಮೇಲೆ ಹೋಯ್ತು, ಅಂದರೆ ಅವರಿಗೆ ಕೊಟ್ಟದ್ದು ಅದು ಉಪಯೋಗ ಆಗ್ತಾ ಇದೆಯಾ? ಯಾರೋ ಬಡವನು ಯೂಸ್ ಮಾಡ್ತಾ ಇದ್ದಾನಾ, ರೈತ ಯೂಸ್ ಮಾಡ್ತಾ ಇದ್ದಾನಾ? ಸಂತೋಷವಾಗಿರ್ತಾರೆ ಅವರು ನಿಜವಾದ ಮುಸ್ಲಿಮರು ಅಂತ ಹೇಳಿದ್ರೆ. ಆ ಮನಸ್ಸಲ್ಲಿ ಇದು ಏನು ಇದರ ಹಿಂದೆ ಇವರೆಲ್ಲ ಇದ್ದಾರೆ, ದೊಡ್ಡ ದೊಡ್ಡ ಕುಳಗಳು, ಕೋಟಿ ಕೋಟಿ ಹೊಡೆದವರು ಇದ್ದಾರೆ. ಅವರು ಅದನ್ನ ಮುಸ್ಲಿಮರ ಒಂದು ಏನು ಅವರ ಮೇಲೆ ದಾಳಿ, ಅವರ ಧರ್ಮದ ಮೇಲೆ ದಾಳಿ ಎಂಬುದಾಗಿ ಬಿಂಬಿಸ್ತಾ ಇದ್ದಾರೆ. ನಿಜವಾಗಿ ನೋಡಿದ್ರೆ ಅದನ್ನ ಏನು ಯಾಕೆ ಗೊತ್ತಾ, ನಿಮ್ಮ ಮಾತುಗಳನ್ನು ಇಲ್ಲಿಗೆ ಬರ್ತೇನೆ. ನೀವು ಹೇಳಿದ್ರಿ ದಾನ ಕೊಡುವಂತದ್ದು ಪುಣ್ಯ ಬರುತ್ತೆ, ಪುಣ್ಯ ಸಿಗುತ್ತೆ. ಆದ್ರೆ ಈಗ ವಕ್ಫ್ ಮಂಡಳಿ ಅಧ್ಯಕ್ಷ ಹೇಳುವ ಪ್ರಕಾರ ಎಲ್ಲೋ ಒಂದ್ ಕಡೆ ಈ ಮಸೂದೆ, ಹೊಸದಾಗಿರೋ ಮಸೂದೆ ಜಾರಿ ಆದ್ರೆ ಪ್ರಾಣ ಅರ್ಪಿಸಲು ಕೂಡ ನಾವುಗಳು ಸಿದ್ಧರಾಗಬೇಕು ಅನ್ನುವಂತಹ ಒಂದು ವಿಚಾರಗಳನ್ನ ಕರೆಯನ್ನ ಕೊಟ್ಟಾಗ ಬಹುಶಃ ಇದು ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿದೆ. ಅಲ್ಲಿ ಒಂದು ಲೋಭದ ಅಂಶ ಇದೆ ಈಗಿನ ಕಾನೂನು ಪ್ರಕಾರ. ಈಗ ಯಾವುದಾದ್ರೂ ದೇವಸ್ಥಾನಕ್ಕೆ ಒಂದು ಗದ್ದೆಯನ್ನು ಉಂಬಳಿ ಕೊಡ್ತಾರೆ ಅಂತ ಹೇಳಿ, ಅದು ಯಾಕೆ ಹೇಳಿದ್ರೆ ಆ ಗದ್ದೆಯಿಂದ ಬಂದಂಥ ಆದಾಯದಿಂದ ದೇವಸ್ಥಾನ ನಿರ್ವಹಣೆ ಮಾಡಲಿಕ್ಕೆ ಅಂತ. ಈಗ ಒಂದು ದರ್ಗಾ, ಮಸೀದಿ ಅಥವಾ ಯಾವುದಕ್ಕಾದರೂ ಅದಕ್ಕೆ ಆದಾಯಕ್ಕೋಸ್ಕರ ಏನಾದರೂ ಜಾಗವನ್ನು ಕೊಟ್ಟಿದ್ರೆ ಆ ಜಾಗದಲ್ಲಿ ಯಾವುದೋ ಬಿಲ್ಡಿಂಗ್ಗಳು ಅದು ಕಮರ್ಷಿಯಲ್ ಇದ್ದರೆ ಅದರ ಬಾಡಿಗೆ ಅಥವಾ ಇದರ ಮೂಲಕ ಅದಕ್ಕೆ ಹೋಗಬೇಕು. ಆ ಜಾಗಗಳನ್ನು ಯಾರಾದರೂ ಬೇರೆಯವರು ಅತಿಕ್ರಮಿಸಿದ್ರೆ ಅದು ಖಂಡಿತ ಅವರು ಬೇರೆಯವರು ಯಾರಾದರೂ ವಶಪಡಿಸಿಕೊಳ್ಳಕ್ಕೆ ಹೋದರೆ ಅವರು ಖಂಡಿತ ಅದನ್ನು ತಗೊಳ್ಬೋದು. ಆದರೆ ಈ ರಾಜನ ಕಾಲದಲ್ಲಿ ಏನು ಆ ಥರ ಇಡೀ ಊರಿಗೆ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡಿ ಅಲ್ಲಿ ಪ್ರಜೆಗಳು ವಾಸಿಸ್ತಾ ಇದ್ದರೆ ಈಗ ಅದನ್ನು ವಾಪಸ್ ತಗೊಳ್ಳಿಕ್ಕೆ ನಾವು ಪ್ರಾಣಾರ್ಪಣೆ ಹೇಳಿದರೆ ಅದು ಮೂರ್ಖತನದ ಮಾತು. ಯಾಕಂದರೆ ಅದು ಅವ್ರ ರೈತರಿಗೆ ಅಲ್ಲಿ ಯಾರು ಇದ್ದಾರೆ ಅವರಿಗೆ ಸೇರಬೇಕಾದಂಥದ್ದು. ಕಮರ್ಷಿಯಲ್ ಪರ್ಪಸ್ಸಲ್ಲಿ ಮಾರಾಟ, ಭೋಗ್ಯಕ್ಕೆ ಇನ್ನೇನಾದರೂ ಆ ಆಸ್ತಿಗಳನ್ನು ಕೊಟ್ಟಿದ್ರೆ ಅದನ್ನು ವಾಪಸ್ ಸರ್ಕಾರ ಏನು ಪಡೆಯುವುದಿಲ್ಲ, ಅದು ಅವರ ಕೈಯಲ್ಲೇ ಇರ್ತದೆ. ಬಟ್ ಏನೋ ತಕರಾರುಗಳಾದಾಗ ಏನಾದರೂ ಜಿಲ್ಲಾಧಿಕಾರಿ ಮಧ್ಯಪ್ರವೇಶಿಸ್ತಾರೆ, ಅದು ಈಗ ಮುಂದಿನ ದಿನಗಳಲ್ಲೂ ರೈಟ್ ಇರ್ತದೆ, ಅದು ವಿಶೇಷ ಕಾನೂನನ್ನು ಉಪಯೋಗಿಸಬೇಕಾಗ್ತದೆ. ಬಟ್ ಈಗ ಈ ಮಾಮೂಲು ವಕ್ಫ್ ಕಾಯ್ದೆ ಇದು ತಿದ್ದುಪಡಿಯಲ್ಲಿ ಇದು ಅವಕಾಶ ಆಗ್ತದೆ. ಹಾಗಾಗಿ ಅದು ಏನು ಹೇಳಿದರೆ ಇದರ ಹಿಂದೆ ಇದು ಹಬ್ಬಿಸುವ ಹುನ್ನಾರದ ಹಿಂದೆ ದೊಡ್ಡ ದೊಡ್ಡ ವಕ್ಫ್ ಆಸ್ತಿಯನ್ನು ಕಬಳಿಸಿದಂಥ ದೊಡ್ಡ ದೊಡ್ಡ ಸುಲಿಗೆಕೋರರು, ದೊಡ್ಡ ದೊಡ್ಡ ನುಂಗಣ್ಣಗಳು ಇದರ ಹಿಂದೆ ಈ ಒಂದು ಹುಯಿಲನ್ನು ಎಬ್ಬಿಸುವ ಹಿಂದೆ ಇದ್ದಾರೆ. ಕೆಲವರು ಅದರ ಮುಖವಾಣಿಯಾಗಿ ಮಾತಾಡ್ತಾರೆ. ದಾನ ಧರ್ಮ ಮಾಡುವಂತಹ ಮನಸ್ಥಿತಿಗಳು ಈಗೆಲ್ಲ ಅದು ಆಕ್ಚುಲಿ ದಾನ ಧರ್ಮ ಮಾಡಿದ್ದೇ ಜಾಗಗಳು ವಕ್ಫ್ ಆಸ್ತಿ ಹೇಳಿದ್ರೆ. ಇನ್ನು ಕೆಲವೊಂದು ಮಸೀದಿ ನಿರ್ವಹಣೆಯೋ ಅದು ನಿರ್ವಹಣೆಗೋ ಏನೋ ವಕ್ಫ್ ಆಸ್ತಿ ಇದ್ರೆ ಅದು ಅದಕ್ಕೆ ವಿನಿಯೋಗ ಆಗಬೇಕು. ಅದು ಕ್ರಮ. ಅಂದ್ರೆ ಅದಕ್ಕೋಸ್ಕರ ಈಗ ದೇವಸ್ಥಾನಕ್ಕೆ ಉಂಬಳಿ ಬಿಟ್ಟದ್ದು ಜಾಗ ಅದನ್ನು ಜನ ತಗೊಂಡಿದ್ದಾರೆ, ಯಾರು ಅದನ್ನು ಯಾರು ಕೇಳುವರಿಲ್ಲ. ಅಂದ್ರೆ ಆ ಆಸ್ತಿಯನ್ನು ವಾಪಸ್ ಕೊಡಿ ಅಂತ ಯಾರು ಹೇಳುದಿಲ್ಲ. ಬಟ್ ನಾವು ಅಂದ್ರೆ ಏನು ಹೇಳ್ತಾ ಇದ್ದೇವೆ, ಯಾಕಂದ್ರೆ ನಾವು ಎಲ್ಲರೂ ಉದಾರವಾದಿಗಳು. ಆ ಮಸೀದಿಗೆ ದರ್ಗಾಕ್ಕೆ ಏನು ಉಂಬಳಿ ಬಿಟ್ಟಿದ್ದಾರೋ ಅದರ ಆದಾಯದ ಪ್ರಕಾರ ಅದನ್ನು ತಗೊಳ್ಬೋದು. ಯಾರಾದ್ರೆ ಜನಸಾಮಾನ್ಯರು ತಲಾಂತರಗಳಿಂದ ವಾಸ ಮಾಡ್ಕೊಂಡು ಬಂದಿದ್ದಾರೆ, ಅದು ವಕ್ಫ್ ಆಸ್ತಿಯಿಂದ ಘೋಷಣೆ ಆಗಿದೋ ಅದು ಅವರಿಗೆ ರೈತರಿಗೆ ಸೇರ್ಬೇಕು ಅನ್ನೋದು ನನ್ನ ಸೇರ್ಬೇಕಲ್ಲ, ಅದು ರೈತರಿಗೇನೆ ಸೇರ್ತದೆ. ಮತ್ತೆ ಇನ್ನೊಂದೇನು ಅಂತ ನೋಡಿ, ವಕ್ಫಿದ್ದು ಆಸ್ತಿಯಲ್ಲಿ ತುಂಬಾ ಅವ್ಯವಹಾರಗಳು ನಡೆದಿವೆ, ಅದರ ಬಗ್ಗೆ ರಿಪೋರ್ಟ್ ಕೂಡ ಬಂದಿದೆ. ನಾವು ಇಲ್ಲಿ ಮರೆತು ಹೋಗ್ತಿದ್ದೇವೆ ಏನಂತ ಹೇಳಿದ್ರೆ, ನಮ್ಮ ದೇವಸ್ಥಾನಗಳ ಆಸ್ತಿಗಳನ್ನು ನುಂಗಿ ಹಾಕಿದ್ದಾರೆ ಎಷ್ಟೋ ಮಂದಿ. ಅದರ ಬಗ್ಗೆ ನಾವು ಯಾರು ಮಾತಾಡ್ತಾ ಇಲ್ಲ. ಕದಿರ್ ದೇವಸ್ಥಾನದ ಡಬ್ಬಿ ಕದಿಯುವಾಗ ಯಾರು ಸಹ ಪ್ರತಿಭಟನೆ ಮಾಡ್ಲಿಲ್ಲ. ನಿಮ್ಮ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ಲಿಕ್ಕೆ ಹೋದವ್ರು ನಿಲ್ಸಿದ್ಯಾರಾಗಾದ್ರೆ? ಯಾರು ಪ್ರತಿಭಟನೆ ಪ್ರತಿಭಟನೆ ಮಾಡ್ಲಿಕ್ಕೆ ನಿಲ್ಲಿಸಲಿಲ್ಲ? ಪ್ರತಿಭಟನೆ ಮಾಡ್ಬೇಕಿತ್ತಲ್ಲ ಕಾಂಗ್ರೆಸ್. ನಾವು ಮಾಡುದಿಲ್ಲ, ಬಿಜೆಪಿ ಅವ್ರು ಮಾಡ್ಬೇಕು ಅಂತ ಹೇಳಿದ್ದು. ಅಲ್ಲ, ಬಿಜೆಪಿ ಅವ್ರು ಯಾಕೆ ಮಾಡ್ಲಿ? ಅವ್ರು ಮಾಡ್ಬೇಕು, ಇವ್ರು ಮಾಡ್ಬೇಕು, ತಪ್ಪು ಮಾಡಿದ್ರೆ ನೀವು ಮಾಡ್ಬೋದಿತ್ತಲ್ಲ. ಅವಾಗ ಇದ್ದದ್ದು ಬಿಜೆಪಿ ಅವರಲ್ಲ, ಅವಾಗ ಇದ್ದದ್ದು ಆಡಳಿತದಲ್ಲಿ. ಅದರ ಬಗ್ಗೆ ನಾವು ಪ್ರೆಸ್ ಮೀಟ್ ಕಟ್ತಿದ್ದೇವೆ, ನಾವು ಅದನ್ನು ವಿರೋಧಿಸಿದ್ದೇವೆ. ಆದರೆ ಈಗ
ಅನ್ಯಾಯ ಆಗ್ತಿದೆ ಅಂತ ಹೇಳಿ ಕದ್ರಿ ದೇವಸ್ಥಾನ ಆವಾಗ ಯಾಕೆ ಇವರು ಪ್ರತಿಭಟನೆ ಮಾಡ್ಲಿಲ್ಲ ಅದು ನೋಡ್ಬೇಕು. ಮತ್ತೆ ಇನ್ನೊಂದು ನೋಡಿ, ಈಗ ದೇವಸ್ಥಾನಗಳ ಎಷ್ಟೋ ಕೇಸ್ಗಳು ನಡೀತಾ ಇವೆ, ಈಗಲೂ ಕೂಡ ಇದೆ. ಈಗ ಅಲ್ಲಿ ಶಿವಲಿಂಗೇಶ್ವರ ದೇವಸ್ಥಾನ ಇಂಡಿಯಲ್ಲಿ ಶಿವಪುರದ್ದು, ಅಲ್ಲಿದ್ದು ಸಹ ಎಷ್ಟೋ ಎಕರೆ, ಮೋರ್ ದೆನ್ ಒಂದು 500-600 ಎಕರೆ ಜಾಗ, ಅದು ಕೂಡ ಹಾಗೇನೆ ಆಗಿ ಹೋಗಿದೆ. ಇಲ್ಲಿಗೆ ಮಠದ ಸ್ಥಳಗಳು ಹೇಗೆ ಡಿಕ್ಲರೇಷನ್ ಆಗಿ ಹೋಗಿದ, ಅದೇ ರೀತಿಯಾಗಿ ಅಲ್ಲಿ ಕೂಡ ಡಿಕ್ಲರೇಷನ್ ಆಗಿ ಹೋಗಿದೆ. ಕರೆಗಳನ್ನು ತೆಗೆದುಕೊಳ್ತಾ ಇಲ್ಲ, ಸಾರಿ ಫಾರ್ ದಟ್. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಸಿಂಪಲ್, ಇದ್ರಲ್ಲಿ ಏನಿಲ್ಲ. ರೈತರಿಗೆ ಅನ್ಯಾಯ ಆಗಿದ್ರೆ ಅನ್ಯಾಯ ಆಗ್ಲಿಲ್ಲ, ರೈತರಿಗೆ ಅನ್ಯಾಯ ನಾವು ಆಗ್ಲಿಕ್ಕೆ ಬಿಡುದು ಇಲ್ಲ. ರೈತರ 1 ಇಂಚು ಜಾಗ ಕೂಡ ನಾವು ತಪ್ಪಿಸ್ಲಿಕ್ಕೆ ಅವರಿಂದ ತಪ್ಪಿ ಹೋಗ್ಲಿಕ್ಕೆ ಬಿಡುದಿಲ್ಲ. ಮತ್ತೆ ಇನ್ನೊಂದು, ನೀವು ಹೇಳ್ತಾ ಇದ್ದೀರಿ ವಕ್ಫ್ ಬೋರ್ಡಿನ 3ನೇ ಅತಿ ದೊಡ್ಡ ಸಂಸ್ಥೆ ಅಂತ ಹೇಳ್ತಿದ್ದೀರಿ. ನಾವು ನಮ್ಮ ಎಲ್ಲ ದೇವಸ್ಥಾನಗಳ ಆಸ್ತಿಗಳನ್ನು ಒಂದೇ ಸೆಂಟ್ರಲ್ ಬೋರ್ಡ್ ಅಡಿಯಲ್ಲಿ ತಂದ್ರೆ ಬಹುಶಃ ನಮ್ಮ ದೇವಸ್ಥಾನಗಳಲ್ಲಿ ವಕ್ಫ್ ಬೋರ್ಡ್ಗಿಂತ ಸಹ ಒಂದು 10 ಪಟ್ಟು ಜಾಸ್ತಿ ಬೆಂಬಲ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಈಗ ನಿಮ್ಮ ಬಿಜೆಪಿ ಸರ್ಕಾರ ಇದೆ, 2ಗಿಂತ ಮುಂಚೆ ಸಹ ಬಿಜೆಪಿ ಸರ್ಕಾರ ಇತ್ತು, ನೀವು ಆವಾಗ ಮಾಡ್ತಿದ್ದೆ, ನಮಗೂ ಒಂದು ಹೆಮ್ಮೆಯ ವಿಚಾರ ಆಗ್ತಿತ್ತು. ಯಾಕಂತ ಹೇಳಿದ್ರೆ ವಕ್ಫ್ ಬೋರ್ಡ್ಗಿಂತ ಜಾಸ್ತಿ ಹಣ ಆಗ್ತದೆ. ನಿಮ್ಮದು 2 ಸಲ ಫುಲ್ ಮೆಜಾರಿಟಿ ಇರುವಾಗಲೇ ನೀವು ಮಾಡ್ಲಿಲ್ಲ ನಿಮ್ಮ ಲಾಭಕ್ಕೋಸ್ಕರ. ಈಗ ಬಂದು ನೀವು ಆಗ್ಲೇ ಮಾಡ್ಲಿಲ್ಲ, ಈಗ ನೀವು ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆಗ್ತದ? ನಮ್ಮ ಸಪೋರ್ಟ್ ಇಲ್ಲ ಅಂತ ಹೇಳಿ. ಲಾಸ್ಟ್ ರಿಯಾಕ್ಷನ್ ಸರ್. ಅಲ್ಲ, ನಮ್ದೇನಂತ ಕೇಳಿದ್ರೆ, ಈಗ ರೈತರಿಗೆಲ್ಲ ಅನ್ಯಾಯ ಆಗುದಿಲ್ಲ ಅಂದ್ರೆ ನೋಟಿಸ್ ಹೋಗಿಸಾಯ್ತು, ನೋಟಿಸ್ ಹೋಗಿ ಆಯ್ತು. ನೋಟಿಸ್ ಹೋದ ಮೇಲೆ ಭಾರತೀಯ ಜನತಾ ಪಾರ್ಟಿ ಎದ್ದ ಕೂಡಲೇ ಅವರು ವಾಪಸ್ ತಗೊಂಡದ್ದು. ಇವರು ಹೇಳಿದಾಗೆ ನೋಟಿಸ್ ಕೊಟ್ಟು ನಾವು ವಾಪಸ್ ತಗೊಂಡದ್ದಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ವೇಳೆ ಈ ಹೋರಾಟವನ್ನು ಕೈಗೆ ತಗೊಳ್ಳದಿದ್ರೆ ಉದಯರೇ, ಇವರು ಜನ್ಮದಲ್ಲಿ ಅದನ್ನು ಮಾಡ್ತಿರ್ಲಿಲ್ಲ, ದೂರ ಮುಂದೆ ಇವತ್ತು ಏನಾಗಿದೆ ಅವರಿಗೆ ಅಂತ ಕೇಳಿದ್ರೆ, ಈಗ ನಮ್ಗೆ ನಿತಿನ್ ಅವರೇ, ಬಿಜೆಪಿ ಅವರಿಗೆ ಓಪನ್ ಚಾಲೆಂಜ್. ಸೌತಡ್ಕ ದೇವಸ್ಥಾನದಲ್ಲಿ ಈಗ ಅವ್ಯವಹಾರ ನಡೀತಾ ಇದೆ. ಸೌತಡ್ಕ ದೇವಸ್ಥಾನದ ಬೆಳ್ತಂಗಡಿದು, ಅದರ ಸ್ಥಳವನ್ನು ಈಗ ಒಂದು ಪ್ರತಿಷ್ಠಿತ ಒಂದು ಪ್ರತಿಭಟನೆ ಮಾಡಿ, ಅಲ್ಲ ಅದಕ್ಕೆ ಬೇರೆ ಡಿಬೇಟ್ ಮಾಡಿ. ಈಗ ಏನಂತ ಪ್ರತಿಭಟನೆ ಮಾಡಿ. ಇಡೀ ವರ್ಷದಲ್ಲಿ ಈಗಿನ ಇವರದ್ದು ಟ್ರೆಂಡ್ ಹೇಗೆ ಉಂಟಂತ ಕೇಳಿದ್ರೆ, ಪ್ರತಿ ಒಂದು ಹೊಸ ಹಗರಣಗಳನ್ನು ಮಾಡ್ತಾನೆ ಇರುದು. ಇದ್ರಲ್ಲಿ ಒಂದು ಲಾಟ್ರಿ ಹೊಡಿಲಿಕ್ಕೆ ನೋಡಿದ್ರು, ಆದ್ರೆ ಲಾಟ್ರಿ ಟಿಕೆಟ್ ಅಲ್ಲಿ ನಂಬರ್ 1 ಬರಲಿಲ್ಲ. ಅಲ್ಲ, ಇಲ್ಲದ್ರೆ ಲಾಟ್ರಿ ಟಿಕೆಟ್ ಹೊಡಿಲಿಕ್ಕೆ ಜಮೀರ್ ಅಹಮದ್ ಹತ್ರ ಸಿದ್ದರಾಮಯ್ಯರೇ ಕೂತ್ಕೊಂಡು ಪ್ಲಾನ್ ಮಾಡಿದ್ದು. ಸಿದ್ದರಾಮಯ್ಯರು ಹೇಳದೆ ಜಮೀರ್ ಅಹಮದ್ ಎಲ್ಲಿಯೂ ಒಂದು ಚೂರು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಇದು ಪೊಲಿಟಿಕಲ್ ಇಶ್ಯೂ. ಅವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಎಲ್ಲಾ ಕಡೆ ಎಷ್ಟೆಲ್ಲ ಉಂಟಂತ ಹೇಳಿ ತಹಸೀಲ್ದಾರರಿಗೆ ಹೇಳಿ ಎಲ್ಲರಿಗೆ ಸಹ ನೋಟಿಸ್ ಬಡಬಡ ಕಳಿಸಿದ್ರು. ಮಾತನಾಡಿದ ಮೇಲೆ ಈಗ ಅವ್ರು ಹೇಗಂದ್ರೆ ಅದು ಅಭ್ಯಾಸ ಕೊಟ್ಟುದು, ವಾಪಸ್ ತಗೊಳ್ಳುದು. ಇನ್ನು ನಾಡ್ದು ಚುನಾವಣೆ ಆದ ಕೂಡಲೇ ನೋಟಿಸ್ ಗಟ್ಟಿ ಮಾಡುವ ಸಹ ಹೇಳುವರು. ಬೈ ಎಲೆಕ್ಷನ್ ಆದ್ಮೇಲೆ ನೋಟಿಸ್ ಅನ್ನು ಸ್ವಲ್ಪ ಗಟ್ಟಿ ಮಾಡಿ ತಕೊಳ್ಳಿ ಅಂತ ಹೇಳುವರು. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಒಂದು ಹೋರಾಟ ಮಾಡಿದ ನಿಮಿತ್ತ ರೈತರದ್ದು ಭೂಮಿ ಉಳಿದು ಬಿಟ್ರೆ ಇವರಾಗಿ ರೈತರದ್ದು ಕಬಳಿಸುತ್ತಿಲ್ಲ ಅಂತ ಹೇಳುದು ಬೇಡ. ಇವರಿಗೆ ಅಲ್ಪಸಂಖ್ಯಾತರಿಗೆ ಎಷ್ಟು ಮಾಡ್ಲಿಕ್ಕೆ ಆಗ್ತದಂತ ಕಾಂಗ್ರೆಸ್ ಈಗ ಇವರು ಹೇಳಿದ್ರು, ರಾಜರು ಆಗಿದ್ದು ಮಹಮ್ಮದ್ ಬಿನ್ ತೊಗ್ಲಕ್ಕೆಲ್ಲ ಕೊಟ್ಟಲ್ಲ ದಾನ, ಹಾಗೆ ಇವರು ಸಹ ದಾನ ಕೊಡ್ಲಿಕ್ಕೆ ಹೊರಟಿದ್ದಾರೆ. ಇವರು ದಾನ ಕೊಡ್ಲಿಕ್ಕೆ ಅಲ್ಲ, ಇವರು ಬಿಜೆಪಿ ಸರ್ಕಾರ ಇರುವಾಗ ನಮ್ಗೆ ಅಂತೂ ಡೈಲಿ ಕೆಲಸ. ಯಾಕಂದ್ರೆ ನಮ್ಗೆ ಡೈಲಿ ಒಂದು ಹಗರಣ ಸಿಕ್ತಿತ್ತು. ಇವರಿಗೆ ಹಾಗೆಲ್ಲ 6 ತಿಂಗಳಿಗೊಮ್ಮೆ, ಒಂದು 8 ತಿಂಗಳಿಗೊಮ್ಮೆ ಅದನ್ನು ಸಿಕ್ಕೀಗ ಎಂಜಾಯ್ ಮಾಡಿ. ಇದು 2024 ಪ್ರಸ್ತಾವಿತ ವಕ್ಫ್ ಕಾಯ್ದೆ ತಿದ್ದುಪಡಿಯ ಒಂದು ಪ್ರತಿಫಲನವಾಗಿ ಕರ್ನಾಟಕದಲ್ಲಿ ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ರವರು ಅವರು ಕಂದಾಯ ಇಲಾಖೆ ಮೂಲಕ ಈ ಒಂದು ರೈತರಿಗೆ ಕೊಟ್ಟಂಥ ಒಂದು ನೋಟಿಸ್ನಿಂದಾಗಿ ಇಷ್ಟೆಲ್ಲ ರಾದ್ಧಾಂತಗಳಾದವು. ಇದರಿಂದಾಗಿ ಈ ಥರ ಏನು ಮಥನದಿಂದಾಗಿ ಏನು ಸಮುದ್ರ ಮಥನದಿಂದಾಗಿ ವಿಷವೂ ಬರ್ತದೆ, ಅಮೃತವೂ ಬರ್ತದೆ. ಈಗ ವಿಷಯ ಎಲ್ಲ ಹೊರಗೆ ಬಂದಿದೆ. ಮುಂದಿನ ದಿನಗಳಲ್ಲಿ ಖಂಡಿತ ಇದಕ್ಕೊಂದು ಪರಿಹಾರ ಸಿಗ್ತದೆ. ಒಂದು ವಿಶೇಷವಾದ ಕಾಯ್ದೆಯಿಂದಾಗಿ ಜನಸಾಮಾನ್ಯರಿಗೆ ಅಥವಾ ವಕ್ಫ್ ಆಸ್ತಿ ಕಾನೂನಿಂದಾಗಿ ಜನಸಾಮಾನ್ಯರಿಗೆ ಆಸ್ತಿಯಿಂದ ವಂಚಿತ ಆಗುವಂಥ ಸಾಧ್ಯತೆಗಳಿದ್ರೆ ಅದು ಮುಂದಿನ ದಿನಗಳಲ್ಲಿ ಹೋಗಬೇಕು. ಇನ್ನು ಮುಂದೆ ಯಾವುದೂ ವಕ್ಫ್ ಆಸ್ತಿಯಿಂದ ಅದರಲ್ಲಿ ಬರದ ಹಾಗೆ ಮಾಡಬೇಕು. ಅದಕ್ಕೆಲ್ಲ ಏನಿದ್ರು ಮತ್ತೆ ನಿಜವಾದ ವಕ್ಫ್ ಆಸ್ತಿ ಮಸೀದಿ ದರ್ಗಾಗಳಿಗೆ ಏನೆಲ್ಲ ಸೇರಿದೆ ಅದರ ನಿರ್ವಹಣೆಗೆ ಅಂತ ಇದ್ದೇವೆ ಅದು ಅವರ ಸುಪರ್ದಿಯಲ್ಲೇ ಬರಬೇಕು. ಮತ್ತು ಯಾರು ಪಟ್ಟಭದ್ರರು ಅಥವಾ ನುಂಗಣ್ಣಗಳು ಅದರೊಳಗೆ ಸೇರಿಕೊಂಡು ಆ ಆಸ್ತಿಯನ್ನು ಕಬಳಿಸಿ ಅದರ ಆದಾಯವನ್ನು ಅವರು ಸ್ವಾರ್ಥಕ್ಕೆ ಬಳಸ್ಕೊಳ್ಬಾರ್ದು, ಅದು ಆಗಬಾರ್ದು. ಇದಕ್ಕೆಲ್ಲ ಪರಿಹಾರ ಹೇಳಿದೆ 2024 ಪ್ರಸ್ತಾವಿತ ವಕ್ಫ್ ಕಾಯ್ದೆ ತಿದ್ದುಪಡಿ ಏನಿದೆಯೋ ಅದು ಜಾರಿಗೆ ಬರಬೇಕು. ಆಗ ಜಿಲ್ಲಾಧಿಕಾರಿ ಅವರ ಸರ್ವೆ ಅಥವಾ ಸಮಕ್ಷಮದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತ ಅದಕ್ಕೆ ನ್ಯಾಯ ಸಿಗ್ತದೆ ಅನ್ನುವಂಥ ನನ್ನ ಭರವಸೆ ಇದೆ. ಓಕೆ, ಎಸ್ ಸರ್. ಇದು
ವಕ್ಫ್ನ ವಿಚಾರವಾಗಿ ನಡೀತಾ ಇರುವಂತಹ ವಿವಾದಗಳು ಜೊತೆಗೆ ಚರ್ಚೆಗಳು ಒಂದು ಹಂತಕ್ಕೆ ಬಂದು ತಲುಪಿದೆ, ಜೊತೆಗೆ ಒಂದು ಹಂತಕ್ಕೆ ಬಂದು ಹಿಂಪಡೆಯಲಾಗಿದೆ ಈ ಒಂದು ವಿವಾದದ ವಿಚಾರವಾಗಿ. ಯಾಕಂದ್ರೆ ನೋಟಿಸ್ ಅನ್ನ ಕೊಡಲಾಗಿದೆ, ಆದರೂ ಕೂಡ ಇನ್ನು ಮುಂದಕ್ಕೆ ರೈತರಿಗೆ ಯಾವುದೇ ರೀತಿಯ ಒಂದಿಂಚು ಭೂಮಿಯು ಕೂಡ ಅನ್ಯಾಯವಾಗದಂತೆ ನಾವುಗಳು ನೋಡಿಕೊಳ್ತೀವಿ ಅನ್ನೋದು ಸಿದ್ದರಾಮಯ್ಯನವರು ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿರುವಂತದ್ದು. ಆದ್ರೆ ವಕ್ಫ್ ವಿವಾದ ಬಹಳಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇತ್ತು. ಇದರಲ್ಲಿ ಅಕ್ರಮವಾಗಿ ಜೊತೆಗೆ ಇಲ್ಲಿ ಬಹಳಷ್ಟು ಸುಲಿಗೆಗಳನ್ನ ಮಾಡಲಾಗಿದೆ ಅನ್ನುವಂಥದ್ದು. ಆದರೆ ಒಂದು ಹಂತಕ್ಕೆ ಮುನ್ನೆಲೆಗೆ ಬಂದಿದೆ ಅಂತ ಬಂದಾಗ ಇನ್ನು ಮುಂದಕ್ಕೆ ಈ ಒಂದು ವಿಚಾರ ಏನಿದೆ ಇದು ವಿವಾದವಾಗದೆ ಇದು ಸರಿಯಾದ ರೀತಿಯಲ್ಲಿ ಇತ್ಯರ್ಥ ಆಗಬೇಕು. ನಿಜವಾಗ್ಲೂ ವಕ್ಫ್ ಅಂತ ಬಂದಾಗ ಅದು ಭಗವಂತನಿಗೆ ನೀಡಿದಂತಹ ಜಾಗ ಅನ್ನೋಂಥದ್ದು, ದಾನ ಮಾಡುವಂತಹ ಜಾಗ. ಸೊ ಅದು ಒಳ್ಳೆಯ ರೀತಿಯಲ್ಲಿ ವಿನಿಯೋಗ ಆಗಲಿ, ಅದನ್ನ ಬಿಟ್ಟು ಇದನ್ನ ಕೊಳ್ಳೆ ಹೊಡೆಯುವವರಿಗೆ ಈ ಒಂದು ಜಾಗ ಮೀಸಲಾಗದೆ ಇರಲಿ ಅನ್ನುವಂಥದ್ದು ನಮ್ಮ ಆಶಯ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ 3 of you, ಸಂಜಯ್ ಪ್ರಭು ಅವರು, ಜೊತೆಗೆ ಉದಯ್ ಆಚಾರ್ಯ ಅವರು, ಜೊತೆಗೆ ಜಿತೇಂದ್ರ ಕುಂದೇಶ್ವರ ಸರ್, 3 of you, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ Meet Jennifer, a small business owner in New Hampshire. Jennifer has dreams of expanding her business but isn't able to fill her pipeline as quickly as she'd like. A few of her friends invited her to visit their BNI